ಸಂತೋಷಕ್ಕೆ ಸಾಗರವು, ಆನಂದಕ್ಕೆ ಆಗರವಾದಂತಹ ಈ ನಾಕಲೋಕದ ಅಧಿಕಾರಿ ನಾನು. ತ್ರಿಮೂರ್ತಿಗಳ ಕೃಪಾ ಕಟಾಕ್ಷದಿಂದ 100 ಯಾಗಗಳನ್ನು ಮಾಡಿದ ಪುಣ್ಯದ ಫಲದಿಂದ ಈ ಲೋಕ ನಮ್ಮ ಪಾಲಿನದ್ದಾಗಿದೆ. ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ, ಕಾಮಿಸಿದ್ದನ್ನು ಕೊಡುವ ಕಾಮಧೇನು ಇಲ್ಲಿಯ ವಿಶೇಷ ವಸ್ತುವಾಗಿದೆ. ತುಂಬುರನ ಗಾಯನ, ರಂಭೆ, ಊರ್ವಶಿ, ಮೇನಕೆ ಮೊದಲಾದವರ ನರ್ತನ ಇಲ್ಲಿಯ ಮನೋರಂಜನೆಯಾಗಿದೆ. ಅಷ್ಟ ದಿಕ್ಪಾಲಕರನ್ನು ಕೂಡಿಕೊಂಡು ಸಭಾ ಪ್ರವೇಶವನ್ನು ಮಾಡಿದ್ದೇನೆ. ಸುಮನಸರೇ, ನೀವೆಲ್ಲ ಕೇಳಬೇಕಾದಂಥ ವಿಚಾರ. ಆಕಾಶವೇ ಇಬ್ಬಾಗವಾಯಿತೆ, ಬ್ರಹ್ಮಾಂಡವೇ ಬಿರಿಯಿತೆ ಎಂಬಂತೆ ಕೋಲಾಹಲ ಏನೆಂದು ನೋಡಲು ಬಂದರೆ ಮುನಿದ ಮಹಾರುದ್ರನಂತೆ ಸಮರ ಸನ್ನದ್ಧನಾಗಿರುವೆ ಅಲ್ಲ. ಜಿಯ, ಏನು ವಿಶೇಷ? ಅದು ತಮ್ಮನ್ನು ನಮ್ಮ ಅಮ್ಮನವರು ಅಲ್ಲಿ ಕರೆಸಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ, ಪುರಸ್ಕಾರ, ಊಟ, ಉಪಚಾರ ಬಿಟ್ಟರೆ ಮತ್ತೇನು ಇರುವುದಿಲ್ಲ. ಹಿಂದೂ ಸಮಾಜದಲ್ಲಿ ಪೊಳಲಿ ದೇವಸ್ಥಾನಕ್ಕೆ ಹೋದೆ. ಹೀಗೆ ಹೋದದ್ದು, ಬೇರೆ ಕಾರ್ಯಕ್ಕೆ ಹೋದವನು ಪೊಳಲಿ ದೇವಸ್ಥಾನಕ್ಕೆ ಹೋದೆ. ಆಗ ನನ್ನ ಶ್ರೀಮತಿ ಮತ್ತು ನಾನು ಒಟ್ಟಿಗೆ ಹೋದಾಗ ಒಂದು ಹೂವಿನ ಪೂಜೆ ಮಾಡಿಸಿದೆ. ಭಟ್ರು ಹೇಳಿದರು ಯಾವುದಕ್ಕೆ ಹೂವಿನ ಪೂಜೆ ಅಂತೆ. ಈಗ ನಾನು ಸಮಾಜ ಸೇವೆಯಲ್ಲಿ ಮುಂಚೆಯೂ ಇಲ್ಲಿದ್ರು ಕೂಡ ನನ್ನ ಹೆಂಡತಿ ಅವಳು ಸ್ವಲ್ಪ ಧೈರ್ಯ ಕಡಿಮೆ, ಸ್ವಲ್ಪ ಹೆದರಿಕೆ ಸ್ವಭಾವ. ನಾನು ಹೇಳಿದ ಅವಳಿಗೆ ಸ್ವಲ್ಪ ಭಯ, ಹೆದರಿಕೆ. ಆವಾಗ ಅವರು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು. ಅವ್ರಿಗೆ ಖುಷಿ ಆಯ್ತವರು, ನನ್ನದೆಲ್ಲ ಗ್ರಹಚಾರ ಮುಗಿದೋಯ್ತು ಅಂತ. ಹಾಗೆ ಒಂದು ಕ್ಷೇತ್ರಕ್ಕೆ ಹೋದಾಗ ನಮಗೆ ಅಲ್ಲಿ ಕೊಡುವ ಪ್ರಸಾದದಿಂದ, ಅಲ್ಲಿ ಕೊಡುವಂತ ಹಿಂದೂ ವಿಚಾರದ ಬಗ್ಗೆ ನಮಗೆ ಸ್ವಲ್ಪ ಸಿಕ್ಕಿದಾಗ ಮನಸ್ಸಿಗೆ ಖುಷಿ ಆಗ್ತದೆ, ಒಂದಷ್ಟು ವಿಚಾರ ಸಿಗ್ತದೆ. ಹಾಗೆ ತಲಪಾಡಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಧರ್ಮ ಶಿಕ್ಷಣ ನಡೆಯುತ್ತಿದೆ. ಧರ್ಮ ಶಿಕ್ಷಣ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವಾರು ಮಾಹಿತಿಗಳು. ಮೊನ್ನೆ ತಾನೇ ಒಬ್ಬರು ತಾಯಿ ಬಂದಿದ್ದರು, ಕುಂಕುಮದ ಬಗ್ಗೆ ಹೇಳಿದರು. ಕುಂಕುಮ ಯಾಕೆ ಹಿಡಬೇಕು, ಯಾವ ಕುಂಕುಮನು ದಾನ ಮಾಡಬೇಕು. ಈಗಿನ ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ ನಮ್ಮ ಮುಖ, ನಮ್ಮ ಅದು ಬಹಳ ಬಾಡಿ ಹೋಗಿರ್ತದೆ. ಕುಂಕುಮ ಹಚ್ಚಿದಾಗ ಅದು ಸಂಜೆ ಆಗುವಾಗ ಮತ್ತೆ ಮುಖ ಪ್ರಸನ್ನತೆಯಿಂದ ಇರುತ್ತದೆ. ಅಂತಹ ಕುಂಕುಮಕ್ಕೆ ಎಷ್ಟು ಮಹತ್ವ ಇದೆ ಎಂಬುದನ್ನು ಕೇವಲ ಒಂದು 20 ನಿಮಿಷಕ್ಕೆ ಕುಂಕುಮದ ಬಗ್ಗೆ ಮಾತಾಡಿ. ನಮಗೆ ತಿಳಿಬೇಕೆಂದರೆ ಎಷ್ಟೋ ಮನಸ್ಸುಗಳಿವೆ, ಎಷ್ಟು ವಿಚಾರಗಳಿವೆ. ತಿಳಿಯುವಂತ ಆಸಕ್ತಿ ನಮ್ಮಲ್ಲಿ ಬೇಕು, ಓದುವಂತ ಹವ್ಯಾಸ ಬೇಕು. ಹಾಗೆ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ 300ರಿಂದ 400 ತಾಯಂದಿರು ಸೇರ್ತಾರೆ. ಅವರಿಗೆ ಅರ್ಧ ಗಂಟೆ ಧರ್ಮ ಶಿಕ್ಷಣ ಈಗ ನಡೀತದೆ. ಮೊದಲಿಗೆ ಸ್ವಲ್ಪ ಜನರಿಗೆ ಬೇಡವಾಗಿದ್ರು ಕೂಡ ಈಗ ಬೇಕು ಅಂತ ಅನಿಸ್ತದೆ. ಈಗ ಪ್ರತಿ ಶುಕ್ರವಾರ ಸಾಧ್ಯವಾದಷ್ಟು ತಾಯಂದಿರು ಸೇರ್ತಾರೆ. ಮತ್ತೆ ನಮ್ಮ ಊರಿನ ಪರಿಸರದ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಮಕ್ಕಳಿಗೆ, ನಮ್ಮ ಹಿಂದೂ ಮಕ್ಕಳಿಗೆ ನಾವು ಧರ್ಮ ಶಿಕ್ಷಣ ಕೊಡ್ತೇವೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಊಟ ಮುಗಿಸಿ ಕಳಿಸ್ತೇವೆ. ಎಲ್ಲ ವ್ಯವಸ್ಥೆಯನ್ನು ದೇವಸ್ಥಾನ ಕಡೆಯಿಂದ ಆಗ್ತದೆ. ಆ ಮಕ್ಕಳಿಗೆ ಕೂಡ ಹೇಳ್ತಾರೆ ಇನ್ನು ವಾರಕ್ಕೊಮ್ಮೆ ಮಾಡಿ ಅಂತ. ನಾವು ವಾರಕ್ಕೊಮ್ಮೆ ಮಾಡಿದ್ರೆ ಖಂಡಿತ ಮಕ್ಕಳು ಬರುವುದಿಲ್ಲ ಅಂತೇಳಿ ಈಗ ತಿಂಗಳಿಗೆ ಮಾಡ್ತಿದ್ದೇವೆ. ಸಾಧ್ಯವಾದರೆ 15 ದಿನಕ್ಕೆ ಮಾಡುವಂತ ಯೋಚನೆ ಇದೆ. ಅದರಲ್ಲೂ ಕೂಡ ನಮ್ಮ ಧರ್ಮ ಶಿಕ್ಷಣದ ನಾವೆಲ್ಲ ಹೇಳ್ತೇವೆ, ಅವರು ಮದ್ರಾಸಿಗೆ ಹೋಗ್ತಾರೆ, ಇವರು ಇಗರ್ಜಿಗೆ, ಅದನ್ನು ಹೇಳಿ ನಾವು ನಿಲ್ಲಿಸಬೇಕು. ನಮ್ಮ ಮಕ್ಕಳನ್ನು ನಾವು ಸಾಧ್ಯವಾದರೆ ನಮ್ಮ ಧರ್ಮ ಕೇಂದ್ರಗಳಿಗೆ, ಸಂಸ್ಕಾರ ಕೇಂದ್ರಗಳಿಗೆ ಕಳುಹಿಸಿ ಆ ಮಕ್ಕಳನ್ನು ಇನ್ನು ಮುಂದಾದರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಾವು ದಂಪತಿಗಳು ಕೂಡ ಮನಸ್ಸು ಮಾಡಬೇಕು. ಇನ್ನು ನಿಮಗೆ ಭವಿಷ್ಯತ್ತಿನ ಆ ಪುಟಾಣಿಗಳು ಇನ್ನು ನಿಮ್ಮ ಮುಂದೆ ಬರುವವರಿದ್ದಾರೆ, ಅವರಿಗೆ ನೀವು ಗರ್ಭಾವಸ್ಥೆಯಲ್ಲಿ ಶಿಕ್ಷಣ ಕೊಡಬೇಕು. ಕೇವಲ ಮಗು ಹುಟ್ಟಿದ ನಂತರ ಅಲ್ಲ. ಈಗ ನಿಮಗೆ ಹೇಳಿರ್ಬಹುದು, ಈಗ ನಿಮ್ಮ ಬೈಠಕಲ್ಲಿ ಮಗು 1 ತಿಂಗಳ ಗರ್ಭಿಣಿಯವರಿಗೆ ಮಗುವಿಗೆ ಶಿಕ್ಷಣ ಸಿಗ್ತದೆ. ಕಾರಣ ಎಂದರೆ ಕಯಾದು, ಹಿರಣ್ಯಕಶಿಪುನ ಹೆಂಡತಿ ಕಯಾದುವಿಗೆ ನಾರದರ ಆಶ್ರಮಕ್ಕೆ ಹುಡುಗಿ ಪರಮಾತ್ಮನ ಉಪದೇಶ ಹೇಳಿದ ಕಾರಣ ರಾಕ್ಷಸನಾದರೂ ಕೂಡ ಕಯಾದು ಅವನ ಮಗನಲ್ಲಿ ಹುಟ್ಟಿದ್ದು ಕೃಷ್ಣ ಭಕ್ತನಾದಂಥ ಪ್ರಹ್ಲಾದ. ಆದ್ದರಿಂದ ನಾವು ಯಾವ ಮಕ್ಕಳನ್ನು ಪಡೆಯಬೇಕು ಅದೇ ಮಕ್ಕಳು ನಮಗೆ ಜನಿಸುತ್ತಾರೆ. ಆದರೆ ನಾವು ಮಾತ್ರ ಆ ಗರ್ಭಾವಸ್ಥೆಯಲ್ಲಿರುವಾಗ ಗಂಡ ಹೆಂಡತಿಯರು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಸಂಗತಿಗಳನ್ನು, ಒಳ್ಳೆಯ ಆಹಾರಗಳನ್ನು, ಒಳ್ಳೆಯ ದೃಶ್ಯಗಳನ್ನು ನೋಡಿದಾಗ ಇದಕ್ಕೆ ಸಾಕಾರಗೊಳ್ಳುತ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಅತ್ತಿಗೆಯವರಿದ್ದಾರೆ, ಅವರು ಇನ್ನೂ ಕೂಡ ಪರ್ಸನಲ್ ಆಗಿ ಕೇಳಬಹುದು, ಅಥವಾ ಅವರ ದೂರವಾಣಿ ಕರೆ ಕೇಳಿದರೆ ಅದರ ಮೂಲಕವೂ ಇಂತಹ ಗರ್ಭಾವಸ್ಥೆಯಲ್ಲಿ ತಾಯಂದಿರು ಮತ್ತು ಗಂಡ ಹೆಂಡತಿ ಹೇಗಿರಬೇಕು ಎಂಬುದನ್ನು ತಿಳಿಯುವುದಕ್ಕೆ ಅವಕಾಶವಿದೆ. ಸಾಧ್ಯವಿದ್ದರೆ ನಾವು ಕೂಡ ದಂಪತಿ ಶಿಕ್ಷಣ ಅಂತ ಮಾಡ್ತೇವೆ ತಿಂಗಳಿಗೊಮ್ಮೆ. ಈ ದಂಪತಿಗಳು ಕೇವಲ ಮದುವೆಯಾಗಿ ಮಕ್ಕಳಾಗುವುದು ದೊಡ್ಡ ಸಂಗತಿ ಅಲ್ಲ. ಆ ಮಕ್ಕಳು ಹೇಗಿರಬೇಕು ಮುಂದಿನ ದಿನಗಳಲ್ಲಿ, ಆ ಮಕ್ಕಳು ನಮ್ಮ ಕುಟುಂಬದ, ನಮ್ಮ ಊರಿನ, ನಮ್ಮ ತಂದೆ ತಾಯಿಗಳ, ನಮ್ಮ ದೇಶದ ಗೌರವವನ್ನು ಉಳಿಸುವಂತ ಮಕ್ಕಳು ನಮಗಾಗಬೇಕು. ಅಂತಹ ದೃಷ್ಟಿಯಿಂದ ದಂಪತಿ ಶಿಕ್ಷಣ ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಮುಂದಿನ ದಿನಗಳಲ್ಲಿ ತಿಂಗಳಿಗೊಂದು ಸಲ ಸೇರ್ಲಿಕ್ಕೆ, 1 ಗಂಟೆ ಸೇರ್ಲಿಕ್ಕೆ ನಿಮಗೆ
ಸಾಧ್ಯವಿದ್ದರೆ ನಿಮಗೆ ಕೊಟ್ಟಂತ ಯಾವುದು ಪತ್ರಕ ಉಂಟಲ್ಲ ಅದನ್ನು ಪ್ರತ್ಯೇಕವಾಗಿ ಬರೆಯಿರಿ. ನಮಗೆ ಹಿಂದೂ ಧಾರ್ಮಿಕ ದಂಪತಿ ಶಿಕ್ಷಣ ಬೇಕು. ಯಾಕೆಂದರೆ ಗುಜರಾತಿಯಲ್ಲಿ ಈಗಾಗಲೇ ಇದು ಸಾವಿರಾರು ದಂಪತಿಗಳು ಇದರ ಶಿಕ್ಷಣ ಪಡೆದು ಒಳ್ಳೆಯ ಸಂತತಿಯನ್ನು ಪಡೆದಿದ್ದಾರೆ. ಅದರ ಮೂಲಕ ಈ ದೇಶದಲ್ಲಿ ಈ ದೇಶ ಭವ್ಯ ಭಾರತ ಆಗುವುದಕ್ಕೆ ನಮ್ಮ ಪ್ರಜೆಗಳು ಕೂಡ ಕಾರಣ. ಅಂತಹ ಪ್ರಜೆಗಳ ನಿರ್ಮಾಣ ಆಗಬೇಕಿದ್ರೆ ನಮ್ಮ ಮನೆಯ ಮಗು ಸರಿಯಾಗಬೇಕು, ನಮ್ಮ ಮನೆಯ ಮಗು ನಮ್ಮ ಕೀರ್ತಿ ಪತಾಕೆಯನ್ನು ಏರಿಸುವಂತಹ ಮಗುವಾಗಬೇಕು. ಅಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಆ ಸಂತತಿಯನ್ನು ಪಡೆಯಬೇಕು. ಮುಂದಿನ ಕಾಲಗಳಲ್ಲಿ ಸಂತತಿ ದಂಪತಿಗಳು ಒಂದು ಗರ್ಭಾವಸ್ಥೆಗೆ ಒಂದು ಉತ್ತಮ ದಿನ ಅಂತ ಇತ್ತು. ಯಾವ ದಿನ ದಂಪತಿಗಳು ಒಂದಾಗ್ತಾರ ಆವಾಗ ಕೂಡ ಒಂದು ದಿನ ಕೇಳಿ ಒಳ್ಳೆಯ ದಿನ ಮುಹೂರ್ತವನ್ನು ಮಾಡಿ ಅಂತಹ ಸನ್ನಿವೇಶಗಳು ಮೊದಲಿತ್ತು. ಈಗಲೂ ದಂಪತಿ ಶಿಕ್ಷಣದಲ್ಲಿ ಇದೆ. ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಹೆಸರು ನೋಂದಾಯಿಸಬೇಕು ಅಂತ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಇವತ್ತು ಈ ಊಟಕ್ಕೆ ಮೊದಲು ಪುರುಷರ ಮತ್ತು ಮಹಿಳೆಯರ ಎರಡು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ಒಂದು ಸಂವಾದವನ್ನ ಮಾಡಿದ್ರು. ಅದರ ಪುರುಷರ ಸಂವಾದನ ಡಾಕ್ಟರ್ ಪ್ರಭಾಕರ್ ಭಟ್ ಹಾಗೆ ವೇದಿಕೆಯಲ್ಲಿ ರವೀಂದ್ರ ರೈ ಕಲ್ಲಿಮಾರಿ ಇವರು ಕೂಡ ಉಪಸ್ಥಿತರಿದ್ದು ನಡೆಸಿಕೊಟ್ಟಿದ್ದಾರೆ. ಅದರ ಕೇವಲ ಕೆಲವೊಂದು ಮುಖ್ಯ ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವೇದಿಕೆಯ ಎಲ್ಲ ಗಣ್ಯರ ಒಪ್ಪಿಗೆಯನ್ನು ಪಡ್ಕೊಂಡು ಪ್ರಥಮವಾಗಿ ಒಂದು 35 ಜೋಡಿ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೊದಲ ಪ್ರಶ್ನೆಯನ್ನು ಕೇಳಿದ್ರು, ಎಷ್ಟು ಜನ ಪ್ರೀತಿಸಿ ವಿವಾಹ ಲವ್ ಮ್ಯಾರೇಜ್ ಆಗಿದ್ದೀರಿ ಅಂತ. ಬಹುಶಃ ನಮ್ಮ ಪುಣ್ಯ ಇವತ್ತು ಇಷ್ಟು ವ್ಯವಸ್ಥೆ ಮುಂದುವರಿದ್ರು ಕೂಡ ಟೆಕ್ನಾಲಜಿ ಯುಗದಲ್ಲಿ ಇದ್ರು ಕೂಡ ಕೇವಲ ಒಂದು 5-6 ಜನ ಮಾತ್ರ ಪ್ರೀತಿಸಿ ಮದುವೆ ಆಗಿದ್ದಾರೆ. ಆದರೆ ಹೆತ್ತವರ ಒಪ್ಪಿಗೆಯನ್ನು ಪಡ್ಕೊಂಡು ಮದುವೆ ಆಗಿದ್ದಾರೆ. ಉಳಿದವರೆಲ್ಲರೂ ಕೂಡ ಏನು ಅರೇಂಜ್ಡ್ ಮ್ಯಾರೇಜ್ ಅಥವಾ ವ್ಯವಸ್ಥಿತ ಮದುವೆ ಮುಖಾಂತರ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಎಂಬ ಉತ್ತರ ಬಂದಿದೆ. ಹಾಗೆ ಹೆಚ್ಚಿನವರು ಡಾಕ್ಟರ್ ಕೇಳಿದ್ರು, ಯಾರು ಈಗ ಮದುವೆ ಆದ ತಕ್ಷಣ ಹೋಗಿ ಬೇರೆ ಬಾಡಿಗೆ ಮನೆಯಲ್ಲಿ ಕುಳಿತಿದ್ದೀರಿ ಅಥವಾ ಗಂಡ ಹೆಂಡತಿ ಮಾತ್ರ ಇದ್ದೀರಿ ಅಂತ ಹೇಳುವಾಗ ಇದು ಬಹಳ ಬೇಸರದ ಪ್ರಶ್ನೆ. ಆದರೆ ಸಂತೋಷದಾಯಕ ಉತ್ತರ ಬಂದಿದೆ. ಹೆಚ್ಚಿನವರು ಕೂಡ ಕೂಡು ಕುಟುಂಬದಿಂದ, ಅಂದ್ರೆ ಕೇವಲ ಗಂಡ ಹೆಂಡತಿ ಮಾತ್ರ ಅಲ್ಲ, ತಂದೆ ತಾಯಿ ಅಜ್ಜ ಅಜ್ಜಿ ಮಾವ ಅಥವಾ ಅತ್ತೆ ಎಲ್ಲ ಇದ್ದುಕೊಂಡು ಕೂಡುಕೊಂಡು ಬಂದವರು ಅಂತ ಉತ್ತರ ಬಂದಿದೆ. ಹಾಗೆ ಮದುವೆ ಆಗಿ ಕೆಲವೇ ದಿನಗಳಲ್ಲಿ ಹೆಂಡತಿ ಗಂಡನ ಹತ್ರ ಒಮ್ಮೆ ತಾಯಿ ಮನೆಗೆ ಹೋಗ್ಬೇಕು ಅಂತ ಹೇಳುವಾಗ ಯಾರು ಕೂಡ ಸಿಟ್ಟು ಮಾಡಿಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಹೆಚ್ಚಾಗಿ ಬಂದ ಕೂಡಲೇ ಆಮಲ್ನ ಸುರುವಾಂಡ್ ಇಲ್ಲಡೆ ಪೋಡುಂತ ಒಂದು ಪ್ರಸಂಗ ಬಂದಾಗ ಯಾರು ಕೂಡ ಒಂದು ಬೇಸರ ಮಾಡದೆ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಕಳಿಸಿಕೊಡುವಾಗ ಕೇವಲ ಸಿಟ್ಟಿನಿಂದ ಈ ಮಾತ್ರ ಅಂತ ಯಾರು ಹೇಳಲಿಲ್ಲ. ಸಾಮಾನ್ಯವಾಗಿ ಕೆಲವರು ತರಾತುರಲ್ಲಿ ಬೆಳಿಗ್ಗೆ ಹೋಗಿ ಸಂಜೆ ಬಂದವರಿದ್ದಾರೆ, ಒಂದಿಬ್ರು 2 ದಿವಸ ಕೂತು ಬಂದವರು ಕೂಡ ಇದ್ದಾರೆ ಅನ್ನತಕ್ಕಂಥ ಉತ್ತರ ಬಂದಿದೆ. ಹಾಗೆ ನಮ್ಮ ಮಧ್ಯೆ ಗಂಡ ಹೆಂಡತಿಯರು ಪರಸ್ಪರ ಒಂದು ಒತ್ತಡವಿಲ್ಲದ ಸಂತೋಷದ ಜೀವನವನ್ನ ಮಾಡಬೇಕು ಅಂತ ಡಾಕ್ಟರ್ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗೆ ಗಂಡಂದರಿಗೆ ವಿಶೇಷವಾದಂತಹ ಕೆಲವು ಕಿವಿ ಮಾತನ್ನ ಹೇಳಿದ್ದಾರೆ. ನಮ್ಮ ಮನೆಗೆ ಬಂದಿರುವಂತಹ ಹೆಣ್ಣನ್ನ ಮನೆಯ ಎಲ್ಲರೊಂದಿಗೆ ಹೊಂದಿಕೊಳ್ಳುವಂತೆ ಪ್ರೇರೇಪಣೆಯನ್ನ ನೀಡಬೇಕು. ಹಾಗೆ ಹೆಂಡತಿಗೆ ಅಥವಾ ಗಂಡನಿಗೆ ಮುಜುಗರ ಆಗುವಂತ ಯಾವುದೇ ಸನ್ನಿವೇಶವನ್ನ ನಾವು ಮನೆಯಲ್ಲಿ ಮಾಡಿಕೊಳ್ಳಬಾರದು ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಹಾಗೆ ಏನಾದ್ರೂ ನಮಗೆ ಹೆಂಡತಿಗೆ ಸಹಾಯ ಮಾಡಲಿಕ್ಕೆ ಬರುವ ಸಂದರ್ಭ ಇದ್ರೆ ಹೆಂಡತಿಯೊಂದಿಗೆ ಅಡಿಗೆಯಲ್ಲಿ ಸಹಾಯ ಮಾಡಬಹುದು ಅಂತ ಹಾಸ್ಯಕ್ಕೋಸ್ಕರ ಡಾಕ್ಟರ್ ಮಾತನ್ನ ಹೇಳಿದ್ದಾರೆ. ಹಾಗೆ ಗಂಡನ ಮನೆಯಲ್ಲಿ ಹೆಂಡತಿಗೆ ಇರಬೇಕಾದಂತಹ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ಕೂಡ ಬಹಳ ಸೂಕ್ಷ್ಮವಾಗಿ ತಿಳಿಯಪಡಿಸಿದ್ದಾರೆ. ಹಾಗೆ ಕೆಲವೊಂದು ಮನೆಯಲ್ಲಿ ತುಂಬಾ ಸಂಪ್ರದಾಯಗಳಿರ್ತಾರೆ, ಅಂದ್ರೆ ಸಂಪ್ರದಾಯಸ್ಥರ ಮನೆಗಳಿರ್ತದೆ. ಅಂತಹ ಮನೆಯಲ್ಲಿ ನಮ್ಮ ಮನೆಯ ಸಂಪ್ರದಾಯದ ಅಥವಾ ಮನೆತನದ ಬಗ್ಗೆ ಹೆಂಡತಿಗೆ ತಿಳಿಯಪಡಿಸುವುದು ಅಥವಾ ನಮ್ಮ ಸಂಪ್ರದಾಯವನ್ನ ಕಂಪೇರ್ ಮಾಡಿ ಹೋಲಿಕೆ ಮಾಡಿ ಹೆಂಡತಿಯನ್ನ ತಾತ್ಸಾರ ಮಾಡುವುದಾಗ್ಲಿ ಅಥವಾ ಅದನ್ನ ಒಂದು ತಮಾಷೆ ಮಾಡುವುದಾಗ್ಲಿ ಅದನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಹಾಗೆ ಮನೆಯವರ ಬಗ್ಗೆ ಯಾವುದೇ ಕೀಳರಿಮೆ ಬಾರದ ರೀತಿಯಲ್ಲಿ ನಾವು ಮನೆಯವರ ಮುಂದೆ ಮಾತಾಡುವಂತ ಮಾತಿನಲ್ಲಾಗ್ಲಿ ಯಾವುದರಲ್ಲಿ ಅದು ಕೂಡ ವ್ಯತ್ಯಾಸ ಬರಬಾರದು. ಹಾಗೆ ಹಠಮಾರಿತನ ಅದು ಇಬ್ಬರಿಗೂ ಸಲ್ತದೆ. ಗಂಡ ಹೆಂಡತಿಯೊಂದಿಗೆ ಅಥವಾ ಹೆಂಡತಿ ಗಂಡನಿಗೆ ಹಠಮಾರಿತನವನ್ನ ತೋರಿಸಬಾರದು ಅಂತ. ಈಗ ಆಗ ಪರಿಚಯ ಮಾಡಬೇಕಿದ್ರೆ ಅನೇಕರು ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ದುಡಿಯುವವರು. ಇಲ್ಲೊಂದು ಪ್ರಶ್ನೆ ಬರ್ತದೆ ಏನಂತ ಹೇಳಿದ್ರೆ ಅಬೌಟ್ ದ ಸ್ಯಾಲರಿ. ಸೊ ಕೇಳಿದ್ರು ನಿಮ್ಮ ಹೆಂಡತಿಯ ಸಂಬಳ ಎಷ್ಟು ಅಂತ ಕೇಳಿದಾಗ ಹೆಚ್ಚಿನವರು ಹೇಳಿದ್ರು ನಮ್ಮ ಹೆಂಡತಿಯ ಸಂಬಳ ನಾವು ಕೇಳಲು ಇಲ್ಲ, ಅವರಾಗಿ ಹೇಳಲು ಇಲ್ಲ ಅಂತ. ಹಾಗಾಗಿ ಇಟ್ಸ್ ಎ ಸೀಕ್ರೆಟ್ ಅಂತ. ಇಲ್ಲಿ ಯಾಕೆ ಅವ್ರು ಕೇಳಿದ್ರು ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಗಂಡನ ಸಂಬಳ ಕಡಿಮೆ ಇದ್ದು ಹೆಂಡತಿಯ ಸಂಬಳ ಜಾಸ್ತಿ ಇದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈಗೋ ಬರಬಾರ್ದು ಅನ್ನತಕ್ಕಂಥ ಒಂದು ಉದ್ದೇಶಕ್ಕೋಸ್ಕರ ಡಾಕ್ಟರ್ ತಮಾಷೆಗೆ ಕೇಳಿದ್ದಾರೆ. ಹಾಗಾಗಿ ಕೇವಲ ದುಡ್ಡೇ ನಮ್ಮ ಜೀವನ ಅಲ್ಲ ಅಥವಾ ಸಂಬಳವನ್ನೇ ಒಂದು ನಾವು ಮಾನದಂಡವಾಗಿ ಅದನ್ನ ಇಟ್ಟುಕೊಂಡು ನಾವು ಜೀವನವನ್ನ ಮಾಡಬಾರದು ಅನ್ನತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಬಹುಶಃ ಯಾರು ಗರ್ಭಿಣಿ ಅಂತ ಕೇಳಿದಾಗ ಯಾರು ಒಬ್ರು ಕೈ ಎತ್ತಿದ್ದಾರೆ, ಮತ್ತೆಲ್ಲ ಇನ್ನು ನೀವು ನಿರೀಕ್ಷೆ ಮಾಡೋರಿದ್ದೀರಿ. ಹಾಗಾಗಿ ನಿಮಗೆ ಮುಂದೆ ಮಕ್ಕಳಾದಾಗ ಕನಿಷ್ಠ 2 ವರ್ಷವಾದ್ರೂ ಕೂಡ ನಿಮ್ಮ ಆ ಪುಟ್ಟ ಪಾಪುವಿಗೆ ನಿಮ್ಮ ತಾಯಿಯ ಎದೆ ಹಾಲನ್ನೇ ಕೊಡಬೇಕು, ಅದೇ ಆ ಮಗುವಿಗೆ ಔಷಧ ಮದ್ದು ಅಂತ ಡಾಕ್ಟರ್ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಹಾಗೆ ನಮ್ಮ ಜೀವನದಲ್ಲಿ
ಈ ಒಂದು ಮದುವೆ ಅನ್ನತಕ್ಕಂಥ ಬದಲಾವಣೆಯಲ್ಲಿ ಇಬ್ಬರಿಗೂ ಸಮಾನ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹಾಗೆ ಗಂಡನಾದವನು ಹೆಂಡತಿಯ ಹೆಚ್ಚಿನ ಅಪೇಕ್ಷೆಗಳನ್ನ ಪೂರೈಸಬೇಕು ಅಂತ. ಹೆಚ್ಚಿನ ಅಂದ್ರೆ ಎಲ್ಲ ಅಪೇಕ್ಷೆಗಳು ಅಂತಲ್ಲ, ಕೆಲವೊಂದು ಅಪೇಕ್ಷೆಗಳು. ಈಗ ಹೊಸದಾಗಿ ಮದುವೆ ಆದ್ರಿಂದ ಸಾಮಾನ್ಯವಾಗಿ ಮೊದಲ ಅಪೇಕ್ಷೆ ಇರುವುದೇನು ಅಂತ ಹೇಳಿದ್ರೆ ಏನು, ಮದುವೆ ಆದ್ರೂ ಹೊಸತರಲ್ಲಿ ಫಸ್ಟ್ ಡಿಮಾಂಡ್ ಏನು, ಹೆಂಗಸರದ್ದು ಹನಿಮೂನ್ ಅಲ್ವಾ, ಅಥವಾ ಎಲ್ಲಿಗಾದ್ರೂ ದೂರಕ್ಕೆ ಹೋಗ್ಬೇಕು ಅಂತ. ಇಂಥ ಒಂದು ತಮಾಷೆಗೆ ಅವರು ಹೇಳಿದರು. ಹಾಗೆ ಪ್ರಯಾಣ ಮಾಡುವಂತ ಒಂದು ಅಭ್ಯಾಸವನ್ನು ಇಟ್ಕೊಳ್ಬೇಕು ಅಂತ. ಹಾಗೆ ಯಾವುದೇ ಕಾರಣಕ್ಕೂ ಫ್ಯಾಷನಿಗೋಸ್ಕರ ಮುಂದೆ ಆಗಬಹುದಾದಂತ ಗರ್ಭಪಾತ ಮಾಡಿಸಲೇಬಾರದು ಅಂತ. ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಿಮಗೆ ಒಂದು ವೇಳೆ ನಿಮ್ಮ ಹೆಂಡತಿ ಗರ್ಭವತಿ ಆದ್ರೆ ಇದೇನು ಗೊತ್ತಿಲ್ಲದೆ ಆಗಿ ಹೋಯ್ತು ಅಂತ ಯಾವುದೇ ಕಾರಣಕ್ಕೂ ಇದನ್ನ ಗರ್ಭಪಾತ ಮಾಡಿಸ್ಲಿಕ್ಕೆ ಹೋಗಬೇಡಿ ಅನ್ನತಕ್ಕಂಥ ಒಂದು ಬಹಳ ಕಿವಿ ಮಾತನ್ನ ಡಾಕ್ಟರ್ ಹೇಳಿದ್ದಾರೆ. ಹಾಗೆ ಗರ್ಭಿಣಿಯಾದ ಹೆಂಡತಿಯನ್ನ ಬಹಳ ಪ್ರೀತಿಯಿಂದ ನೋಡಿಕೊಳ್ಬೇಕು ಹಾಗೂ ಆದಷ್ಟು ಅವಳಿಗೆ ಸಹಾಯವನ್ನ ಮಾಡಬೇಕು. ಇದು ಕೇಳುವ ಬಹುಶಃ ಎಲ್ಲರಿಗೆ ಸ್ವಲ್ಪ ಸಂತೋಷವಾಗಬಹುದು, ಆದರೆ ಇದು ನಮ್ಮ ಕರ್ತವ್ಯ. ಹಾಗಾಗಿ ಗರ್ಭಿಣಿಯಾದ ಹೆಂಡತಿಗೆ ನಮ್ಮ ಆದಷ್ಟು ಸಹಾಯವನ್ನ ನಾವು ಮಾಡಬೇಕು ಅಂತ ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗೆ ಮಗು ಆದ ನಂತರ ಈಗೆಲ್ಲ ಹೆಚ್ಚಿನವರು ಕೂಡು ಕುಟುಂಬದವರೇ ಆದ್ರೂ ಕೂಡ ಈ ಮೈಕ್ರೋ ಫ್ಯಾಮಿಲಿ ಅಂತ ಈಗ ಬಂದಿದೆ. ಸಣ್ಣ ಸಣ್ಣ ಪುಟ್ಟ ಫ್ಯಾಮಿಲಿ ಇರುವ ಕಾರಣ ಮಗುವಾದ ತಕ್ಷಣ ಅದನ್ನ ಯಾವುದೋ ಒಂದು ಬೇಬಿ ಸಿಟ್ಟಿಂಗ್ ಅಥವಾ ಅಲ್ಲಿ ಬಿಡುವಂತ ಸಂಪ್ರದಾಯ ಇದೆ. ಹಾಗಾಗಿ ದಯಮಾಡಿ ತಾವುಗಳಾದ್ರೂ ನಿಮ್ಮ ಮುಂದಿನ ಮಗುವಿನ ಲಾಲನೆ ಪೋಷಣೆಯನ್ನ ಆದಷ್ಟು ನಿಮ್ಮ ಮನೆಯವರ ಅಜ್ಜನವರ ಅಥವಾ ಯಾರು ಹಿರಿಯರಿದ್ದಾರೆ ಅವರ ಆಶ್ರಯದಲ್ಲಿ ಆದಷ್ಟು ಮಗುವಿಗೆ ಒಂದು ಲಾಲನೆ ಪಾಲನೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಸಂಘದ ಬಗ್ಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಿನ್ನೆಲೆಯನ್ನು ಕೇಳಿದಾಗ ವೈಯಕ್ತಿಕನಲ್ಲಿ ನಾನು ಕೂಡ ಒಬ್ಬ ಸಂಘದ ಸ್ವಯಂ ಸೇವಕನಾಗಿದ್ದುಕೊಂಡು ಹೆಚ್ಚಿನ ದಂಪತಿಗಳು ಹುಡುಗರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದ ಹಿನ್ನೆಲೆ ಅಂತ ಹೇಳಿದಕ್ಕೆ ಸಂತೋಷ ಆಗಿದೆ. ಒಮ್ಮೆ ಜೋರಾಗಿ ಚಪ್ಪಾಳಿ ತಟ್ಕೊಳ್ಳಿ. ಇದು ಬಹಳ ಸಂತೋಷದ ವಿಷಯ. ಹಾಗೆ ನಮ್ಮ ಮನೆ ಮುಕ್ತ ಮನೆ ಅಂದ್ರೆ ಯಾರು ಚಾಲಿಪೋಲಿಗಳು ಅಂತಲ್ಲ, ಸಮಾಜದ ನಮ್ಮ ಹಿಂದೂ ಸಮಾಜದ ಯಾವುದೇ ವರ್ಗದವರು ಬಂದರೂ ಕೂಡ ಜಾತಿ ಭೇದ ಮೇಲು ಕೇಳು ಇಲ್ಲದೆ ನಮ್ಮ ಮನೆ ಎಲ್ಲರಿಗೂ ಮುಕ್ತವಾಗಿ ಸ್ವಾಗತವನ್ನು ಕೊಡುವಂತ ಮನೆ ಆಗಿರಬೇಕು ಅಂತ ಡಾಕ್ಟರ್ ಕಿವಿ ಮಾತನ್ನ ಹೇಳಿದ್ದಾರೆ. ಹಾಗೆ ಸಾಮಾಜಿಕ ಪಿಡುಗಡೆ, ನಾನು ಅಸ್ಪೃಶ್ಯತೆ ಬಗ್ಗೆ ಈಗ ಡಾಕ್ಟರ್ ಆ ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಅಸ್ಪೃಶ್ಯತೆ ನಾವು ಈಗಲೂ ಕೆಲವೊಂದು ಭಾಗಗಳಿದೆ, ಅದನ್ನ ಸಂಪೂರ್ಣವಾಗಿ ಹೋಗಲಾಡಿಸಬೇಕು ಅಂತ ಡಾಕ್ಟರ್ ಕಿವಿ ಮಾತನ್ನ ಹೇಳಿದ್ದಾರೆ. ಹಾಗೆ ನಾವು ಆದಷ್ಟು ನಮ್ಮ ಮನೆಗಳಲ್ಲಿ ವಿದೇಶಿ ಸ್ವತ್ತುಗಳನ್ನ ಕಡಿಮೆ ಬಳಕೆ ಯಾರಾದ್ರೂ ಮಾಡ್ತಿದ್ದ ಖಂಡಿತ ಅದನ್ನ ದೂರ ಮಾಡಿ ಆದಷ್ಟು ಸ್ವದೇಶಿ ವಸ್ತುಗಳನ್ನ ಉಪಯೋಗ ಮಾಡಬೇಕು ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಹಾಗೆ ನಮ್ಮ ಈ ವಸ್ತುಗಳನ್ನ ಬಳಕೆ ಮಾಡುವುದರ ಮುಖಾಂತರ ನಮ್ಮ ಮನಸ್ಸಿನಲ್ಲಿ ಕೂಡ ವಿದೇಶಿ ಚಿಂತನೆ ಹೋಗಿ ಸ್ವದೇಶಿ ಚಿಂತನೆಗಳು ಬರುತ್ತದೆ. ಹಾಗೆ ಗುರು ಹಿರಿಯರ ಎದುರಿನಲ್ಲಿ ಮನೆಯಲ್ಲಿ ನಾವೆಲ್ಲ ಅವರ ಎದುರಿನಲ್ಲಿ ಮಾತಾಡುವಂತ ಭಾಷೆಗಳ ಮೇಲೆ ನಮಗೆ ಹಿಡಿತ ಇರಬೇಕು. ಬಲಯ ಪೋಲಯ ಅಥವಾ ಈ ತರ ಏಕವಚನ ಮಾಡುವಂತ ಇದನ್ನೆಲ್ಲ ಮಾಡಬಾರದು. ಗುರು ಹಿರಿಯರ ಮುಂಭಾಗದಲ್ಲಿ ಅಥವಾ ಬೇರೆ ಸಂದರ್ಭಗಳಲ್ಲಿ ಕೂಡ ನಾವು ಮಾತಾಡೋಕೆ ತುಂಬಾ ಎಚ್ಚರಿಕೆಯಿಂದ ಇದ್ದು ಮಾತಾಡಬೇಕು ಅಂತ ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗೆ ನಮ್ಮ ಪ್ರತಿನಿತ್ಯದ ದಿನಚರಿಯನ್ನ ಬಹಳ ಎಲ್ಲರೂ ಈಗ ಬ್ಯುಸಿ ಇರುವ ಕಾರಣ ಕನಿಷ್ಠ ಬೆಳಗಿನ ಹೊತ್ತಾದ್ರೂ ಎದ್ದ ಕೂಡಲೇ ಸ್ವಲ್ಪ ನಮ್ಮ ಮನೆ ಇರತಕ್ಕ ದೇವರ ಮುಂಭಾಗದಲ್ಲಿ ಧ್ಯಾನವೋ ಅಥವಾ ಪೂಜೆಯೋ ನಿಮಗೆ ತಿಳಿದಿರುವಂತ ರೀತಿಯಲ್ಲಿ ದೇವರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ದಿನದ ದಿನಚರಿಯನ್ನು ಪ್ರಾರಂಭ ಮಾಡಬೇಕು ಅನ್ನತಕ್ಕಂಥ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮ ಮನೆಯ ಕೇವಲ ಸ್ವಚ್ಛತೆ ಮಾತ್ರ ಅಲ್ಲ, ಮನೆಯ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಸಾಮಾಜಿಕ ಕಳಕಳಿ ಇದ್ದುಕೊಂಡು ಸಾಮಾಜಿಕ ಸ್ವಾಸ್ಥ್ಯವನ್ನ ಕೂಡ ಕಾಪಾಡುವಲ್ಲಿ ನವದಂಪತಿಗಳಾಗಿ ನಿಮಗೆ ಬಹಳ ಮಹತ್ತರವಾದ ಜವಾಬ್ದಾರಿ ಇದೆ. ಹಾಗೆ ನಾವು ಈ ದೇವಸ್ಥಾನಗಳಿಗೆ ಅಥವಾ ಕೆಲವೊಂದು ವಿಶೇಷ ಸ್ಥಳಗಳಿಗೆ ಹೋಗುವಾಗ ಡಾಕ್ಟರ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಗಂಡಸರು ಹೋಗುವಾಗ ಆದಷ್ಟು ಪಂಚೆ ಅಥವಾ ಶುಭ್ರವಾದ ವಸ್ತ್ರ, ಹಾಗೆ ಮಹಿಳೆಯರು ಆದಷ್ಟು ಚೂಡಿದಾರವನ್ನ ಬದಿಗಿಟ್ಟು ನಮ್ಮ ಭಾರತೀಯ ವಸ್ತ್ರ ಸಂಹಿತೆಯಾದ ಒಂದು ಸೀರೆ ಇಂಥದನ್ನು ಉಟ್ಕೊಂಡು ಹೋದ್ರೆ ಒಳ್ಳೆಯದು ಅನ್ನತಕ್ಕಂಥ ಕಿವಿ ಮಾತನ್ನ ಹೇಳಿದ್ದಾರೆ. ಹಾಗೆ ಸುಮ್ಮನೆ ಕಾಲ ಬದಲಾಗಿದೆ ಅಂತ ಕಾಲವನ್ನ ದೂರದೆ ನಾವು ಕಾಲಕ್ಕೆ ಹೊಂದಿಕೊಂಡು ಹುಟ್ಟುವ ಸೂರ್ಯ ಪೂರ್ವದಲ್ಲಿ ಉದಯಿಸಿಕೊಂಡು ಪಶ್ಚಿಮದಲ್ಲಿ ಅಸ್ತಮ ಹೇಗೆ ಆಗ್ತಾ ಇದ್ದಾನೆ, ಹಾಗಾಗಿ ಕಾಲ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ. ನಾವು ಮಾತ್ರ ಕಾಲದ ನೆಪವನ್ನು ಹೇಳಿಕೊಂಡು ಬದಲಾವಣೆ ಆಗಿದ್ದೇವೆ. ಹಾಗಾಗಿ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡಿಬೇಕಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆ ನಾವು ಸ್ವಲ್ಪ ಓದುವ ಹವ್ಯಾಸವನ್ನ ಇಟ್ಕೊಳ್ಬೇಕು. ಈಗೆಲ್ಲ ಮೊಬೈಲ್ ಬಂದ ನಂತರ ಓದುವ ಹವ್ಯಾಸ ಎಲ್ಲರಿಗೆ ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ಓದುವ ಕಡೆಗೆ ಗಂಡ ಹೆಂಡತಿ ಇಬ್ರು ಕೂಡ ಆದಷ್ಟು ಬಿಡುವಿನ ಸಮಯವನ್ನು ಮಾಡಿಕೊಂಡು ಕೆಲವೊಂದು ಪುಸ್ತಕಗಳನ್ನು, ವಿಶೇಷವಾಗಿ ಈಗ ನಮ್ಮ ವೀರ ಸಾವರ್ಕರ್ ಬಗ್ಗೆ ಅನೇಕ ವಿಷಯಗಳಿಗೆ ಪ್ರಸ್ತಾಪಕ್ಕೆ ಬರ್ತಾ ಇದೆ, ಮುನ್ನುಡಿಯಲ್ಲಿದೆ ಅಂತ ಪುಸ್ತಕಗಳು ಅಥವಾ ಬೇರೆ ಬೇರೆ ಇತಿಹಾಸಕಾರರ ದೇಶದ ಭಗವದ್ಗೀತೆ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು ಲಭ್ಯ ಇದೆ. ಸ್ವಲ್ಪ ಸಮಯವನ್ನ ಬಿಡುಗಡೆ ಮಾಡಿಕೊಂಡು ನೀವು ಓದುವ ಅಭ್ಯಾಸವನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಜೀವನದಲ್ಲಿ ಗಂಭೀರ ಕೂಡಬೇಕು. ಆದ್ರೆ ಯಾವಾಗಲೂ 365 ದಿವಸ ಕೂಡ ಮುಖವನ್ನ ಓದಿಸಿಕೊಂಡು ಗಂಭೀರತೆಯಿಂದ ಇರುವುದಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಹೇಗೆ ನಾವೀಗ ಕಾರ್ಯಕ್ರಮದ ಮಧ್ಯೆ ನಿಮ್ಮನ್ನ ನಗಿಸಿದ್ದೇವೆ, ಹಾಗೆ ಜೀವನದಲ್ಲಿ ಕೂಡ ನೀವು ನೋವು ನಲಿವುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಹಾಗೆ ನಮ್ಮ ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ಬಹಳ ತುಂಬು ಹೃದಯದವರನ್ನ ಸ್ವಾಗತಿಸಿ ಅವರಿಗೆ ಆತಿಥ್ಯ ನೀಡುವುದು ಕೂಡ ನಮ್ಮ ಆದ್ಯ ಕರ್ತವ್ಯ. ಒಟ್ಟಿನಲ್ಲಿ ನಮ್ಮ ಸಮಾಜ ಕೇವಲ ಒಂದು ನಮ್ಮ
ಮಾತ್ರ ಮನೆಯಾಗದೆ ಸಮಾಜಕ್ಕೆ, ಹಿಂದೂ ಸಮಾಜದ ಒಂದು ಮಾದರಿ ಮನೆಯಾಗಿ ಆಗುವಲ್ಲಿ ನೀವು ನಾವು ದಂಪತಿಗಳು ಮಹತ್ತರವಾದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಸುಮಾರು ಒಂದು 45 ನಿಮಿಷ ನಡೆದಂತಹ ಒಂದು ಆ ಸಂವಾದದಲ್ಲಿ ತಿಳಿದ ಒಂದು ಮುಖ್ಯ ಸಾರಾಂಶಗಳು. ವಂದನೆಗಳು. ಒತ್ತಡ ಹೆಚ್ಚಾಗ್ತದೆ. ಆದ್ರೆ ಆ ಸಂದರ್ಭದಲ್ಲಿ ನಾವು ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ನಮ್ಮದು, ಅವರಿಗೆ ಆಹಾರವನ್ನು ತಯಾರಿಸಿ ಬಡಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಮಾಡಬೇಕು ಅನ್ನುವ ಕಿವಿ ಮಾತನ್ನು ಅವರು ಹೇಳಿದ್ರು. ಹಾಗೆ ಒಂದು ವೇಳೆ ಅತ್ತೆ ಸ್ವಲ್ಪ ಇಲ್ಲಿ ಮಾಡಿದ್ದು ದೋಸೆ ಸರಿ ಇಲ್ಲ ಅಥವಾ ಅಡಿಗೆ ಸರಿ ಇಲ್ಲ ಅಂದಾಕ್ಷಣ ನಾವು ಬೇಸರ ಮಾಡಿಕೊಂಡು ತಕ್ಷಣವೇ ತಾಯಿ ಮನೆಗೆ ಕಾಲ್ ಮಾಡುದು. ಹುಡುಗಿಯರು ಮಾಡುವ ದೊಡ್ಡ ಕೆಲಸ ಅಂತ ಹೇಳಿದ್ರೆ ತಾಯಿ ಮನೆಗೆ ಕಾಲ್ ಮಾಡುದು. ಅವರಲ್ಲಿ ಒಂದಷ್ಟು ಸ್ಫೂರ್ತಿಯ ಮಾತುಗಳು ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಸಾಕು, ನಾವು ದೊಡ್ಡ ಸಂಗತಿ ಮಾಡಿಕೊಳ್ತೇವೆ. ದಯವಿಟ್ಟು ನಾವು ಹಾಗೆ ಮಾಡಿಕೊಳ್ಳುದು ಬೇಡ ಅನ್ನುವ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಯಾಕಂತ ಹೇಳಿದ್ರೆ ನಾವು ಕೂಡು ಸಂಸಾರದಲ್ಲಿ ಇದ್ರೆ ನಾವು ವೃದ್ಧಾಪ್ಯದ ಸಂದರ್ಭದಲ್ಲಿ ಅನಾಥಾಶ್ರಮಕ್ಕೆ ಹೋಗುವುದನ್ನ ತಪ್ಪಿಸಬಹುದು ಅಂತ ಹೇಳಿದ್ರು ಅವರು. ಹಾಗೆ ನಮ್ಗೆ ಮಕ್ಕಳಾದಾಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ತುಂಬಾ ಹಣವನ್ನ ಕಟ್ಟಿ ನಮ್ಮ ಮಗುವನ್ನ ಬೇಬಿ ಸಿಟ್ಟಿಂಗ್ ಅಲ್ಲಿ ಬಿಡ್ತೇವೆ. ಅಲ್ಲಿ ಹಣ ತಗೊಂಡು ಕೆಲಸ ಮಾಡುವಂತಹ ಆಯನಲ್ಲಿ ನಮ್ಗೆ ನಂಬಿಕೆ ಇರ್ತದೆ. ಅದೇ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂತಹ ನಮ್ಮ ಅತ್ತೆಯ ಬಗ್ಗೆ ನಮ್ಗೆ ಅಥವಾ ಅತ್ತೆಯ ಬಗ್ಗೆ ನಮ್ಗೆ ನಂಬಿಕೆ ಇರುವುದಿಲ್ಲ. ಹಾಗೆ ಮಾಡಬೇಡಿ. ನಿಮ್ಮ ಒಳ್ಳೆಯದನ್ನೇ ಬಯಸುವಂತಹ ಅತ್ತಿಗೆ ಅಥವಾ ನಿಮ್ಮ ನಾದಿನಿ ಅಥವಾ ಅತ್ತೆಯ ಬಗ್ಗೆ ನಂಬಿಕೆಯನ್ನಿಟ್ಟು ಅವರನ್ನು ಕೂಡ ಗೌರವಿಸಿ ಮಾತ್ರ ಆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ ಹೇಳಿದ್ದು. ಬೆಳಿಗ್ಗೆ ನಾವು ಏನಾದರೂ ಸಿಡುಕು ಮಾಡಿಕೊಂಡು ಇರುವ ಬದಲು ಯಾವುದೋ ಒಂದು ಶ್ಲೋಕವೋ ಅಥವಾ ಬರೀ ಎರಡೇ ಅಂತೆ ಅದನ್ನು ಕೂಡ ಅವರು ಹೇಳಿ ನಮ್ಮ ಮನೆಯಲ್ಲಿ ಆದಷ್ಟು ನಾವು ಭಗವದ್ಗೀತೆಯನ್ನು ತಂದಿಡಬೇಕು, ಓದಬೇಕು. ನಾವು ಅದನ್ನು ಪಾಲನೆ ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ಅದನ್ನು ಪಾಲಿಸಿಕೊಂಡು ಬರ್ತಾರೆ ಅನ್ನುವಂತಹ ಕಿಮ್ಮತ್ತನ್ನು ಹೇಳಿದರು. ಆದಷ್ಟು ಮೊಬೈಲನ್ನು ಕಡಿಮೆ ಮಾಡಿ, ಮೊಬೈಲಲ್ಲಿ ಮಾತಾಡೋದನ್ನು ಕಡಿಮೆ ಮಾಡಿ ಮನೆಯಲ್ಲಿರುವ ಹಿರಿಯರೊಂದಿಗೆ ಮಾತಾಡಿ ಅನ್ನುವ ಸಲಹೆಯನ್ನು ಕೊಟ್ಟರು. ಒಂದು ಕುಟುಂಬ ಅಂತ ಹೇಳಿದ್ರೆ ಅದು ರಥ. ಅದರಲ್ಲಿ ಜೋಡಿ ಎತ್ತುಗಳು ಸರಿಯಾಗಿ ಹೋದರೆ ಮಾತ್ರ ಅದನ್ನು ಎಳೆದು ಮುಂದಕ್ಕೆ ಸಾಗಿಸಲಿಕ್ಕೆ ಸಾಧ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುನಿಸಿಕೊಂಡು ತಾಯಿ ಮನೆಗೆ ಹೋಗಿ ಕೂತ್ಕೊಳ್ಳದೆ ಆ ರಥವನ್ನು ಸಮರ್ಪಕವಾಗಿ ಎಳೆದು ನೀವೆಲ್ಲಿ ಸಾಗಬೇಕು ಅಲ್ಲಿಗೆ ಮುಂದಕ್ಕೆ ಸಾಗಿ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟರು. ಹಾಗೆಯೇ ಅಮ್ಮ ಅವರು ತಮ್ಮ ಕಿವಿ ಮಾತುಗಳನ್ನು ಹಲವಾರು ಸನ್ನಿವೇಶಗಳನ್ನು ಹೇಳಿ ತಿಳಿಪಡಿಸಿದರು. ಏನಂತ ಹೇಳಿದರೆ, ಒಬ್ಬರು ಸೊಸೆ ಇರ್ತಾರಂತೆ. ಸೊಸೆ ಅತ್ತೆ ಯಾವಾಗಲೂ ಕಿರಿಕಿರಿ ಏನಾದರೂ ಹೇಳ್ತಾ ಇರ್ತಾರೆ ಅವರಿಗೆ. ಹಾಗೆ ಏನೋ ವಿಷಯದಲ್ಲಿ ಅವರಿಗೆ ಕಚ್ಚಾಟ ಸ್ಟಾರ್ಟ್ ಆಯಿತು. ಆಗ ಸೊಸೆಗೆ ಗಂಡ ಬಂದ ತಕ್ಷಣ ಗಂಡನಲ್ಲಿ ಹೇಳಿಬಿಡ್ತಾರೆ, ಏನಂತಂದರೆ ನಿಮ್ಮ ಅಮ್ಮ ಸರಿ ಇಲ್ಲ, ನನಗೆ ಆಗುವುದಿಲ್ಲ ಅಲ್ಲಿ ಅವರೊಟ್ಟಿಗೆ ಇರಲಿಕ್ಕೆ, ನಾನು ನನ್ನ ತಾಯಿ ಮನೆಗೆ ಹೋಗ್ತೇನೆ ಅಂತೇಳಿ. ಆದರೆ ಗಂಡ ತಾಯಿಯನ್ನು ಬಿಟ್ಟು ಕೊಡುವುದಿಲ್ಲ. ಅವರು ಅಮ್ಮನ ಪರವಾಗಿ ಬಿಡ್ತಾರೆ. ತಾಯಿ ಮನೆಯಲ್ಲಿ ಅಲ್ಲಿ ತಂದೆ ವೈದ್ಯರಾಗಿರ್ತಾರೆ, ಸ್ವತಃ ವೈದ್ಯರಾಗಿರ್ತಾರೆ. ಅವರಲ್ಲಿ ಹೋಗಿ ಹೇಳ್ತಾರೆ ಏನಂತ ಹೇಳಿದರೆ, ನನಗೆ ಅಲ್ಲಿರ್ಲಿಕ್ಕೆ ಆಗೋದಿಲ್ಲ, ನನ್ನ ಗಂಡನ ಮನೆಯಲ್ಲಿ ನನ್ನ ಅತ್ತೆ ಸಾಯಬೇಕು, ಅವರು ತುಂಬ ಅಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ನನಗೆ, ಹಾಗಾಗಿ ಅವರು ಸಾಯಬೇಕು. ಅವರು ಸಾಯಬೇಕಾದ್ರೆ ನಿಧಾನಕ್ಕೆ ಅವರು ಸಾಯಬೇಕು. ಒಮ್ಮೆಲೆ ಸತ್ತರೆ ಅದು ನನ್ನ ಮೇಲೆ ಆಪಾದನೆ ಬರ್ತದಲ್ಲ, ಹಾಗಾಗಿ ನಿಧಾನಕ್ಕೆ ಸಾಯಬೇಕು ಅಂತ ಹೇಳಿದ್ರಂತೆ. ಆಗ ಆಯಿತು ಮಗಳೇ, ನಿನ್ನ ಸಮಾಧಾನಕ್ಕಾಗಿ ನಾನು ಮಾತ್ರೆ ಕೊಡ್ತೇನೆ, ದಿವಸಲು ಒಂದೊಂದು ಮಾತ್ರೆಯನ್ನು ನೀನು ನಿನ್ನ ಅತ್ತೆಗೆ ಕೊಡು. ಆದರೆ ನೀನು ಅವರಿಗೆ ಸಾಯುವ ಮಾತ್ರೆ ಕೊಡ್ತಾ ಇದ್ದಿ ಅಂತ ಗೊತ್ತಾಗಬಾರ್ದಲ್ಲ, ಅವರಿಗೆ ಪ್ರೀತಿಯನ್ನು ತೋರಿಸು ನೀನು ಅಂತ ಹೇಳ್ತಾರಂತೆ. ಹಾಗೆಯೇ ಅವರು ಪ್ರೀತಿಯನ್ನು ಇವಳು ಇಲ್ಲಿಗೆ ಬರ್ತಾಳೆ ಗಂಡನ ಮನೆಗೆ, ಒಂದೊಂದೇ ದಿವಸಕ್ಕೊಂದು ಮಾತ್ರೆಯನ್ನು ಕೊಡ್ತಾಳೆ, ಆಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳೆ. ಹೀಗೆ ಪ್ರೀತಿಯನ್ನು ತೋರಿಸಿ ಅವಳು ಮತ್ತೆ ಸೊಸೆ ಮತ್ತೆ ಅತ್ತೆ ಒಟ್ಟಾಗ್ತಾರೆ. ಸೊಸೆ ಮತ್ತೆ ಅತ್ತೆ ತುಂಬ ಪ್ರೀತಿ ಉಂಟಾಗ್ತದೆ ಅವರ ಮನಸ್ಸಲ್ಲಿ. ಈಗ ಅತ್ತೆ ಸಾಯುವುದು ಬೇಡ, ಸೊಸೆಗೆ ಸೀದಾ ತಂದೆ ಹತ್ತಿರ ಹೋಗ್ತಾಳಂತೆ. ಅಪ್ಪ ನೀನು ಏನಾದರೂ ಮಾಡು, ನಂಗೆ ಗೊತ್ತಿಲ್ಲ, ನನ್ನ ಅತ್ತೆ ಬದುಕಬೇಕು, ನನಗೆ ಅವರು ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ. ಆಗ ತಂದೆ ಹೇಳ್ತಾನಂತೆ, ನೋಡಮ್ಮ, ನೀನು ಹೇಳಿದ ತಕ್ಷಣ ನಿನ್ನ ಅತ್ತೆಗೆ ಸಾಯುವ ಮಾತ್ರೆ ಕೊಡಲಿಕ್ಕೆ ನಾನೇನು ಹೆಡ್ಡನಲ್ಲ. ನಾನು ನಿನ್ನ ಅತ್ತೆಗೆ ಕೊಡಲಿಕ್ಕೆ ಕೊಟ್ಟಂತಹ ಮಾತ್ರೆ ಅದು ವಿಟಮಿನ್ ಮಾತ್ರೆ. ಈಗ ನೀನು ನೋಡು, ನಾನು ಅದಕ್ಕೆ ನಿನಗೆ ಹೇಳಿದ್ದು, ನೀನು ಮಾತ್ರೆ ಕೊಡುವಾಗ ತುಂಬ ಪ್ರೀತಿಸು ಅಂತ ಹೇಳಿ. ಆಗ ನೀನು ಅವರನ್ನು ಅರ್ಥ ಮಾಡಿಕೊಂಡಿದ್ರೆ ಅವರು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ ನೋಡಿ.
ಅಂತ ಹೇಳಿ ಒಂದು ಸನ್ನಿವೇಶವನ್ನು ಅವರು ಹೇಳಿದರು. ಹಾಗೆ ಅವರು ಹಿತವಚನಗಳನ್ನು ನೀಡ್ತಾ, ಗರ್ಭಿಣಿ ಇದ್ದರೆ ಯಾರಾದರೂ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಹೊಟ್ಟೆಗೆ ಕೈ ಇಟ್ಟು ಒಳ್ಳೆಯ ಮಾತುಗಳನ್ನು ಆಡಬೇಕಂತೆ. ಯಾಕಂತ ಹೇಳಿದರೆ ಹೊಟ್ಟೆಯಲ್ಲಿರುವ ಮಗು ನಾವು ಹೇಳುವ ಮಾತುಗಳನ್ನು ಕೇಳಿಕೊಳ್ತದೆ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ಒಂದು ಸನ್ನಿವೇಶ ಹೇಳಿದರು. ಶ್ರೀಕೃಷ್ಣ ತಂಗಿ ಸುಭದ್ರೆಗೆ ಕಥೆಯನ್ನು ಹೇಳ್ತಾ ಇರುವಾಗ ಸುಭದ್ರೆಗೆ ಅಲ್ಲಿ ನಿದ್ದೆ ಬಂದಿತ್ತು. ಆಗ ಹೂಗುಟ್ಟುವುದು ಕೇಳ್ತಾ ಇತ್ತು. ಇದು ಯಾರಪ್ಪ ಹೂಗುಟ್ಟುವುದು ಅಂತ ಶ್ರೀಕೃಷ್ಣ ಸರಿಯಾಗಿ ಅಲ್ಲಿ ನೋಡುವಾಗ ಅಲ್ಲಿ ಹೂಗುಡ್ತಾ ಇದ್ದದ್ದು ಹೊಟ್ಟೆಯಲ್ಲಿರುವ ಮಗು ಅಭಿಮನ್ಯು ಅಂತ ಗೊತ್ತಾಗ್ತದೆ. ಈ ಒಂದು ಪ್ರಸಂಗದಿಂದ ನಮಗೂ ಗೊತ್ತಾಗ್ತದೆ ಅಂತ ಹೇಳಿದರೆ ಹೊಟ್ಟೆಯಲ್ಲಿರುವ ಮಗು ಕೂಡ ಗಮನಿಸ್ತದೆ ಅಂತ ಹೇಳಿ. ಹಾಗೆ ಮತ್ತೊಂದೇನಂತ ಹೇಳಿದರೆ ರಾಮಾಯಣವನ್ನು ಓದಿ ಅಂತ ಹೇಳಿದ್ರು ಅಮ್ಮ. ಅದಕ್ಕೆ ಒಂದು ರೈಲ್ವೆ ಸ್ಟೇಷನಲ್ಲಿ ಗಂಡ ಹೆಂಡತಿ ಲಗೇಜ್ಗಳನ್ನು ಹಿಡ್ಕೊಂಡು ಅವರು ರೈಲಿಗೆ ಹೋಗ್ತಾ ಇದ್ರಂತೆ. ಅಲ್ಲೇ ಪಕ್ಕದಲ್ಲಿ ಒಬ್ಬ ಅಜ್ಜ ರಾಮಾಯಣ ಓದ್ತಾ ಇದ್ರಂತೆ. ಆಗ ಈ ಗಂಡಸು ಕೇಳ್ತಾರಂತೆ, ನೀವು ಹೋಗಿ ರಾಮಾಯಣ ಓದ್ತಾ ಇದ್ದೀರಲ್ಲ, ಯಾಕೆ ರಾಮಾಯಣ ಓದೋದು ಅಂತ. ಅದಕ್ಕೆ ಅವರು ನನಗೆ ಇಷ್ಟ, ನಾನು ರಾಮಾಯಣ ಓದ್ತೇನೆ ಅಂತ ಹೇಳಿದರು. ಹಾಗೆ ಇವನು ಲಗೇಜನ್ನು ರೈಲು ಬಂತು, ಲಗೇಜನ್ನು ಹಿಡ್ಕೊಂಡು ಮೇಲೆ ಹತ್ತಾನೆ, ಹಿಂದೆ ತಿರುಗಿ ನೋಡ್ತಾನೆ, ಅವನ ಹೆಂಡತಿ ಇರುವುದಿಲ್ಲಂತೆ. ಆಗ ಅದೇ ಅಜ್ಜ ಹೇಳ್ತಾರಂತೆ, ನೋಡು ಆ ರಾಮಾಯಣ ಅದನ್ನು ಓದಿದರೆ ಈ ರಾಮಾಯಣ ಆಗ್ತಾ ಇರಲಿಲ್ಲ ಅಂತ ಹೇಳಿ. ಅಂದರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳಿಗೆ ರಾಮಾಯಣ ಮಹಾಭಾರತಗಳು ಸ್ಫೂರ್ತಿ ಆಗ್ತದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಅನುಷ್ಠಾನ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಜೀವನದಲ್ಲಿ ಬಂದಿದೆ. ಹಿಂದಿಗೆ ಒಂದೇ ದಿವಸದಲ್ಲಿ ಅದನ್ನೆಲ್ಲ ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಒಂದಂತೂ ವಿಚಾರ ಇಲ್ಲಿ ತುಂಬ ಬಾರಿ ಉಲ್ಲೇಖ ಆಯಿತು, ಮನೆಯಲ್ಲಿ ಭಜನೆ ಮಾಡಬೇಕಂತ. ಇಂದಿನ ಈ ಜಂಜಾಟದ ಜೀವನದಲ್ಲಿ ಭಜನೆ ಅನ್ನೋದನ್ನು, ನಿತ್ಯ ಭಜನೆಯನ್ನು ಮಾಡಲಿಕ್ಕೆ ಕಷ್ಟ ಆಗಬಹುದು. ಸಾಧ್ಯ ಇದ್ದರೆ ಪ್ರಯತ್ನ ಮಾಡಿ. ಅಥವಾ ನೀವು ಗಂಡ ಹೆಂಡತಿ ಇಂದಿನಿಂದ ಪ್ರತಿದಿನ ಈ ಶಿಶು ಮಂದಿರದಲ್ಲಿ ಆದಂಥ ಸಿಕ್ಕಿದಂಥ ವಿಚಾರಗಳನ್ನು ಅನುಷ್ಠಾನ ಮಾಡುವಂಥ ಆ ಒಂದು ಪ್ರತಿಜ್ಞೆಯೊಂದಿಗೆ ಗಂಡ ಹೆಂಡತಿ ಇಬ್ಬರೂ ಸೇರಿ ರಾಮನಾಮ ತಾರಕ ಮಂತ್ರವನ್ನು 13 ಸಲ ಜಪಿಸಬೇಕು. ಈಗ ಆರಂಭ ಆಗ್ತದೆ. ನಾನು ಒಂದು ಬಾರಿ ಹೇಳ್ತೇನೆ, ತಾವೆಲ್ಲರೂ ಅದನ್ನು 13 ಬಾರಿ ಹೇಳಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಜಯ ರಾಮ ಜಯ ಜಯ ರಾಮ, ಶ್ರೀರಾಮ 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 ಜಯ ರಾಮ ಜಯ ಜಯ ರಾಮ. ಇದರಿಂದ ಏಕಾಗ್ರತೆ ಬರ್ತದೆ. ಮತ್ತೆ ತಾವು ಸತಿಪತಿಯರು ದೇವರ ನಾಮಸ್ಮರಣೆಗೋಸ್ಕರ 1 ನಿಮಿಷವಾದರೂ ಒಟ್ಟಿಗೆ ಸೇರಿದ್ದೀರಿ ಅನ್ನುವಂಥ ಒಂದು ಕಲ್ಪನೆ ಬರ್ತದೆ. ಅದಕ್ಕೋಸ್ಕರ ಪ್ರತಿನಿತ್ಯ, ಅದು ಸಂಜೆ ಆಗ್ಬಹುದು ಅಥವಾ ಬೆಳಿಗ್ಗೆ ಆಗ್ಬಹುದು. ಮತ್ತೊಂದು ವಿಚಾರ, ರಾಮನಾಮ ಜಪ ತಾರಕ ಮಂತ್ರ ಜಪಿಸಲಿಕ್ಕೆ ಯಾವುದೇ ಸೂತಕದ ಆಚರಣೆ ಇರುವುದಿಲ್ಲ. ಅದಕ್ಕೋಸ್ಕರ ಪ್ರತಿನಿತ್ಯವದನ್ನು ಹೇಳಬೇಕೆಂಬ ವಿಜ್ಞಾಪನೆಯನ್ನು ಈ ಶಿಶು ಮಂದಿರ ನಿಮಗೆ ನೀಡ್ತದೆ. ಜೈ ಹಿಂದ್. ಬಹಳ ಒಂದು ಜವಾಬ್ದಾರಿಯುತವಾದಂತಹ ಮತ್ತು ಸಂಸ್ಕಾರ ಭರಿತವಾದಂಥ ಕಾರ್ಯಕ್ರಮದಲ್ಲಿ ನಾವು ಈಗ ತೊಡಗಿಕೊಂಡಿದ್ದೇವೆ. ಇದು ನಿಜವಾಗಿಯೂ ಒಂದು ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೂ ಕೂಡ ಖಂಡಿತ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ನವದಂಪತಿಗಳನ್ನು ಸೇರಿಸುವುದೇ ಒಂದು ದೊಡ್ಡ ಪ್ರಯತ್ನ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕೆ. ಯಾಕೆಂದರೆ ನಾರಾಯಣ್ ಕಜೆಯವರು ಎಷ್ಟು ಮನೆಗಳಿಗೆ ಹೋಗಿ ಎಷ್ಟು ಯಾವ ರೀತಿಯಾದಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಅದು. ಯಾಕೆ ಅಂತಂದರೆ ನವದಂಪತಿಗಳನ್ನು ಸೇರಿಸುವುದು ಅಷ್ಟು ಸುಲಭದ ಕೆಲಸ ಖಂಡಿತವೇ ಅಲ್ಲ ಅದು. ಆದರೂ ಕೂಡ ನೀವೆಲ್ಲ ಇಷ್ಟೆಲ್ಲ ಒಂದು ಜೋಡಿಗಳು, ತುಂಬ ಜೋಡಿಗಳು ಇಲ್ಲಿ ಬಂದು ಸೇರಿದ್ದೀರಲ್ಲ, ಇದು ನಿಜವಾಗಿಯೂ ಒಂದು ಅಭಿನಂದನೀಯ ಕಾರ್ಯ. ಇದು ನಾವು ಮೆಚ್ಚಬೇಕಾದಂಥ ಕಾರ್ಯ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ ಬಯಸ್ತೇನೆ.
ಮುಖ್ಯವಾಗಿ ನಾನು ಕೇಶವ ಶಿಶು ಮಂದಿರ ಕಿನ್ಯ ಇದರ ಅಧ್ಯಕ್ಷರು ಶಿವರಾಮ್ ಶೆಟ್ಟರು ನನ್ನ ಆತ್ಮೀಯರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹೆಚ್ಚು ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ಬೇಕಾದಷ್ಟು ಈಗ ಭಾಸ್ಕರ್ ಅವರು ಬಹಳ ಒಳ್ಳೆ ರಿಪೋರ್ಟ್ ಕೊಟ್ಟರು. ಅವರು ನಾವು ಏನಿಲ್ಲ ಇಲ್ಲಿ ಡಿಸ್ಕಷನ್ ಇಲ್ಲಿ ಎಲ್ಲ ವಿಚಾರಗಳನ್ನು ಮಂಡಿಸಿದ್ದೇವೆ, ಚರ್ಚೆ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಒಳ್ಳೆಯ ಒಂದು ರಿಪೋರ್ಟನ್ನು ತಯಾರು ಮಾಡಿದ್ದಾರೆ, ನಿಮ್ಮ ಮುಂದಿಟ್ಟಿದ್ದಾರೆ. ಬಹುಶಃ ಎಲ್ಲರೂ ಅದನ್ನು ತಮ್ಮ ತಲೆಯಲ್ಲಿ ಇಟ್ಟುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಮ್ಮ ಅಧ್ಯಾಪಕ ಮಿತ್ರರು ಕೂಡ ಬಹಳ ಒಳ್ಳೆಯ ಮಹಿಳೆಯರು ಯಾವ ರೀತಿಯಲ್ಲಿ ಇರಬೇಕು, ಏನು ಮಾಡಬೇಕು ಎನ್ನುವುದರ ಬಗ್ಗೆ ಕೂಡ ಚಂದದ ರಿಪೋರ್ಟ್ ವರದಿಯನ್ನು ತಯಾರು ಮಾಡಿದ್ದಾರೆ. ಅದು ನಮ್ಮ ಮನಸ್ಸಿನಲ್ಲಿ ಇರ್ತದೆ. ನಾವು ನಮ್ಮ ದಾಂಪತ್ಯ ಜೀವನದ ಈ ಕಾಲಾವಧಿಯಲ್ಲಿ ಅದನ್ನೆಲ್ಲ ಏನೇನು ಬೇಕೋ ಅದನ್ನೆಲ್ಲ ನಾವು ಏನು ಮಾಡ್ತೇವೆ ಅಂತಂದರೆ ಆದಷ್ಟು ಮೈಗೂಡಿಸಿಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ದಾಂಪತ್ಯ ಜೀವನಕ್ಕೆ ಯಾವುದೇ ರೀತಿಯ ಕುಂದುಕೊರತೆ ಆಗದ ರೀತಿಯಲ್ಲಿ ನಾವು ಬದುಕುವಂಥದ್ದನ್ನು ನಾವು ಮಾಡ್ತೇವೆ ಎನ್ನುವಂಥ ಭರವಸೆ ನಿಮ್ಮ ಮುಖದಿಂದ ನಮಗೆ ಗೊತ್ತಾಗ್ತಾ ಉಂಟು. ನಿಮ್ಮ ಮುಖ ನೋಡಿದಾಗಲೇ ನಮಗೆ ಅದರ ಬಗ್ಗೆ ಭರವಸೆ ಬರ್ತಾ ಉಂಟು. ಮುಖ್ಯವಾಗಿ ಇಲ್ಲಿ ಒಂದು ಬ್ರಿಡ್ಜ್ ಕಟ್ಟುವಂಥ ಕೆಲಸವನ್ನು ಸ್ವಲ್ಪ ಮಾಡ್ತೇನೆ ಅಷ್ಟೇ. ಒಂದು ಸೇತುವೆ, ನಾವು ದಂಪತಿಗಳ ಮಧ್ಯೆ ಒಂದು ಸೇತುವೆ ಕಟ್ಟುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಒಂದು ವಿಷಯ ಉಂಟು, ಜಂತೂನಾಂ ನರಜನ್ಮ ದುರ್ಲಭಂ ಅಂತ. ಇದು ವೇದಾಂತಿಗಳ ಮಾತು. ಅದನ್ನೇ ದಾಸಶ್ರೇಷ್ಠರು ಏನು ಹೇಳಿದರು ಅಂತಂದರೆ ಮಾನವ ಜನ್ಮ ದೊಡ್ಡದು ಅಂತ. ಆದ್ದರಿಂದ ನಾವು ಮೊದಲಾಗಿ ನೆನಪಿಟ್ಕೊಳ್ಬೇಕಾದಂಥ ಎಂಥದ್ದು ಅಂತಂದರೆ ಮಾನವ ಜನ್ಮ ದೊಡ್ಡದು. ಮುಂದೆ ಅದು ಮತ್ತೊಂದು ಜನ್ಮ ಬರ್ತದೆ, ಅದು ಬರ್ತದೆ, ಇದೇ ಬರ್ತದೆ ಎನ್ನುವಂಥ ಪ್ರಶ್ನೆ ಬೇಡ. ಆದರೆ ನಾವೀಗ ಈ ಭೂಮಿಯಲ್ಲಿ ಹುಟ್ಟಿದ್ದೇವಲ್ಲ, ಜನ್ಮ ಪಡೆದಿದೆಯಲ್ಲವ, ಇದು ಬಹಳ ಮುಖ್ಯ. ಇದನ್ನು ನಾವು ಸಾರ್ಥಕ್ಯ ಪಡಿಸಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಇದು ಬಹಳ ದೊಡ್ಡ ಜವಾಬ್ದಾರಿ. ಮತ್ತೊಂದೇನು ಅಂತಂದರೆ ಈ ನಮ್ಮ ಸುದೀರ್ಘವಾದಂಥ ಜೀವನಾವಧಿಯಲ್ಲಿ, ಈ ದೀರ್ಘಾಯುಷ್ಯದಲ್ಲಿ ನಮಗೆ 4 ಹಂತಗಳು ಉಂಟು, 4 ಘಟ್ಟಗಳು. ಒಂದು ಬಾಲ್ಯ, ಮತ್ತೊಂದು ಯೌವನ, ಮತ್ತೊಂದು ಗೃಹಸ್ಥ, ಮತ್ತೊಂದು ವೃದ್ಧಾಪ್ಯ ಅಂತ. ಇದು 4 ಕಾಲಘಟ್ಟಗಳು ಅಂತ ಅದನ್ನು ಹೇಳ್ತೇವೆ. ಇದರಲ್ಲಿ ಬಾಲ್ಯ ಎನ್ನುವಂಥದ್ದು ಅದು ಏನು ಗೊತ್ತಿಲ್ಲ, ಬಹಳ ಕುಶಾಲಿನಲ್ಲಿ ಹೋಗ್ತದೆ. ನಿಮಗೆ ಗೊತ್ತಿರ್ಬೋದು, ಹೋಗಿದೆ, ನಿಮಗೆ ಮುಗಿದಾಗಿದೆ. ನಿಮಗೆ ಬಾಲ್ಯದಲ್ಲಿ ಏನೇನು ಮಾಡಿದ್ದೀರಿ ಅಂತ ನಿಮಗೆ ಗೊತ್ತಿರ್ಬೋದು, ನೆನಪಾಗ್ಬೋದು. ಈಗ ಬಹುಶಃ ನೆನಪು ಮಾಡಿದರೆ ನೆನಪಾದಿತ್ತು, ಒಂದು ಕುಶಾಲ ಅದು ಹೋಗ್ತದೆ. ಆಮೇಲೆ ನೆಕ್ಸ್ಟ್ ಯೌವನ ಬರ್ತದೆ. ಯೌವನ ಬಂದಾಗ ಏನಾಗಿರ್ತದೆ ಅಂದರೆ ನಾವು ಒಂದು ಜೀವನಕ್ಕೆ ಬೇಕಾದ ತಯಾರಿ ಮಾಡುವಂಥ ಒಂದು ಹಂತದಲ್ಲಿ ಇರ್ತೇವೆ. ಎಲ್ಲ ತಯಾರಿ ಮಾಡುವ, ಶಿಕ್ಷಣ ಅದು ಇದು ಎಲ್ಲ ಪಡೆಯುವಂಥದ್ದು, ಪದವೀಧರ ಆಗುವಂಥದ್ದು ಎಲ್ಲ ಆಗ್ತದೆ ನಮ್ಮದಲ್ಲಿ. ಅದು ಆಗಿ ಹೋಗ್ತದೆ. ಅದಕ್ಕೆ ನೀವೇನು ದೊಡ್ಡ ಪ್ರಯತ್ನ ಮಾಡುವಂಥ ಅಗತ್ಯವೂ ಕೂಡ ಇರುವುದಿಲ್ಲ. ಅದು ಯೌವನ ಆ ರೀತಿಯಲ್ಲಿ ಹೋಗ್ತದೆ. ಮತ್ತೆ ಏನಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತ ನಾವು ಮನಸ್ಸು ಮಾಡುವಾಗ ಯೌವನ ಮುಗಿದು ಹೋಗಿರ್ತದೆ. ಮತ್ತೆ ಬರುವಂಥದ್ದು ಗೃಹಸ್ಥ ಜೀವನ ಕಾಲ. ಗೃಹಸ್ಥ ಜೀವನ ಕಾಲದ ನಂತರ ಬರುವಂಥದ್ದು ಯಾವುದು ಅಂದರೆ ಅದು ಈ ವೃದ್ಧಾಪ್ಯ. ನೀವು ಅದರ ಬಗ್ಗೆ ತಲೆ ಕೆಡಿಸುವುದೇ ಬೇಡ. ವೃದ್ಧಾಪ್ಯದಲ್ಲಿ ನೀವು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದರೂ ಕೂಡ ನಿಮ್ಮಿಂದ ಅದು ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದರೆ ನಿಮ್ಮ ದೇಹ ಅದಕ್ಕೆ ಒಗ್ಗುವುದಿಲ್ಲ, ನಿಮ್ಮ ದೇಹ ನಿಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಆದ ಕಾರಣ ನಿಮಗೆ ಯಾವುದೇ ರೀತಿ ಒಳ್ಳೆಯ ಒಂದು ಸಾಧನೆ ಮಾಡಲಿಕ್ಕೆ ಆ ಕಾಲದಲ್ಲಿ ಆಗುವುದಿಲ್ಲ. ಹಾಗಾದರೆ ಇಲ್ಲಿ ಯಾವ ಕಾಲ ಬಹಳ ಮುಖ್ಯ ಅಂತ ಹೇಳಿದರೆ ಅದು ಗೃಹಸ್ಥ ಜೀವನ ಕಾಲ. ಗೃಹಸ್ಥ ಜೀವನ ಕಾಲ ಅದು ಯಾವಾಗಲೂ ಸುದೀರ್ಘವಾದಂಥ ಕಾಲ. ಅದಕ್ಕೆ ಹೆಚ್ಚು ಸಮಯ ಉಂಟು. ಅದು ನಿಮ್ಮ ಮನೋಸ್ಥಿತಿಯನ್ನು ಹೊಂದಿಕೊಂಡು ನೀವು ಉತ್ತಮರೋ ಮಧ್ಯಮರೋ ಅಧಮರೋ ಆಗ್ತೀರಿ. ನೀವು ನಿಮ್ಮ ಮನೋಸ್ಥಿತಿಯನ್ನು ಹೊಂದಿಕೊಂಡು ಉತ್ತಮರೋ ಮಧ್ಯಮರೋ ಅಧಮರೋ ಆಗ್ತೀರಿ ನೀವು. ಆದ ಕಾರಣ ಆ ಮನೋಸ್ಥಿತಿಯನ್ನು ನೀವು ಗಟ್ಟಿ ಮಾಡಿಕೊಳ್ಳಬೇಕು. ನಾನು ಈ ಸಮಾಜದಲ್ಲಿ ಆದರ್ಶ ದಂಪತಿಗಳಾಗಿ ಬದುಕಬೇಕು ಈ ಮನೆಯಲ್ಲಿ ಎನ್ನುವಂಥದ್ದು ಇರಬಹುದು. ಮತ್ತೆ ಈ ಸಮಾಜದಲ್ಲಿ ನಾನು ಏನಾದರೂ ಒಂದು ಒಳ್ಳೆಯದನ್ನು ಸಾಧಿಸಬೇಕು ಎನ್ನುವಂಥದ್ದು ಇರಬಹುದು. ಇಂಥದ್ದೇನಾದರೂ ದೊಡ್ಡ ಒಂದಿಷ್ಟು ಕನಸುಗಳು ನಿಮ್ಮಲ್ಲಿ ಇರ್ಬೋದು. ಅದನ್ನ ನನಸು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಅದು ಈ ಕಾಲದಲ್ಲಿ ಯಾವುದು ಗೃಹಸ್ಥ ಜೀವನ ಕಾಲದಲ್ಲಿ ಈ ಎಲ್ಲ ಮದುವೆ ಆದಂಥ ಹಿರಿಯರೆಲ್ಲ ನೀವು ನೋಡ್ತಾ ಇದ್ದೀರಿ. ಮದುವೆ ಆದಂಥ ಹಿರಿಯರೆಲ್ಲ
ಏನು ಮಾಡ್ತಾರೆ ಅಂತಂದರೆ ಅವರು ಒಳ್ಳೆಯ ಸಾಧನೆಗಳನ್ನೆಲ್ಲ ಮಾಡಿದ್ದು ಯಾವಾಗ ಅಂತ ಹೇಳಿದರೆ ಎಲ್ಲ ಗೃಹಸ್ಥ ಜೀವನದ ಕಾಲದಲ್ಲಿ. ಡಾಕ್ಟರ್ ಪ್ರಭಾಕರ್ ಶೆಟ್ಟರವರ ಧರ್ಮಪತ್ನಿ ಇದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅಂತ ಆದರೆ ಅವರು ಮದುವೆ ಆದ ನಂತರ ಅದನ್ನು ಮಾಡಿರ್ಬೋದು, ನನ್ನ ಅನಿಸಿಕೆಯ ಪ್ರಕಾರ. ಎಲ್ಲರೂ ಕೂಡ ಹಾಗೆ ಗೃಹಸ್ಥ ಜೀವನ ಕಾಲದಲ್ಲಿಯೇ ಏನಾದರೂ ಒಳ್ಳೆಯ ಸಾಧನೆ ಮಾಡಿ ಅವರು ಆ ಮನೆಗೆ, ಆ ಮನೆತನಕ್ಕೆ, ಆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಏನಾದರೂ ಒಳ್ಳೆಯ ಹೆಸರು ತರುವಂಥ ಕೆಲಸಗಳು, ಕಾರ್ಯಗಳು ಆಗ್ತದೆ. ಅದಕ್ಕೆ ನಾನು ಯಾಕೆ ಇದನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿದೆ ಅಂತ ಹೇಳಿದರೆ, ನೀವುಗಳು ನವ ದಂಪತಿಗಳು ಆ ಕೆಲಸವನ್ನು ಪ್ರಾರಂಭ ಮಾಡೋದು ಯಾವಾಗ ಅಂದರೆ ಮದುವೆ ಆದ ನಂತರ. ಆದ್ದರಿಂದಲೇ ಮದುವೆಯನ್ನು ನಾವು ಬಹಳ ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಆ ಒಂದು ಮದುವೆಯು ಸಾಂಸಾರಿಕ ಜೀವನಕ್ಕೆ ಕಾಲಿಡತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಗುರು ಹಿರಿಯರನ್ನು, ಎಲ್ಲ ಜನಗಳನ್ನು ಅಂದರೆ ಅವರ ಆಶೀರ್ವಾದವನ್ನು ಪಡೆದುಕೊಂಡು, ಗುರು ಹಿರಿಯರ ಬಂಧುವರ್ಗದವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಏನಾಗುವುದು ಮದುವೆ ಆಗುವಂಥದ್ದು. ಅದು ಅದರಲ್ಲಿ ಒಂದು ನಂಬಿಕೆ ಇದೆ. ಆದ ಕಾರಣ ಧರ್ಮಶಾಸ್ತ್ರವು ಕೂಡ ಅದನ್ನೇ ಹೇಳಿದ್ದು. ಏನು ಅಂತಂದರೆ, ಗುರು ಹಿರಿಯರಂ ಕೇಳದೆ ಬಂಧು ಜನಗಳಂ ಒಳ್ದು ಆಧರಿಸದೆಗೆ ಇದ ವಿವಾಹಂ ಕೊನೆಯಲ್ಲಿ ದುಃಖ ಕಾರಣ ಒಪ್ಪುವುದು ಅಂತ. ಆದ ಕಾರಣ ನಾವು ಯಾವಾಗಲೂ ಲವ್ ಮಾಡಿ ಮದುವೆ ಆಗುವುದು ದೊಡ್ಡ ವಿಷಯ ಅಲ್ಲ, ಅದು ಮದುವೆ ಆಗಿ ಓಡುವುದು ದೊಡ್ಡ ವಿಷಯ ಅಲ್ಲ. ಅದು ಆಗ್ತದೆ, ಆದರೆ ಪ್ರೀತಿಸಿ ಮದುವೆ ಆಗಬಾರ್ದು ಅಂತ ಯಾರೂ ಕೂಡ ಹೇಳಿಲ್ಲ, ಯಾವ ಗ್ರಂಥಗಳು ಹೇಳಲಿಲ್ಲ. ಆದರೆ ಗುರು ಹಿರಿಯರನ್ನು, ಬಂಧುವರ್ಗದವರನ್ನೆಲ್ಲ ಮುಂದೆ ಇಟ್ಟುಕೊಂಡು ಅವರ ಆಶೀರ್ವಾದದೊಂದಿಗೆ ಏನಾಗಬೇಕು, ಮದುವೆ ಆಗಬೇಕು ಎನ್ನುವಂಥದ್ದು ನಮ್ಮ ಧರ್ಮ ಗ್ರಂಥಗಳು ಹೇಳಿದಂಥ ವಿಚಾರ. ಆದ ಕಾರಣ ತಾವೆಲ್ಲರೂ ಕೂಡ ಗುರು ಹಿರಿಯರನ್ನು, ಬಂಧುವರ್ಗದ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನೆಲ್ಲ ಸೇರಿಸಿಕೊಂಡೇ ಅವರ ಆಶೀರ್ವಾದದಿಂದ ಮದುವೆ ಆದವರು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದರಲ್ಲಿ ಯಾವುದೇ ರೀತಿಯ ಲೋಪ ಇಲ್ಲ. ನಿಮ್ಮನ್ನು ನೀವು ಈ ಜಾಗಕ್ಕೆ ಬಂದಿದ್ದೀರಿ ಅಂತಾದರೆ ಆ ಕೆಲಸವನ್ನು ಖಂಡಿತ ಮಾಡಿದ್ದೀರಿ ಅಂತಲೇ ಅರ್ಥ. ಆದ್ದರಿಂದಲೇ ನೀವೆಲ್ಲರೂ ಕೂಡ ಈಗ ನಾವು ನಿಮ್ಮ ಪರಿಚಯಗಳನ್ನು ಪಡೆದುಕೊಂಡಿರುವಂಥ ಸಮಯದಲ್ಲಿ ಮುಖ್ಯವಾಗಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಒಂದು ಸ್ಥಿತಿಯಲ್ಲಿದ್ದಾಗೆ ನನಗೆ ಕಂಡು ಬಂತು. ಪ್ರತಿಯೊಬ್ಬರು ಕೂಡ ಒಂದೊಂದು ಉದ್ಯೋಗದಲ್ಲಿ ಇದ್ದೀರಿ. ಅದೇ ರೀತಿಯಲ್ಲಿ ಆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿದ್ದ ಹಾಗೆ ನನಗೆ ಕಂಡು ಬಂದದ್ದು ಬಹಳ ಸಂತೋಷಕರವಾದಂಥ ವಿಚಾರ. ಅದು ಮುಂದುವರಿಯಲಿ ಅಂತ ನಾನು ಭಾವಿಸ್ತಾ ಇದ್ದೆ, ನಾನು ಹಾರೈಸ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಒಂದು ದಾಂಪತ್ಯ ಜೀವನ ಬಹಳ ಜಾಗರೂಕತೆಯಿಂದ ಮುಂದುವರಿಯಲಿ. ಮುಖ್ಯವಾಗಿ ಈಗ ನಾವೆಲ್ಲ ಇಲ್ಲಿ ಚಿಂತನ ಮಂಥನ ಮಾಡಿದ ಹಾಗೆ, ಒಂದು ಎಂದದ್ದು ಅಂದರೆ ವಿದ್ಯೆ, 2 ಸಂಪತ್ತು, 3 ಮನೆತನ, ಇವುಗಳಿಂದಲೇ ಏನಾಗುವುದು ಭಿನ್ನಾಭಿಪ್ರಾಯಗಳು ಬರುವುದು ಅಂತ. ಈಗ ಗ್ರ್ಯಾಜುಯೇಟ್ಸ್ಗಳು, ನಾನು ದೊಡ್ಡ ಇಂಜಿನಿಯರ್ ಕಲ್ತಿದ್ದೇನೆ ಅಂತ, ಡಾಕ್ಟರ್ ಕಲ್ತಿದ್ದೇನೆ, MBA ಮಾಡಿದ್ದೇನೆ, MSc ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ ಅಂತ ಹೆಣ್ಣಿನವರಿಗೆ, ಹೆಣ್ಣು ಮಕ್ಕಳಿಗೆ ದುರಂಕಾರ ಬಂದುಬಿಟ್ರೆ, ಅದೇ ರೀತಿಯಲ್ಲಿ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ನಾನೇ ಮನೆ ಯಜಮಾನ ಅಂತ ಯಜಮಾನನಿಗೆ ದುರಹಂಕಾರ ಬಂದುಬಿಟ್ರೆ, ಅಲ್ಲಿ ಸಾಮರಸ್ಯದ ತೊಂದರೆ ಬಂದಾಗ ಆ ದಾಂಪತ್ಯ ಜೀವನ ಏನಾಗ್ತದೆ, ಅದು ಮತ್ತೆ ಡೈವರ್ಸಿನ ಕಡೆಗೆ ಹೋಗ್ತದೆ. ಇದೀಗ ದೊಡ್ಡ ದೊಡ್ಡ ಮನೆತನದಲ್ಲಿದ್ದವರು ಇರ್ಬೋದು, ದೊಡ್ಡ ದೊಡ್ಡ ಡಾಕ್ಟರ್ಸ್, ಇಂಜಿನಿಯರ್ಸ್ ಕಲಿತಂಥದ್ದು ಎಷ್ಟೋ ಮಂದಿ ಡೈವರ್ಸ್ ಆಗುವಂಥದ್ದು ನಾವು ನೋಡ್ತೇವೆ. ಯಾಕೆ ಹಾಗಾಗ್ತದೆ ಅಂತಂದರೆ, ಪರಸ್ಪರ ಭಿನ್ನಾಭಿಪ್ರಾಯಗಳು, ಒಬ್ಬರು ಇನ್ನೊಬ್ಬರನ್ನು ಅರ್ಥೈಸಿಕೊಳ್ಳುವುದಿಲ್ಲ. ಎಲ್ಲರೂ ಹೇಳಿದಂತಹ ಅದರಲ್ಲಿ ಎಂತಂದರೆ, ಅದರ ಸಾರಾಂಶ ಎಂಥದ್ದು, ಇಲ್ಲಿ 2 ಕಡೆಯಲ್ಲಿ ಚರ್ಚೆ ಆದದರ ಸಾರಾಂಶ ಎಂತಂದರೆ, ದಂಪತಿಗಳು ಒಬ್ಬರನ್ನು ಒಬ್ಬರು ಅರ್ಥೈಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅಂತ. ನಾವು ಒಬ್ಬರ ಮನಸ್ಸನ್ನು ಒಬ್ಬರು ಅರಿತುಕೊಂಡು ಬದುಕಬೇಕು, ಸಾಮರಸ್ಯದಿಂದ ನಾವು ಬದುಕಬೇಕು. ನಾವೊಂದು ದಂಪತಿಗಳು ಅಂತಂದರೆ ಮನುಷ್ಯನಿಗೆ 2 ಕೈಗಳಿದ್ದಾಗೆ, ರಥಕ್ಕೆ 4 ಚಕ್ರಗಳಿದ್ದಾಗೆ. ಒಬ್ಬರು 1-2 ಕೈಗಳು ಸೇರಿದಾಗ ಮಾತ್ರ ಅದು ಪರಸ್ಪರ ಸಹಕರಿಸಿಕೊಂಡು ಹೊಂಟ್ರೆ ಮಾತ್ರ ಅದು ಕೆಲಸ ಮಾಡುವಂಥದ್ದು ಎನ್ನುವಂಥದ್ದು. ಆದ ಕಾರಣ ಪರಸ್ಪರ ಗಂಡನಾಗಲಿ ಹೆಂಡತಿಯಾಗಲಿ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥೈಸಿಕೊಂಡು ಏನು ಮಾಡಬೇಕು, ಜೀವನ ನಡೆಸಬೇಕು ಎನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದಾಗ ಏನಾಗ್ತದೆ ಅಂದರೆ, ಏನೇ ನಮ್ಮೊಳಗಿನಿಂದ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ನಾವು ಅದನ್ನು ಏನು ಮಾಡ್ತೇವೆ, ಪರಸ್ಪರ ಮಾತಾಡಿಕೊಂಡು ಅದನ್ನು ಸರಿಪಡಿಸಲಿಕ್ಕೂ ಕೂಡ ಅಲ್ಲಿ ಆಗ್ತದೆ. ಅಂಥದ್ದು ಆ ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಸಹಕರಿಸಿಕೊಂಡು ಅಲ್ಲಿ ಏನು ಬೇಕು ಅಂತಂದರೆ ತಾಳ್ಮೆ ಬೇಕು, ಅಲ್ಲಿ ಪರಸ್ಪರ ಸಹಕಾರ ಬೇಕು, ವಿಶ್ವಾಸ ಬೇಕು, ಅದೇ ಪ್ರೀತಿ ಬೇಕು. ಇಂತಹ ಎಲ್ಲ ಮೌಲ್ಯಗಳನ್ನು ನಾವು ಆದಷ್ಟು ಉಪಯೋಗ ಮಾಡಿಕೊಂಡು ನಾವು ದಾಂಪತ್ಯ ಜೀವನವನ್ನು ಅನುಸರಿಸಿದೆವು ಅಂತಾದರೆ ಅದರಲ್ಲಿ ನಾವು ಏನಾಗ್ತೇವೆ, ನಮಗೂ ಕೂಡ ಒಳ್ಳೆಯ ಗಂಡಸಿಗೆ ಒಳ್ಳೆಯ ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೂ ಆಗ್ತದೆ. ಯಾವಾಗಲೂ ಒಂದು ಗಂಡಸಿನ ಸಾಧನೆಯ ಹಿಂದೆ
ಒಂದು ಹೆಣ್ಣಿನ ಪಾತ್ರ ಇರ್ತದೆ ಎನ್ನುವಂಥದ್ದು ಒಂದು ನಮ್ಮ ಹಿರಿಯರು ಹೇಳಿದಂಥ ಮಾತು. ಆದ ಕಾರಣ ಯಾವಾಗಲೂ ಹೆಂಡತಿಯಾದವಳು ಗಂಡನೊಂದಿಗೆ ಸಹಕರಿಸಿಕೊಂಡು ಏನಾಗಬೇಕು ಅಂತಂದರೆ ಆತನ ಕೆಲಸ ಕಾರ್ಯದೊಂದಿಗೆ ಪ್ರೇರೇಪಿಸಿಕೊಂಡು ಆ ಹೆಂಡತಿಯಾದವಳು ಬದುಕಿದರೆ ಏನಾಗ್ತದೆ, ಗಂಡನಿಗೆ ಏನಾದರೂ ಒಳ್ಳೆಯ ಕೆಲಸ ಕಾರ್ಯವನ್ನು ಸಾಧನೆಯನ್ನು ಮಾಡಲಿಕ್ಕೆ ಬದುಕಿನಲ್ಲಿ ಆಗ್ತದೆ ಎನ್ನುವಂಥ ಪಾಠ ಈ ಇಡೀ ದಿನ ನಾವು ಈ ಶಿಬಿರದಲ್ಲಿ ನಾವು ಅದನ್ನು ಕಲಿತಿದ್ದೇವೆ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆದ ಕಾರಣ ಏನನ್ನಾದರೂ ಹಠಮಾರಿ ಹೆಣ್ಣು ಚಟಮಾರಿ ಗಂಡು ಅದು ಯಾವಾಗಲೂ ಸಂಸಾರಕ್ಕೆ ಮಾರಕ ಅಂತ. ಆದ ಕಾರಣ ಹೆಣ್ಣಾದವಳು ಹಠಮಾರಿ ಆಗಿರಬಾರ್ದು, ಗಂಡಾದವ ಚಟಮಾರಿ ಆಗಿರಬಾರ್ದು ಅಂತ ನಮ್ಮ ಹಿರಿಯರು ಹೇಳಿದಂಥ ಮಾತು. ಆದ್ದರಿಂದ ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಹಠವನ್ನು ಹಿಡಿಯಬಾರ್ದು, ನಾವು ಅದರಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಬದುಕುವಂತಹ ರೀತಿಯನ್ನು ನಾವು ಕಲಿಯಬೇಕು. ಅದು ಬಹಳ ಮುಖ್ಯವಾದಂಥದ್ದು ಈ ದಾಂಪತ್ಯ ಜೀವನದಲ್ಲಿ ಎನ್ನುವಂಥದ್ದು. ಅದರ ನಂತರ ನಾವು ಕೇವಲ ಗೃಹಸ್ಥ ಜೀವನ ಧರ್ಮ ಅಂತ ಹೇಳಿದರೆ ನಾವು ಮಕ್ಕಳಿಗೆ ಜನ್ಮ ಕೊಡುವುದು ಮಾತ್ರ ನಮ್ಮ ಧರ್ಮ ಅಲ್ಲ, ಮಕ್ಕಳಿಗೆ ಜನ್ಮ ಕೊಡುವುದು. ಈಗ ಪ್ರಭಾಕರ್ ಭಟ್ರವರು ಹೇಳಿದರು, ಒಂದೇ ಮಗು ಅಲ್ಲ, 2 ಅಲ್ಲ, 3 ಮಗುವನ್ನು ನಾವು ಪಡೆಯಬೇಕು. ಯಾಕಂತಂದರೆ ಈಗಿನ ಒಂದು ಅನಿವಾರ್ಯತೆಯು ಇದೆ ಹಿಂದೂ ಸಮಾಜಕ್ಕೆ ಅಂತ. ಖಂಡಿತ ಅದು ಸತ್ಯ. ಮುಖ್ಯವಾಗಿ 2 ಮಕ್ಕಳು ಅಥವಾ 3 ಮಕ್ಕಳನ್ನು ನಾವು ಪಡೆಯಬೇಕು. ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಜವಾಬ್ದಾರಿ ಕೂಡ ನಮಗಿದೆ. ಒಳ್ಳೆಯ ಶಿಕ್ಷಣ ಕೊಡಬೇಕು. ಶಿಕ್ಷಣದ ಜೊತೆಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡತಕ್ಕಂತಹ ಒಂದು ಕೆಲಸ ಕಾರ್ಯವನ್ನು ದಂಪತಿಗಳಂತ ನಾವು ಮಾಡಬೇಕಾಗ್ತದೆ. ಆದ ಕಾರಣ ಹುಟ್ಟಿದ ನಂತರ ಆ ಮಗುವನ್ನು ನಾವು ಒಳ್ಳೆಯ ಮಗುವನ್ನಾಗಿ ನಾವು ಯಾವ ಗಿಡವನ್ನು ನಾವು ಸಾಕಿ ಬೆಳೆಸ್ತೇವೋ ಅದೇ ರೀತಿಯಲ್ಲಿ ನಾವು ಪ್ರೀತಿಯಿಂದ ಬಹಳ ಗೌರವಿತವಾಗಿ ಅದನ್ನು ಬೆಳೆಸಿದೆವು ಅಂತಾದರೆ ಆ ಮಗು ಮುಂದೆ ಸಂಪತ್ತಾಗ್ತದೆ, ಮನೆಯ ಸಂಪತ್ತು ಆಗ್ತದೆ, ಸಮಾಜದ ಸಂಪತ್ತು ಆಗ್ತದೆ. ನಮಗೆ ಈಗ ಗೊತ್ತಿದೆ, ಶಿಕ್ಷಣಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ತೊಂದರೆ ಯಾವುದಕ್ಕೆ ಅಂತಂದರೆ ಸಂಸ್ಕಾರಕ್ಕೆ ತೊಂದರೆ ಇದೆ. ಯಾಕೆಂದರೆ ಇಂಜಿನಿಯರ್ ಕಲಿತಾರೆ, ಡಾಕ್ಟರ್ಸ್ ಕಲಿತಾರೆ, ಎಲ್ಲ ಕಲಿತಾರೆ. ಯಾಕೆಂದರೆ ಬೇಕಾದಷ್ಟು ಸೌಲಭ್ಯಗಳುಂಟು, ಎಲ್ಲ ಕಲಿತಾರೆ. ಆದರೆ ಮನೆಗೆ ಬಂದವನ ಹತ್ರ ಮಾತನಾಡಬೇಕು ಎನ್ನುವುದು ಸಂಸ್ಕಾರ ಅವರಿಗಿಲ್ಲ. ಮೊಬೈಲ್ ಹಿಡ್ಕೊಂಡು ಅವರು ಕೂತ್ರೆ ಯಾರು ಬಂದಿದ್ದಾರೆ ಅಂತಲೇ ಅವರಿಗೆ ಗೊತ್ತಿಲ್ಲ ಅಂತಾದರೆ ಮನೆಗೆ ಅದು ಎಲ್ಲಿಯ ಸಂಸ್ಕಾರ ಅಂತ ನಾವು ಪ್ರಶ್ನೆ ಹಾಕ್ಬೋದು. ಅಂಥದ್ದು ಆಗಬಾರ್ದು ಎನ್ನುವಂಥದ್ದು. ಆದ ಕಾರಣ ಅಂಥದ್ದನ್ನು ನಾವು ಜಾಗೃತಿ ಮಾಡಿಕೊಳ್ಬೇಕಂತ ಎನ್ನುವಂಥದ್ದು ಈ ಶಿಬಿರದಲ್ಲಿ ಬಂದಂಥ ಒಂದು ಮುಖ್ಯ ವಿಷಯ. ಅದರ ಜೊತೆಗೆ ನಾವು ಒಂದಿಷ್ಟು ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಅನ್ಯಾಯ ಆಗಬಾರ್ದು. ಅಂತಹ ಗುಣವನ್ನು ಆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಮೇಲೆ, ಗುರು ಹಿರಿಯರ ಮೇಲೆ ಗೌರವವನ್ನು ಆ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಹೆಣ್ಣಾದವಳು, ಆ ತಾಯಿಯಾದವಳು ಮಾಡಬೇಕಾಗುವಂಥ ಜವಾಬ್ದಾರಿ ಇದೆ. ಅದು ಬಹಳ ಮುಖ್ಯ. ಅದರ ಜೊತೆಗೆ ಒಂದಿಷ್ಟು ದೇವರ ಬಗ್ಗೆ ಒಂದು ಭಕ್ತಿ ಮೂಡುವಂಥ ಕಾರ್ಯವನ್ನು ಮಾಡು. ಈಗ ತಾನೇ ಪ್ರಸ್ತಾಪ ಆಯಿತು, ದೇವರ ಕೋಣೆಗೆ ಹೋಗಬೇಕು, ದೇವರನ್ನು ಪ್ರಾರ್ಥನೆ ಮಾಡಬೇಕು, ಭಜನೆ ಮಾಡಬೇಕು. ಇಂತಹ ಸಂಸ್ಕಾರಗಳೆಲ್ಲ ಅವರಲ್ಲಿ ಬರುವ ಹಾಗೆ ವಿದ್ಯಾವಂತರ ಮಾತ್ರ ಆದರೆ ಸಾಕಾಗುವುದಿಲ್ಲ. ಅಂತಹ ಸಂಸ್ಕಾರವನ್ನು ನಾವು ಬೆಳೆಸಿಕೊಂಡಿದ್ದರೆ ಏನಾಗ್ತದೆ ಅಂದರೆ ಮಕ್ಕಳಿಗೆ ನೀವು ಒಂದು ಕಾರು ತೆಗೆದುಕೊಡಬೇಕು, ಬೈಕ್ ತೆಗೆದುಕೊಡಬೇಕು, ಮಕ್ಕಳಿಗೆ ಒಂದಿಷ್ಟು ಸಂಪತ್ತು ಮಾಡಿಕೊಡ್ಬೇಕು ಅಂತ ಅಗತ್ಯವೇ ಇಲ್ಲ. ಅವರಿಗೆ ಇಂಥ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಗುಣವಂತ ಮಕ್ಕಳನ್ನು ಸೃಷ್ಟಿ ಮಾಡಿದೆವು ಅಂತಾದರೆ ಆ ಮಕ್ಕಳೇ ನಿಮಗೆ ಸಂಪತ್ತಾಗ್ತಾರೆ. ಈ ಮನೆಗೆ ಮಾತ್ರ ಸಂಪತ್ತಲ್ಲ, ಇಡೀ ಸಮಾಜಕ್ಕೆ, ದೇಶಕ್ಕೆ ಅವರು ಸಂಪತ್ತಾಗ್ತಾರೆ. ಆ ಕೆಲಸ, ಆ ಜವಾಬ್ದಾರಿ ನಮಗುಂಟು. ನವದಂಪತಿಗಳಿಗೆ ದೊಡ್ಡ ಜವಾಬ್ದಾರಿ ಅದು. ಆ ಒಂದು ಜವಾಬ್ದಾರಿಯನ್ನು ತಾವು ಮನಪೂರ್ವಕವಾಗಿ ನಿರ್ವಹಿಸಿದರೆ ನಮ್ಮ ಮನೆಗೂ ಒಳ್ಳೆಯದು, ನಮ್ಮ ಸಮಾಜಕ್ಕೂ ಒಳ್ಳೆಯದು, ನಮ್ಮ ದೇಶಕ್ಕೂ ಒಳ್ಳೆಯದು. ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೊಂದಿಲ್ಲ. ನಾವು ದೇಶ ಸೇವೆ ಬೇಕಾದರೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಕೋವಿ ಹಿಡ್ಕೊಂಡು ನಿಲ್ಬೇಕಾಗಿಲ್ಲ. ಈ ಮನೆಯಲ್ಲೇ ಇದ್ದುಕೊಂಡು ನವದಂಪತಿಗಳಾದಂಥ ನಾವು ಆದರ್ಶ ಜೀವನವನ್ನು ನಡೆಸಿಕೊಂಡು ಬದುಕಿನಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿ ಒಂದು ಸಂಪದ್ಭರಿತವಾದಂಥ ಮಕ್ಕಳನ್ನು ನಾವು ಸಮಾಜಕ್ಕೆ ಕೊಟ್ಟೆವಂತಾದರೆ ಅದಕ್ಕಿಂತ ದೊಡ್ಡ ದೇಶ ಸೇವೆ ಈ ಪ್ರಪಂಚದಲ್ಲಿ ಬೇರೊಂದು ಇಲ್ಲ. ಅಂತಹ ಕೆಲಸ ಆಗಬೇಕು ಎನ್ನುವಂಥದ್ದೇ ಈ ಒಂದು ಶಿಬಿರದ, ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದು ಖಂಡಿತವಾಗಿ ಈಡೇರ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮತ್ತೊಂದು, ಈಗ ನಮ್ಮ ದಾಂಪತ್ಯ ಜೀವನದ ಒಂದು ಸಣ್ಣ ಅನಿಸಿಕೆ. ನಮ್ಮ ದಾಂಪತ್ಯ ಜೀವನ, ನಾವೀಗ ಒಂದು 35 ವರ್ಷ ಆಯಿತು ಮದುವೆಯಾಗಿ, 35 ವರ್ಷ ಮದುವೆಯಾಗಿ ಆಯಿತು. ಮುಖ್ಯವಾಗಿ ಏನಾಗ್ತದೆ ಅಂತಂದರೆ, ಈ ಮನೆಯಲ್ಲಿ ಹೆಂಗಸರಿದ್ದಾರಲ್ಲ ಅವರು ಕೆಲಸ ಮಾಡ್ತಲೇ ಇರ್ತಾರೆ.
ಅದು ಗಂಡಸರು ಏನು ಆಲೋಚನೆ ಮಾಡೋದು, ಅದು ಯಂತ್ರದಲ್ಲಿ ಆದ ಹಾಗೆ ಆಗ್ತದೆ. ಆ ಹೆಂಗಸರಿಗೆ ಸಂಬಳ ಕೊಡುವಂಥದ್ದೇನಿಲ್ಲ. ಸಂಬಳ ಕೊಡ್ತೀರಾ ನೀವು? ಅದು ಬೆಳಗ್ಗಿನಿಂದ ಹಿಡಿದು ರಾತ್ರಿಯವರೆಗೂ ಏನು ಮಾಡ್ತಾರೆ, ಹೆಂಗಸರು ಕೆಲಸ ಮಾಡ್ತಾಳೆ ಇರ್ತಾರೆ. ಆದರೆ ಗಂಡಸರಿಗೆ ಆ ಕೆಲಸದ ಬಗ್ಗೆ ನೆನಪು ಇರುವುದೇ ಇಲ್ಲ. ಇದು ಸಾಮಾನ್ಯ. ನನಗೂ ಕೂಡ ಹಾಗೆ, ನಿಮ್ಗೊಂದಲ್ಲ, ನನಗೂ ಕೂಡ ಹಾಗೆ. ಯಾಕೆಂದ್ರೆ ಅದು ಯಂತ್ರದ ಹಾಗೆ ನಡೀತಾ ಇರುವಂತದ್ದು. ಆದ್ರೆ ಹಾಗಾಗಬಾರ್ದು. ಅದು ದೊಡ್ಡ ಜವಾಬ್ದಾರಿ. ಅದರ ಬಗ್ಗೆ ನಾವು ಗಂಡಸರಾದವರು ಕೂಡ ನಾವು ಏನ್ ಮಾಡಬೇಕು, ನಾವು ಆ ಬಗ್ಗೆ ನೋಡಿಕೊಳ್ಳುವಂತಹ ಅಗತ್ಯತೆ ಕೂಡ ಇದೆ. ಆಕೆಯನ್ನು ನಾವು ಪ್ರೇರೇಪಿಸಬೇಕು. ಆಕೆಯನ್ನು ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡಬೇಕು. ಆದ ಕಾರಣ ನಾವು ಅಂತ ಕೆಲಸ ಮಾಡ್ತಾ ಇದ್ದೇವೆ. ಆದ ಕಾರಣ ನಮ್ಗೆ ನಾವು ಅವಳು ಮನೆಯಲ್ಲಿ ಇದು ಅಡಿಗೆ ಮಾಡ್ಲಿಕ್ಕೆ ಇರತಕ್ಕಂತಹ ಜನ ಒಂದು ಹೆಂಗಸು ಮಾತ್ರ ಅಲ್ಲ ಅಂತ ನಾನು ಭಾವಿಸುವುದಲ್ಲ. ಅದಕ್ಕಾಗಿರುವಂತವರು ಅಂತ ಅಲ್ಲ, ಅವರು ಆ ಕೆಲಸ ಕಾರ್ಯವನ್ನು ಮಾಡುವಂಥದ್ದು. ಮನೆ ಅಂದ್ರೆ ಎಂಥದ್ದು? ಅದು ಮನೆ, ಅದು 4 ಗೋಡೆಯ ಮಧ್ಯದಲ್ಲಿ ಇರತಕ್ಕಂತಹ ಇದಲ್ಲ, ಎಂಥದ್ದು ಒಂದು ಕಟ್ಟಡ ಅಲ್ಲ ಅದು. ಆ ಮನೆಯ ಒಳಗೆ ಒಂದು ಹೆಣ್ಣಾದವಳು, ಒಂದು ತಾಯಾದವಳು, ಅವಳು ನಗುತ್ತಾ ಇದ್ದಾಗ ಆ ಒಂದು ಅದಕ್ಕೆ ಒಂದು ಚೈತನ್ಯವನ್ನು ಕೊಡುವಂತಹ ಹೆಂಗಸಿ ಇದ್ದಾಗ ಮಾತ್ರ ಅದಕ್ಕೆ ಏನಾಗುವುದು, ಆ ಮನೆಗೆ ಒಂದು ಬೆಲೆ ಬರುವುದು. ಅದು ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ, ಆ ಮನೆಯಿಂದ ಹೆಂಗಸು ಹೊರ ಹೋದಾಗ ಅದರ ಬೆಲೆ ಗೊತ್ತಾಗ್ತದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಏನಂತಂದ್ರೆ, ಹೆಣ್ಣಿಲ್ಲದ ಮನೆ ನೀರಿಲ್ಲದ ತೋಟದಂತೆ ಅಂತ, ದಂಡೆ ಇಲ್ಲದ ತೋಡಿನಂತೆ ಅಂತ. ಇದು ಹಿರಿಯರು ಹೇಳಿದಂತ ಮಾತು. ಹೆಣ್ಣಿಲ್ಲದ ಮನೆ ನೀರಿಲ್ಲದ ತೋಟದಂತೆ, ದಂಡೆ ಇಲ್ಲದ ತೋಡಿನಂತೆ. ಆಗ ಅವಳು ಮನೆಯಲ್ಲಿ ಇಲ್ಲ ಅಂತ ಆಗಿದ್ದಾಗ ಮಾತ್ರ ಗಂಡಸಾದ ನಮ್ಗೆ ಏನಾಗ್ತದೆ, ಅದರ ಒಂದು ಬೆಲೆ ಗೊತ್ತಾಗ್ತದೆ. ಆದ್ದರಿಂದ ನಾವು ಜಾಗರೂಕತರಾಗಿ, ಗಂಡಸರೂ ಕೂಡ ಹಾಗೆ ಏನು ಮಾಡಬೇಕು ಅಂತಂದ್ರೆ, ಹೆಂಗಸರ ಕರ್ತವ್ಯದ ಕಡೆಗೆ ನಾವು ಸ್ವಲ್ಪ ಗಮನವನ್ನ ಕೊಡಬೇಕಾಗ್ತದೆ. ನಾವು ಗಮನ ಕೊಡ್ತಾ ಇದ್ದೇವೆ. ಆದ ಕಾರಣ ನಮ್ಮ ಜೀವನ ಏನಾಗ್ತಾ ಉಂಟು, ಏನು ತೊಂದರೆ ಇಲ್ಲದೆ ಅದು ಮುಂದೆ ಹೋಗ್ತಾ ಉಂಟು. ನಾವೆಲ್ಲ ಈಗ ನಾನು ನಿಜವಾಗಿಯೂ ಬೇರೆ ಬೇರೆ ಮನೆಯಲ್ಲಿ, ನಮ್ಗೆ ಅಲ್ಲಿ ಒಂದು ಕೊಣಾಜ ಯೂನಿವರ್ಸಿಟಿ ಹತ್ತಿರ ಕಲ್ಲಿಮಾರು ಅಂತ ಒಂದು ಜಾಗ, ಅಲ್ಲಿ ಒಂದು 3 ಎಕರೆ ಜಾಗೆ ಉಂಟು. ಅಲ್ಲಿ ಒಂದು ಕೃಷಿ ಉಂಟು. ಅಲ್ಲಿ ಕೃಷಿ ಮಾಡ್ತಾ ಇದ್ದೇನೆ ನಾನು. ಕೃಷಿ ಮಾಡ್ತಾ ಇರುವಾಗ ಆದ್ರೆ ಏನಾಗಿದೆ ಅಂತ ಅಂದ್ರೆ, ಎಲ್ಲ ನಾವು ಅಧ್ಯಾಪಕರು ನೋಡಿ, ಅಧ್ಯಾಪಕರಾಗದ ಕಾರಣ ನಾವು 34 ನಾವು ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳನ್ನು ಪಡೆದಂತ ಒಬ್ಬ ಅಧ್ಯಾಪಕ ನಾನು. ಆ ಒಂದು ಎಷ್ಟೋ ಸಾವಿರ ಗಟ್ಟಲೆ ಎನಿಸಿದ ಸ್ಟೂಡೆಂಟ್ಸ್ಗಳಿದ್ದಾರೆ. ಬಹಳ ಅಭಿಮಾನದ ವಿಚಾರ. ಶಿಕ್ಷಕರಿಗೆ ಯಾವಾಗಲೂ ಸಂಪತ್ತೇ ಯಾರು? ಸ್ಟೂಡೆಂಟ್ಸ್ಗಳು. ಶಿಕ್ಷಕರು ಒಳ್ಳೆಯ ಶಿಕ್ಷಕರಾಗಿದ್ದರೆ ಅವರಿಗೆ ದೊಡ್ಡ ಸಂಪತ್ತೇ ಅವರು. ಆದ ಕಾರಣ ಎಲ್ಲ ಕಡೆಯಲ್ಲಿ ನಮ್ಮನ್ನು ಕರೀತಾರೆ. ನಮಗೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರುವಂಥದ್ದೇ ಕೆಲಸ. ಆದ ಕಾರಣ ಏನಾಗ್ತದೆ, ಮನೆಯಲ್ಲಿ ಏನು ಆಗ್ತದೆ ಇಲ್ಲೋ ಎಂಥದ್ದು ಅಂತ ನಮಗೆ ಅದನ್ನು ನೋಡ್ಲಿಕ್ಕೂ ಪುರುಸೋದಿಲ್ಲದಂತಹ ಒಂದು ಇದಾಗಿದೆ. ಆದರೂ ಕೂಡ ನಾವು ಮನೆಗೆ ಬಂದ ಮೇಲೆ ಸಂಜೆ ಹೊತ್ತಿನ, ರಾತ್ರಿ ಹೊತ್ತಿನ ನಾವು ವಿಚಾರಿಸ್ತೇನೆ. ನಮ್ಮ ಪತ್ನಿ ಹತ್ರ ವಿಚಾರಿಸ್ತೇವೆ, ಏನಾಯ್ತು ಇವತ್ತು, ಎಂತ ಮಾಡ್ತಾ ಇದ್ದಿದೆ, ಎಂಥದ್ದು ಕತೆ, ಕೃಷಿ ಏನಾಯ್ತು, ಜನಗಳು ಏನು ಮಾಡಿದರು ಅಂತ. ಆದ ಕಾರಣ ಅಂತಹ ಒಂದು ಇದನ್ನು ವಿಚಾರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲ ಕಷ್ಟದಲ್ಲೆಲ್ಲ ಕಲಿತವರು, ನಾವೇನು ಶ್ರೀಮಂತರೇನು ಅಲ್ಲ, ಬಹಳ ಕಷ್ಟದಲ್ಲಿ ಕಲಿತವರು. ಎಲ್ಲೋ ಒಂದು ಕಡೆಯಲ್ಲಿ ಒಂದು 3-4 ಮೈಲುಗಳು ನಡೆದುಕೊಂಡು ಹೋಗಿ, ಈಗೆಲ್ಲ ನಮಗೆ ವಾಹನಗಳುಂಟು, ಹೋಗ್ತಾ ಇದ್ದೇವೆ, ದೊಡ್ಡ ವಿಷಯ ಬೇರೆ. ನಾವು 3-4 ಮೈಲುಗಳು ನಡೆಯುವುದು. ಆಮೇಲೆ ನಮಗೆ ನಮ್ಮ ತಂದೆ ತಾಯಿಗಳು 5 ರೂಪಾಯಿ 10 ರೂಪಾಯಿ ಎಲ್ಲ ಕೊಡ್ತಾ ಇದ್ದದ್ದು, ಅದನ್ನು ನಾವು ಬಹಳ ಕಷ್ಟದಿಂದ ಖರ್ಚು ಮಾಡ್ತಾ ಇರುವಂಥದ್ದು. ಇಂಥ ಸಮಯ ಆಗಾಯಿತು. ಆಗ ಏನಾಗಿತ್ತಂದ್ರೆ, ಅಷ್ಟು ದಾರಿದ್ರ್ಯ ಇತ್ತು ಸಮಾಜದಲ್ಲಿ, ಅಷ್ಟು ಕಷ್ಟ ಇತ್ತು, ಅಷ್ಟು ದಾರಿದ್ರ್ಯ ಇತ್ತು, ಹಣಕ್ಕೂ ಅಷ್ಟು ಬೆಲೆ ಇತ್ತು. ಈಗ ನಾವು ನಮ್ಮ ಕಿಸೆಯಲ್ಲಿ 5,000 10,000 ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಆಚೆ ಈಚೆ ಹೋಗ್ತಾ ಇರ್ತೇವೆ. ಅದು ಬೇರೆ ಪ್ರಶ್ನೆ. ನಮ್ಮ ಮಕ್ಕಳಿಗೆ, ಈಗ ನನ್ನ ಮಗಳು ಇಂಜಿನಿಯರಿಂಗ್ ಕಲಿತಾ ಇದ್ದಾಳೆ ಸಹ್ಯಾದ್ರಿ ಕಾಲೇಜ್ನಲ್ಲಿ. ಅವಳಿಗೆ ನಾನು ಎಷ್ಟು 500, ನಮಗೆ 5 ರೂಪಾಯಿ ನಮ್ಮ ತಂದೆ ತಾಯಿಗಳು ಕೊಡ್ತಾ ಇದ್ದೇವೆ, ನಾನು ಅವರಿಗೆ 500 ರೂಪಾಯಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ಈಗಿನ ಆ ಒಂದು ಮಕ್ಕಳಿಗೆ ಆ ಒಂದು
ಆ ಹಣದ ಒಂದು ಬೆಲೆಯೂ ಕೂಡ ಈಗ ಅಷ್ಟರ ಮಟ್ಟಿಗೆ ಹೋಗಿದೆ. ಆದರೆ ಯಾಕೆ ಆದರೆ ನಮಗೆ ಲಾಭ ಆದದ್ದು ಎಲ್ಲಿಂದರೆ ಇಲ್ಲಿ ನಾವು ಜೀವನಾನುಭವದ ಪಾಠ, ನಮಗೆ ಜೀವನಾನುಭವದ ಪಾಠ ಅಂದರೆ ನಾವು ಕಷ್ಟದಲ್ಲಿದ್ದರಿಂದ ಕಷ್ಟದಲ್ಲಿದ್ದಂಥ ಕಾಲದಲ್ಲಿ ಆ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಪಾಠ ನಮಗೆ ಸಿಕ್ಕಿದೆ ಅಲ್ಲ, ಅದರಿಂದಾಗಿ ನಾವು ನಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಕಂಡದ್ದು. ಆದ್ದರಿಂದಲೇ ತಾವು ಕಷ್ಟದಲ್ಲಿ ಇದ್ದುಕೊಂಡು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಒಂದು ಛಲವನ್ನು ನಾವು ಇಟ್ಟುಕೊಂಡ್ರೆ ಏನು ಅದು ಬಹಳ ನಮಗೆ ಜೀವನಾನುಭವದ ಪಾಠ. ಜೀವನ ಅಂದರೆ ಅದು ಎಲ್ಲೋ ಸುಖ ಅಲ್ಲ, ಅದರಲ್ಲಿ ಕಹಿ ಉಂಟು ಸಿಹಿ ಉಂಟು. ಆದ ಕಾರಣ ನಾವು ಸಮಸ್ಯೆ ಬಂದಾಗ ಎದುರಿಸಬೇಕು, ಅದೇ ರೀತಿಯಲ್ಲಿ ಸಂತೋಷ ಪಡುವಾಗ ಸಂತೋಷ ಪಡಬೇಕು. ಇಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಹೋದರೆ ಅಂತಾದರೆ ನಮ್ಮ ಸುಖಿ ದಾಂಪತ್ಯ ಜೀವನ ಏನಾಗ್ತದೆ, ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಯಾಕಂತಂದರೆ ಕಾಲ ಮುಂದೆ ಹೋದಾಗ ನೀವು ಮದುವೆ ಆಗುವ ಸಮಯದ ಪೂರ್ವದಲ್ಲಿ ನಿಮ್ಮ ಗಂಡ, ಈಗ ನಿಮ್ಮ ಪತಿಯಾದವರು ಅವರು ಕುಡಿತಾ ಇರ್ಬೋದು, ಕುಡಿತಾ ಇರ್ಬೋದು, ಬೇಡದ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಆದರೆ ನಂತರದ ಮದುವೆ ಆದ ನಂತರ ಅವರು ಅದನ್ನೆಲ್ಲ ಬಿಟ್ಟು ಒಳ್ಳೆಯ ಜೀವನ ನಡೆಸಿದಂತಹ ಅನೇಕ ಉದಾಹರಣೆಗಳು ಇರ್ಬೋದು, ಅನೇಕ ಉದಾಹರಣೆಗಳುಂಟು. ಆದ ಕಾರಣ ಕಾಲ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಆದರೆ ಒಟ್ಟಾಗಿ ನಾವು ದಾಂಪತ್ಯ ಜೀವನದಲ್ಲಿ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಹೊಂದಾಣಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ನಾವು ಬದುಕಿದ್ದೇವೆ ಅಂತಾದರೆ ನಾವು ಅದನ್ನೇ ಮಾಡ್ತಾ ಇದ್ದೇವೆ. ಆದ ಕಾರಣ ನಾವು 35 ವರ್ಷಗಳ ಕಾಲ ಈಗ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದಾಗಿ ನಾವು ಬದುಕ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಏನಾದರೂ ನಮ್ಮ ಕ್ಷೇತ್ರದಲ್ಲಿ ನಾನೊಂದು ಶಿಕ್ಷಕನಾಗಿ ಒಳ್ಳೆಯ ಸಾಧನೆಯನ್ನು ಮಾಡಬೇಕಾಗಿದ್ರೆ ನಮಗೆ ಅಂತಹ ಮನೆಯಿಂದ ಅಂತಹ ಒಂದು ಪ್ರೋತ್ಸಾಹ ಸಿಕ್ಕಿದೆ, ಮನೆಯಿಂದ ಅಂತ ಒಂದು ಪ್ರೇರಣೆ ಸಿಕ್ಕಿದೆ. ಅದನ್ನು ನೀವು ಕೂಡ ಪಡೀಲಿಕ್ಕೆ ಸಾಧ್ಯ ಉಂಟು ನನ್ನ ಹಾಗೆ ಅಂತ. ಆದ್ದರಿಂದ ನಾನು ಕೂಡ ಒಂದು ಉತ್ತಮ ಶಿಕ್ಷಕನಾಗಬೇಕು ಅಂತ ಆಗಿದ್ದರೆ ನನ್ನ ಹೆಂಡತಿ ಅದಕ್ಕೆ ಒಂದು ಮುಖ್ಯವಾದಂಥ ಒಂದು ಪ್ರೇರಕ ಶಕ್ತಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಇದನ್ನು ನಾವು ಕೆಲಸ ಕಾರ್ಯವನ್ನು ನಾವು ನೀವೆಲ್ಲ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ನೆನಪಿಸ್ತಿದ್ದೇನೆ. ಕೊನೆಯದಾಗಿ ಇದೊಂದು ಈ ಒಂದು ಕೂಟದಲ್ಲಿ ನಾವು ಇಷ್ಟರ ಬೆಳಗ್ಗಿನಿಂದ ಈ ಸಂಜೆಯವರೆಗೆ ಇಲ್ಲಿ ಸೇರಿದ್ದೇವೆ. ಈ ಕೇಶವ ಶಿಶು ಮಂದಿರ ಕಿನ್ಯದವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದ ಕಾರಣ ನೀವೆಲ್ಲ ರಾಯಭಾರಿಗಳು, ನೀವೆಲ್ಲ ಪ್ರತಿಯೊಂದು ಮನೆಯ ರಾಯಭಾರಿಗಳು. ಆದ್ದರಿಂದ ನೀವು ಯಾವ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ ಆವಾಗ ನೀವು ಆ ನಿಮ್ಮ ಮನೆಯ ಹತ್ತಿರದಲ್ಲಿ ಇರತಕ್ಕಂಥ ಯಾವ ದಂಪತಿಗಳಿದ್ದಾರೆ ಅವರನ್ನು ನಿಮ್ಮ ಹಾಗೆ ಒಂದು ಒಳ್ಳೆಯ ದಾಂಪತ್ಯ ಜೀವನವನ್ನು ನಡೆಸುವಂತಹ ಒಂದು ಪ್ರೇರಕ ಶಕ್ತಿಯಾಗಿ ನೀವು ಅಲ್ಲಿ ಅವರನ್ನು ನೋಡಿಕೊಳ್ಳುವಂತಹ ಒಂದು ಕೆಲಸ ಕಾರ್ಯವನ್ನು ಕೂಡ ಇದರೊಟ್ಟಿಗೆ ಮಾಡಿದರೆ ಇಂತಹ ಒಂದು ಶಿಶು ಮಂದಿರದ ಈ ಕೇಶವ ಶಿಶು ಮಂದಿರ ಕಿನ್ಯದವರು ಮಾಡಿದಂತಹ ಒಂದು ಕಾರ್ಯಕ್ರಮ ಅದು ನಿಜವಾಗಿಯೂ ಸಾರ್ಥಕ ಆಗ್ತದೆ. ಆದ್ದರಿಂದ ಮೌಲ್ಯಗಳನ್ನೆಲ್ಲ ಜೀವನ ಮೌಲ್ಯಗಳನ್ನೆಲ್ಲ ಗೃಹಸ್ಥ ಜೀವನ ಕಾಲದಲ್ಲಿ ತಾವೆಲ್ಲರೂ ರೂಢಿಸಿಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಗುಣವಂತರಾದಂತಹ ವಿದ್ಯಾವಂತರಾದಂತಹ ಒಂದು ಮಕ್ಕಳು ನಿಮಗೆ ಪ್ರಾಪ್ತಿಯಾಗಲಿ. ಆ ಮಕ್ಕಳು ನಿಮ್ಮನ್ನು ಕುಲವನ್ನು ಉದ್ಧಾರ ಮಾಡತಕ್ಕಂತಹ, ಯಾಕಂದರೆ ಸುಪುತ್ರಂ ಕುಲದೀಪಕಂ ಕುಪುತ್ರಂ ಕುಲನಾಶಕಂ ಅಂತ. ಒಳ್ಳೆಯ ಮಗ ಕುಲವನ್ನು ಉದ್ಧರಿಸ್ತಾನಂತೆ, ಕೆಟ್ಟ ಮಗ ಕುಲವನ್ನು ನಾಶ ಮಾಡುತ್ತಾನಂತೆ. ಕೆಟ್ಟ ಮಗ ನಿಮಗೆ ಯಾರಿಗೂ ಹುಟ್ಟುವುದು ಬೇಡ. ಒಳ್ಳೆಯ ಮಕ್ಕಳು ನಿಮಗೆ ಹುಟ್ಟುವಂತಹ ಒಂದು ಅವಕಾಶಗಳು ನಿಮಗೆ ಸಿಗಲಿ. ಆ ಭಗವಂತನು ಅಂತಹ ಒಂದು ಅನುಗ್ರಹವನ್ನು ನಿಮಗೆ ಅನುಗ್ರಹಿಸಲಿ. ಯಾಕೆಂದರೆ ಇಂತಹ ಒಂದು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ ಎಂದಾದರೆ ಇದಕ್ಕಿಂತ ದೊಡ್ಡ ದೇವತಾ ಆರಾಧನೆ ಬೇರೊಂದು ಇಲ್ಲ. ದೈವಾನುಗ್ರಹ ನಿಮಗೆ ಖಂಡಿತವಾಗಿ ಪ್ರಾಪ್ತಿಯಾಗುತ್ತದೆ ಎನ್ನುವಂಥ ಮಾತಿನೊಂದಿಗೆ ನಾನು ಮಾತನಾಡಿಸ್ತೇನೆ. ನಮಸ್ಕಾರ. ಸೊ ಥ್ಯಾಂಕ್ ಯು. ಸಂಪರ್ಕ ಬೋರ್ಡು ಯಾನೊಂದು ಹಿಂದುವೆ ಭಾಗದ ಹುಡುಗೆ ಬಹುಶಃ ಮುಲ್ಪನೆ ಮಸ್ತ್ ಕಾರ್ಯಕ್ರಮ ಬತ್ತ ಪೋಂದು ಪುನಃ ಬೆಳೆದೆಂಚ ಹುಡುಗೆ. ಸೊ ಪ್ರತಿ ವರ್ಷ ಎಲ್ಲ ಈ ಒಂಜಿ ನವ ದಂಪತಿ ಸಮಾವೇಶ ಮನ್ಪೇರು ಮೂಲು. ಸೊ ಅವು ನಾರಾಯಣನೆ ಆದುಪ್ಪು ಮುರಲ್ನಾರು ಇಲ್ಲಾಗ ಬತ್ತೇರಿ ಯಾನ್ ಇಲ್ಲಡಿ ಜನ ಈ ಸರ್ತಿ ಕಡಾಖಂಡಿತ ಬಂತೆ ನಿಗಾಂಟಿ ಯಾನ್ ಬರ್ಪೇನೆ ಅಂದೆ. ಬಿಕಾಸ್ ದಯಪಂಡನ್ ದಾಂಡ ಒಂಜಿ ಶಿಕ್ಷಣ ಆದುಪ್ಪು ಇತ್ತ ಧರ್ಮ ಶಿಕ್ಷಣ ಬೈಟೆಕ್ ಈತ್ ಮೀಟಿಂಗ್ ನಮ್ಮ ಪೂರ ಪ್ರತಿಯೊಂಜಿಲ್ಲ ಪೋಂದುಪ್ಪು ಅಂಡ್ ರಡ್ಜನಕ್ಲ ಒಂಜಿ ಒಟ್ಟಿಗೆ ಬತ್ತು ಬರ್ಪುನ ಒಂಜಿ ಅವಕಾಶ ಮೂಲು ಅಂಚೆನೆ ಈ ಬೆಳೆಯ ಸಿರಿ ಮೊಳಕೆಯಲ್ಲಿ ಪನ್ಪೇರು ಬಹುಶಃ ನಮ್ಮ ಪೂರ ನವ ದಂಪತಿನಲ್ಲಿ ಲೈದೇರು
ಅವೆಲ್ಲ ಕರಿನ ಆಯ್ತಾರ ಅಂದುವೆ ಸಮಾವೇಶ ಜ್ಞಾನ ಶ್ರೀರಾಮ ವಿದ್ಯಾ ಕೇಂದ್ರಗಳ ಪೋದಿತ್ತ ಅಮ್ಮ ಪರ್ಸನಲ್ ಅದ್ಲೆ ಎತ್ತಿದ್ದೇರು ಅಂಚನೆ ಅಲ್ಪೊಂಜಿ ಟೀಚರ್ ಎನ್ನ ಪರಿಚಯ ಇದಾರೆ ಅಲ್ಪ ಪೋದಿತ್ತ ಅಲ್ಪಲ ಅಂದುವೆ ಶಿಕ್ಷಣ ಕೊಡ್ತಿರ್ದೆ ಪಂಡ ನಮ್ಮ ಒಂಜಿ 2 ಜನ ಒಟ್ಟಿಗೆ ಉಪ್ಪು ನಾ ಒಂಜಿ ಬೇತ ಇಲ್ಲಾರ್ದು ನಮ್ಮ ಇಲ್ಲಾಗ ಬತ್ತದು ಅಕ್ಕಲು ಉಪ್ಪು ನಮ್ಮ ಇಲ್ಲ ಬೊಳೆಪು ನಿಂದ ಪನ್ಪೇರು ಐಕೊಂಜಿ ಇತ್ತದ ಕಾಲಾಡ್ ಬಹುಶಃ ಮಸ್ತ್ ಬೋರ್ಡ್ ಆಪುಂಡು ಎಲ್ಲೆಲ್ಲ ವಿಷಯ ನಮ್ಮ ಕಾತ್ ಶಿಕ್ಷಣ ಬತ್ತು ಪೂಜಿ ದುಂಬುದಲ್ಲ ಕೆಜ್ಜಿ ನಮ್ಮ ಧರ್ಮ ಶಿಕ್ಷಣ ಆದುಪ್ಪು ಬಾಕಿದ ವಿಷಯ ಆದುಪ್ಪು ಅಂಚ ಅದೊಂಚೂರು ಶಿಕ್ಷಣ ನಮ್ಮ ಕಿರಿಯರ್ ಮೂಲಕ ಬೋರ್ಡ್ ಆದುಪ್ಪು ಅಂಚ ಒಂಜಿ ಇಂಚಿನ ಕಾರ್ಯಕ್ರಮ ಮನ್ಪೇರ್ಲ ಒಂಜಿ ಜಾಗೆ ಅಂದ್ ಬೋರ್ಡ್ ಉಪ್ಪುಂಡು ಸೊ ಅಂಚ ಅದು ಇನ್ನಿ ಒಂಜಿ ಕೇಶವ ಶಿಶು ಮಂದಿರ ಕಾಲಿಂದು ಹೊತ್ತು ಧರ್ಮಗೋಸ್ಕರ ಮಸ್ತ್ ಕಾರ್ಯಕ್ರಮ ಅವು ನಮ್ಮ ಬಲ ಬಾದಿಡ್ ಐ ಮೀನ್ ರೈಟ್ ಸೈಡ್ ತೋಜುಂಡಲ್ಪ ದಾದಾಪುರ ಮೂಲ ಚಟುವಟಿಕೆ ಆಪುನೊಂದು ಐಟ್ಲ ಹೈಯೆಸ್ಟ್ ಚಟುವಟಿಕೆ ಎಲ್ಲ ಒಂಜಿ ಭಾಗವಹಿಸಿನ ಒಂಜಿ ಪಾರ್ಟಿಸಿಪೆಂಟ್ ಪನೋಲಿ ದಯಪಂಡ ಧರ್ಮಗೋಸ್ಕರ ಮಸ್ತ್ ಕಾರ್ಯಕ್ರಮ ಮೆಕಲ್ ಮಂತೊಂದುಲ್ಲೇರು ಅಂಚ ಅದು ಒಂಜಿ ಬೇಜಾರದ ಸಂಗತಿ ದಾದ ಪಂಡಂದಾಂಡ ಈತ ನವ ದಂಪತಿನಲ್ ಎನ್ನ ಮದಿಮೈಂದೊಕ್ಕ ಮಸ್ತ್ ದಂಪತಿನಗೆಲ್ಲ ಆತೇರು ಮೂಲು ಅಂಡಲ ಮಸ್ತ್ ಜನ ಕ್ಯಾನೆ ಪಂತೆ ಇನಿ ಪೋಯಿ ಬರ್ಕ ನಮ್ಮ ಕಾರ್ಯಕ್ರಮ ಭಾಗವಹಿಸಿಗ ಬಂದು ಸೊ ಅಂಚಾದ ನೆಕ್ಸ್ಟ್ ಒಂದು ಪ್ರತಿ ವರ್ಷ ಲಾಪನ ಕಾರ್ಯಕ್ರಮ ಸೊ ಒಂಜಿ ಸಜೆಷನ್ ದಾದ ಕೊರಲಿ ಪಂಡಂದಾಂಡ ಈ ವರ್ಷ ಏರ್ಪುರ ನಮ್ಮ ಭಾಗವಹಿಸದನ ಅಂಚಾದ ಬರ್ಪಿ ವರ್ಷ ಡಯಮಂತದ ನಿಖಲ್ ಫ್ರೆಂಡ್ಸ್ ನಕ್ಲೆಗಾದುಪ್ಪು ನಿಖಲ್ ಪ್ಲೇಸ್ ತಕ್ಲೆಗಾದುಪ್ಪು ಈ ಒಂಜಿ ಕಾರ್ಯಕ್ರಮದ ಬಗ್ಗೆ ಪಲ್ಲೆ ಹಾಕ್ಲೆಗ್ ಮಾಹಿತಿ ಕೊರ್ಲೆ ಅವು ಡೇಟ್ ಯಾಪ ಅಂದು ನಾರಾಯಣ ಅದುಪ್ಪ ಬಾಕಿದ ಪದಾಧಿಕಾರಿಗಳ ಅದುಪ್ಪ ಹಾಕಲ್ ತೆರಿಪವರು ಅಂಚಾದ ಮಾತೇರ್ಲ ಇನಿ ನಮ್ಮ ಬತ್ತ ಮೂಲ ಖುಷಿ ನಮಕ್ ಮಸ್ತ್ ಶಿಕ್ಷಣದ ಬಗ್ಗೆ ಆದುಪ್ಪಡು ಇಲ್ಲಡಿಂಚಾದ್ರು ಪದ ಬೇತ ವಿಷಯ ನಮಕ್ ಗೊತ್ತಾಂಡು ಸೊ ಐನು ಪ್ರತಿಯೊರೆಲ್ಲ ನಮ್ಮ ಡೈಲಿ ರೂಟೀನ್ ನಮ್ಮ ಇಂಪ್ಲಿಮೆಂಟ್ ಮಂತೊಂದ್ಗ ಬಂದು ಒಂಜಿ ಪ್ರತಿಜ್ಞೆ ಮನ್ ಪಂಚನೆ ದಯಮಂತದ ಬರ್ಪಿ ವರ್ಷ ಬನ್ನಾಗ ನಿಖಲ್ ನಮಕ್ ಪಿರ ಬರ್ರೆ ಆಪುಜಿ ಬಿಕಾಸ್ ನಮ್ಮ ನವ ದಂಪತಿಗಳ ಆದು ಪೂಜಾ ಅಂಚಾದ ಬೇತೇರ್ ಮ್ಯಾರೇಜ್ ಆದು ರಕ್ಲೆಗೆ ಈ ಒಂದು ಕಾರ್ಯಕ್ರಮ ತೆರಿಪಲೆ ಆಯ್ನ ರೆಫರೆನ್ಸ್ ಆಯ್ನಾತ್ ನಲ್ಲ ಜಾಸ್ತಿ ಜನ ಬರ್ಪು ಲೆಕ್ಕನೆ ನಮ್ಮೊಂಜಿ ಪ್ರತಿಜ್ಞಾ ಮನ್ಪುಗ ಬಂದು ಎಂಕ್ ಅವಕಾಶ ಕೊರ್ನೇಕ್ ಮಾತಾ ಹಿರಿಯರ್ನೆಕ್ಲೆಗ್ಲ ಅಂಚನೆನ್ನ ಮಾತಾ ಸಾಪಾಟಿಗ್ಲಾಗ್ಲ ಧನ್ಯವಾದ ಕೊರ್ವೆ ಥ್ಯಾಂಕ್ ಯು. ಈ ಕಾರ್ಯಕ್ರಮ ಭಾರಿ ವಿಶೇಷವಾದ ಕಾರಣ ಕೆಲವು ವರ್ಷದಿಂಚಿ ನವದಂಪತಿ ಸಮಾವೇಶ ಪಣದನಕ್ಕೆ ಏನಿತ್ತೆ ನನ್ನ ಫ್ರೆಂಡ್ಸ್ನ ಕ್ಲೀಡೆಗೆ ಬೈದೇನೆ ಆಂಡ ಇನಿ ಕೊರೋನಾಂಚಿನ ಮಾಹಿತಿ ಬಹಳ ಭಾರಿ ಉಪಯುಕ್ತವಾದ ಮಾಹಿತಿ ಇಂಚಿನ ಮಾಹಿತಿ ನಮಕ್ ಓರ್ಲ ತಿಕ್ಕುಜಿ ಓಲು ಕೇಂಡಲ ಮದಿಮೇಲ ಪನ್ಪುಣಿ ಅತ್ತಂದ ಮದಿಮಾಯಿ ಬೊಕ್ಕ ಎಂಚ ನಿಭಾಯಿಸೋಡು ಪನ್ಪುಣಂಚಿನ ಮಾಹಿತಿ ನಮಕ್ ಓರ್ಲ ತಿಕ್ಕಿದಿಜಿ ಗೊತ್ತು ಮಾತಾಡಲ್ಲ ಅತ್ತಿ ಎಂಕ ತಿಕ್ಕಿದಿಜಿ ಪನ್ನೆ ಅತ್ತಿ ಕೆಲವರನ್ನ ನಮಗಾಯ್ತು ಅನುಭವ ಪೂಜಿ ಆನ ವಿಶೇಷವಾಯಿನ ಅನುಭವ ನಮಗೆ ಇನ್ನು ಕೇಶವ ಶಿಶು ಮಂದಿರ ಕೊರಂಡು ಬಾರಿ ಒಂಜಿ ಎಡ್ಡ ಬೇಲ ಅಂದ್ರೆ ಪನೋಲಿ ಇಂಚಿನ ಕಾರ್ಯಕ್ರಮಗಳು ನಮ್ಮ ದೆತ ಮಾಹಿತಿ ದೆತನ್ನು ಆದ್ರ ದುಂಬಗೆ ಇಂಚಿನ ಕಾರ್ಯಕ್ರಮ ಮೂಲ ಆನಾಗ ನಮ್ಮೆಡ್ದಾಯಿನ ಸಹಕಾರನು ಕೊರಂಡ ನಮ್ಮ ಹಿಂದೂ ಸಮಾಜ ನನಾತ ಎಡ್ಡವು ಪನ್ಪುನ ಒಂಜಿ ಎನ್ನ ಅಭಿಪ್ರಾಯ ಮಾತಾಡಕ್ಲ ಧನ್ಯವಾದ. ಇಂಥದ್ದೆಲ್ಲ ಇಲ್ಲಿ ನೋಡಿ ನನಗೆ ಭಯ ಆಗಿತ್ತು ಆ್ಯಕ್ಚುಲಿ ಹೆಂಗಿರುತ್ತೆ ದಕ್ಷಿಣ ಕರ್ನಾಟಕ ಅಡ್ಜಸ್ಟ್ ಆಗ್ಬೋದಾ ಅಂತೆಲ್ಲ ಆದರೆ ತೊಂದರೆ ಇಲ್ಲ ನಾವು ಉತ್ತರ ಕರ್ನಾಟಕದವರು ಈ ಥರ ಯಾವ ಫಂಕ್ಷನ್ ಮಾಡೋದಿಲ್ಲ ಇಲ್ಲೆಲ್ಲ ನೋಡಿ ಖುಷಿ ಆಯಿತು ಮತ್ತು ನಿಮ್ಮ ಭಾಷೆ ಅಡ್ಜಸ್ಟ್ ಆಗಲ್ಲ ಅಂದ್ಕೊಂಡಿದ್ದೆ ಆದರೆ ನಾನು ಕಲಿಬೋದು ಇದನ್ನು ಕನ್ನಡ ಮಾತಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಆದರೆ ನಾನು ತುಳು ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ ಇನ್ನು ಸ್ವಲ್ಪ ದಿನ ಅಲ್ಲ ಇವಾಗ ಒಂದು 10 ದಿನ ಆಯಿತು ಮದುವೆ ಆಗಿ ಇನ್ನು 2 ಮಂತ್ಸ್ ಒಳಗೆ ಕಲಿಬೋದು. ಫಂಕ್ಷನ್ ಹತ್ರ ಸೂಪರ್ ಆಗಿತ್ತು, ಕಾರ್ಯಕ್ರಮ ಕೂಡ ಅಷ್ಟೇ ಸೂಪರ್ ಆಗಿತ್ತು. ಈ ಥರದ್ದೆಲ್ಲ ಫಂಕ್ಷನ್ ಮಾಡೋದಿಲ್ಲ ನಾವು ಆ ಕಡೆ, ಇದು ಹೊಸ್ತು ಅನ್ನಿಸ್ತು. ಆ್ಯಂಡ್ ಎಲ್ಲರೂ ಇಲ್ಲಿ ಒಳ್ಳೆ ವಿಚಾರಗಳನ್ನು ಹಂಚ್ಕೊಂಡ್ರು ಹೇಗಿರಬೇಕು ಅಂತ. ನಾವೆಲ್ಲ ಇಲ್ಲಿ ಮನೆಯೊಳಗೆ ಹೇಳ್ಕೊಡುವಂಥದ್ದು ಇದೆಲ್ಲ ಹಿರಿಯರು ಹೇಳ್ಕೊಡ್ತಾರೆ ನಮ್ಮ ಸೈಡು. ಇಲ್ಲಿ ಇಷ್ಟು ನವದಂಪತಿಗಳನ್ನೆಲ್ಲ ಸೇರಿಸಿ ಮನೆ ಹಿರಿಯರ ಥರ ನಮಗೆ ಅಡ್ವೈಸ್ ಮಾಡಿದ್ದೀರಿ. ಇಷ್ಟೆಲ್ಲ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನನಗೂ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಪಿಂಕಿ ಪ್ರತೀಕ್ಷಾ ಮುಲ್ಪನೆ ಅಂಚಿಡ್ದಿಂಚಿ ಬಲ್ತಂದಿತ್ತ ಮಸ್ತ್ ಕಾಂಪಿಟೇಷನ್ ಪುರ ಪಾರ್ಟಿಸಿಪೇಟ್ ಮಲ್ದಿನಕಲು ಅಂಚಾದ ಮುಲ್ಪದ ವಾತಾವರಣ ಪುರ ಎಂಕ್ ಪರಿಚಯ ಇತ್ತಿನಾನೆ. ನವದಂಪತಿಗಳ ಸಮಾವೇಶ ಅಂದು ಯಾನ ಪ್ರೋಗ್ರಾಮ್ದ ಬಗ್ಗೆ ಕೇಂದಿತ್ತೆ ದುಂಬುಲ ಒಂಜಿ ಕುತೂಹಲ ಇತ್ತನು. ಎಂಚೊಪ್ಪು ಅಪ್ಪಣ್ಣ ಮದಿಮೇರ್ ದುಂಬು ಇತ್ತು ಮದಿಮೈ ಬೊಕ್ಕ ಮತ್ತು ಇನ್ಫಾರ್ಮೇಷನ್
ಲೆಪ್ಪೆರ ಸ್ಟಾರ್ಟ್ ಮಾಡ್ತೇವೆ ಪಂಡ ಪ್ರೋಗ್ರಾಮ್ ಉಂಡು ಬಲೆ ಬಲೆ ಎಂಗ್ಲಿಗ್ಲ ಪಂತೇರು ಅರೆ ಗುರ್ತೈತಿನಕಲ್ ಅರಿಗ್ಲ ಕಾಲ್ ಮತ್ತೆ ಪಂತೇರು ಅಂಚ ಬತ್ತ ಮಸ್ತ್ ಎಡ್ಡೆ ಪ್ರೋಗ್ರಾಮ್ ಎಡ್ಡೆ ಜೀವನ ಮಲ್ಪೆರೆ ಬೋಡದೆ ಎಂಕಲು ಸಪ್ತಪದಿ ಮತ್ತು ದೊಂಕದು ಬತ್ತಿನಕಲು ಬೊಕ್ಕಲ ನಮ್ಮ ಜೀವನನ ಎಡ್ಡೆ ಮಲ್ಪೆರೆ ಈ ಒಂಜಿ ಕಾರ್ಯಕ್ರಮ ಹೆಲ್ಪ್ ಆಪುಂಡು ಪಂಡ ಒಂಜಿ ಸುಖ ಜೀವನ ಮಲ್ಪೆರೆ ಸುಖಕರವಾಯಿನ ಕುಟುಂಬನ ಕಟ್ಟರೆ ಪಂಡ ನಮ್ಮ ಮಾಮಿ ಮಾಮನಕ್ಕನೊಟ್ಟಿಗೆ ಅದುಪಡು ಫ್ಯಾಮಿಲಿ ದಕ್ಕನ ಒಟ್ಟಿಗೆ ಅದುಪಡು ಖಾಲಿ ಕಂಡನಿನೊಟ್ಟಿಗೆ ಮಾತ್ರ ಅತ್ತು ಫ್ಯಾಮಿಲಿ ದಕ್ಕನೊಟ್ಟಿಗೆ ನಮ್ಮ ಇಂಚ ಒಂದೊಂದು ಪೋಲಿ ಪಂಪನ ಈ ಫಂಕ್ಷನ್ ಈ ಒಂದು ಕಾರ್ಯಕ್ರಮ ಬಂದು ಕೊಡ್ತಂಡು ಈ ಕಾರ್ಯಕ್ರಮದ ನಮ್ಮ ಮಾತೇನಲ್ಲ 35 ದಂಪತಿಲ ಏರ್ಮತವಿಲ್ಲ ನಮ್ಮ ವೈವಾಹಿಕ ಸಂಬಂಧ ನನ್ನೆಲ್ಲ ಒಂಜಿ ಗಟ್ಟಿ ಹಾಕೊಂಡು ಪಂದು ಏನು ಪಂದ ಇಷ್ಟ ಮಾಡ್ತೇನೆ. ಧನ್ಯವಾದ. ಸಂತನ ಅಂತರಂಗದ ಅಮರವಾಣಿಯು ಮೊಳಗಿದೆ ಸಿದ ಒಡಲಿಗೆ ಅನ್ನವಿದ್ದರೆ ಪೂಜೆ ಧ್ಯಾನ ತಪವದೇ ಕರುಣೆ ವಾರಿದಿ ಹೃದಯವಾಗಲಿ ಎನ್ನುವ ಕಾತುರ ಕರಗಿದೆ ವೀರ ಸಂತನ ಅಂತರಂಗದ ಅಮರವಾಣಿಯು ಮೊಳಗಿದೆ 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 ಆತರಳುವನು ಬರದಿ ಒರೆಸಲು ಆದ ಹೃದಯದ ಆಣತಿ ಆರ್ತಿಯಿಂದಲೇ ತೊಡುವ ಸೇವೆಯ ವ್ರತವು ನಮಗೆ ಸನ್ಮತಿ ಸ್ವಾರ್ಥ ಲಾಲಸೆ ಸರಿಸಿದಾಗಲೇ ಪೂರ್ಣವಲ್ಲವೇ ಸತ್ಕೃತಿ ಸ್ವಾರ್ಥ ಲಾಲಸೆ ಸರಿಸಿದಾಗಲೇ ಪೂರ್ಣವಲ್ಲವೇ ಕೀರ್ತಿದಾಹವ ತೊಲಗಿಸುತ್ತ ಸುತ್ತ ಮಾಡುವ ಜಾಗೃತಿ ಸುತ್ತ ಮಾಡುವ ಜಾಗೃತಿ ವೀರ ಸಂತನ ಅಂತರಂಗದ ಅಮರವಾಣಿಯು ಮೊಳಗಿದೆ 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 ಶಕ್ತಿ ಎನಿತೋ ದಿವ್ಯವಾಣಿಗೆ ಜಗವೇ ಮೆಚ್ಚಿದ ಸಂಸ್ಕೃತಿ ನಿತ್ಯ ಸ್ಮರಿಸುತ್ತ ದುಡಿಯಬೇಕಿದೆ ಮೆಚ್ಚುವಂದದಿ ಭಾರತಿ ಐಕ್ಯ ಮಧ್ಯವೇ ಕಾಯಕಲ್ಪವು ಕಳೆಯಲಿಗಿನ ಸ್ಥಿತಿ ಐಕ್ಯ ಮಧ್ಯವೇ ಕಾಯಕಲ್ಪವು ಕಳೆಯಲಿಗಿನ ದುಸ್ಥಿತಿ ವಿವೇಕ ಪಥದಲ್ಲಿ ಸಾಗಿದಾಗಲೇ ತಾಯಿ ನಾಡಿಗೆ ನೆಮ್ಮದಿ ತಾಯಿ ನಾಡಿಗೆ ನೆಮ್ಮದಿ ವೀರ ಸಂತನ ಅಂತರಂಗದ ಅಮರವಾಣಿಯು ಮೊಳಗಿದೆ ಸ್ವಂತ ಸಿರಿತನಕೇನು ಹಿರಿತನ ದೀನರ ಬಲಿಸಾರದೆ ಹಸಿದ ಒಡಲಿಗೆ ಅನ್ನವಿತ್ತರೆ ಪೂಜೆ ಧ್ಯಾನ ತಪವದೇ ಕರುಣೆ ವಾರಿದಿ ಹೃದಯವಾಗಲಿ ಎನ್ನುವ ಕಾತುರ ಕರಗಿದೆ ವೀರ ಸಂತನ ಅಂತರಂಗದ ಅಮರವಾಣಿಯು ಮೊಳಗಿದೆ ಮೊಳಗಿದೆ ಮೊಳಗಿದೆ. ಈಗ ಕೊನೆಯ ಕಾರ್ಯಕ್ರಮ ಸಮಾರೋಪ ಸಮಾರಂಭ. ಅದರ ಮೊದಲು ಈಗ ನಮ್ಮ ಕೇಶವ ಶಿಶು ಮಂದಿರದ ಈ ಒಂದು ತಂಡದ ಒಬ್ಬ ಸದಸ್ಯನಾದಂತಹ ಶ್ರೀಯುತ ಮುಖೇಶ್ ಮೀನಾದಿ ಅವರಿಂದ ಯಕ್ಷಗಾನ ಶೈಲಿಯಲ್ಲಿ ಒಂದು ಪ್ರಾರ್ಥನೆ. ಗುರುಗಣಾಧಿಪತಯೇ ನಮಃ ಅಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನವ್ಯಾಲ ಕುಲಾಭಿಮಾನ
ವಿಘ್ನೋತುಂಗ ಕುಲಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇವ ಪಾತು ವಿಘ್ನೇಶ್ವರ ಪಾತು ಸಾಕಷ್ಟು ಭಾಷಣಗಳನ್ನು ಕೇಳಿದ್ದೇವೆ. ಎಂಥದ್ದು ಮಾಡೋದು ಎಂಥದ್ದು ಬಿಡೋದು ಅಂತ ತಲೆ ಬಿಸಿ ಆಗುವಷ್ಟು ವಿಷಯ ಕೇಳಿದ್ದೇವೆ ಇವತ್ತು ನಾವು. ಕೆಲವರು ಮನಸ್ಸಿನಲ್ಲಿ ಎಣಿಸ್ತಾ ಇರ್ಬೋದು, ಒಂದು ಮಾತ ಪನೀರ ಸುಲಭ ಅಲ್ವಾ, ಪನೀರ ಭಾರಿ ಸುಲಭ ಅನ್ನೋದು. ನಾನೊಂದು ನವದಂಪತಿ ಸಮಾವೇಶದಲ್ಲಿ ಅನುಭವ ಕೇಳಲಿಕ್ಕೆ ಸಮಾವೇಶಕ್ಕೆ ಹೋಗಿದ್ದೆ. ಅಲ್ಲಿ ಅನುಭವ ಹೇಳುವವರೊಬ್ಬರು ಹೇಳಿದರು, ನಾವು ದಂಪತಿ ಸಮಾವೇಶ ಅಂದರೆ ಅಲ್ಲಿ ಕ್ವಿಜ್ ಇರ್ತದೆ, ಆಟ ಆಡಿಸ್ತಾರೆ, ಹೀಗೆಲ್ಲ ತಿಳ್ಕೊಂಡು ಬಂದಿದ್ದೆವು. ನಿನ್ನೆ ರಾತ್ರಿ ಪೂರ್ತಿ ತಯಾರಿ ಮಾಡಿದ್ದೆವು ನಾವಿಬ್ಬರು ಕೂಡ ಸೇರಿ. ಅಲ್ಲಿ ಕಾಂಪಿಟೇಷನ್ ಇರ್ತದೆ, ಹೇಗಾದರೂ ಪ್ರೈಸ್ ತಗೊಂಡು ಬರಬೇಕು ಅಂತ ತಯಾರಿ ಮಾಡಿದ್ದೆವು. ಇಲ್ಲಿ ಏನೂ ಇರಲಿಲ್ಲ ಅಂತಾನು ಒಬ್ಬರು ಹೇಳಿದರು. ಆದರೆ ಸಾಕಷ್ಟು ಸಂಗತಿಗಳನ್ನು ಸ್ವಲ್ಪ ಹೆವಿ ಮೋಡ್ನಲ್ಲಿ ಮತ್ತು ಸ್ವಲ್ಪ ಲೈಟರ್ ಮೋಡ್ನಲ್ಲಿ ಎರಡರಲ್ಲೂ ನಾವು ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಜೀರ್ಣಿಸಿಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಇದು ನವದಂಪತಿಗಳಂದರೆ ಸ್ವಲ್ಪ ಪ್ರಬುದ್ಧ ದಂಪತಿಗಳು ಅಂತ ನನಗೆ ಅನಿಸಿತು. ನೀವು ಮಾತನಾಡುವಾಗ ನಿಮ್ಮ ಶೈಲಿ, ಯಕ್ಷಗಾನ, ತಡಪೆ ಕಿರೀಟ ಮಾತ್ರ ಬರಲಿಕ್ಕೆ ಬಾಕಿ ಇದ್ದದ್ದು, ಮತ್ತೆಲ್ಲವೂ ಬಂದಿದೆ. ನಾವೆಲ್ಲರೂ ಮದುವೆಯಾಗಿ ದಾಂಪತ್ಯ ಸಾಗಿಸಿದವರೇ. ರವೀಂದ್ರ ರೈಗಳಿಗೆ 35 ವರ್ಷ, ನನಗೆ 25 ವರ್ಷ. ಇಲ್ಲಿ ಹೇಳಿದ ವಿಷಯಗಳನ್ನು ಟ್ರಯಲ್ ನೋಡಬೇಕಾದ್ರೆ ಇನ್ನೊಂದಷ್ಟು ವರ್ಷಗಳು ಬೇಕಾಗ್ತದೆ. ಆವಾಗ ಇದೆಲ್ಲ ಗೊತ್ತಾಗ್ತದೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು. ಯಾರು ಪಂತೇರಿ ಅಂತ ಆಗ ಕೆಲವು ಸಲ ನೆನಪಾಗ್ತದೆ, ತುಂಬ ಸಲ ನೆನಪಾಗೋದಿಲ್ಲ. ಅರ್ಥ ಮಾಡಿಕೊಳ್ಬೇಕಾದ ಒಂದು 4-5 ಸಂಗತಿಗಳಷ್ಟೇ. ತುಂಬ ವಿಷಯಗಳನ್ನು ನಾವಿಲ್ಲಿ ಕವರ್ ಮಾಡಿದ್ದೇವೆ, ಯಾವುದು ಬಾಕಿ ಆಗಲಿಲ್ಲ. ಕೆಲವು ಬಿಟ್ಟು ಹೋದನ್ನಷ್ಟೇ ನಾನು ತುಂಬಿಸುವಂಥ ಪ್ರಯತ್ನ ಮಾಡ್ತೇನೆ. ಮೊದಲನೆಯದು, ನಮ್ಮ ಭಾರತೀಯ ಕುಟುಂಬ ಜಗತ್ತಿನ ಯಾವ ದೇಶದಲ್ಲಿ ಕೂಡ ಇಂತಹ ಒಂದು ಸ್ಯಾಂಪಲ್ ಕಾಣಲಿಕ್ಕೆ ಸಿಗೋದಿಲ್ಲ. ನೀವು ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ಮಾಡಿದವರು ಇರ್ಬೋದು, ಯಾರಾದರೂ ಇದ್ದೀರಾ ಬೇರೆ ದೇಶಗಳಿಗೆ ಓಡಾಟ ಮಾಡಿ ಅನುಭವ ಇರುವವರು ಇರ್ಬೋದು, ಅವತ್ತಿನ ತರುಣ ತರುಣಿಯರು. ಬೇರೆ ಯಾವ ದೇಶಗಳಿಗೆ ಹೋದರೂ ಈ ರೀತಿಯ ಒಂದು ಸ್ಯಾಂಪಲ್ ಅದು ಸಿಗೋದಿಲ್ಲ. ಹಾಗಾಗಿ ಭಾರತೀಯ ಜೀವನ ಪರಂಪರೆಯ ಒಂದು ತಾಯಿ ಬೇರು ಅದು ಯಾವುದು ಅಂತ ಹೇಳಿದರೆ ಭಾರತೀಯ ಕುಟುಂಬ. ಜಗತ್ತಿನ ಯಾವ ದೇಶಕ್ಕೆ ಹೋದರೂ ಭಾರತೀಯ ಕುಟುಂಬ ಪದ್ಧತಿಗೆ ಇರುವಷ್ಟು ಗೌರವ ನಮ್ಮೇನು ಇನ್ಯಾವುದಕ್ಕೂ ಇಲ್ಲ. ಇಂಗ್ಲೆಂಡಿನ ರಾಣಿ ಮಾರ್ಗರೆಟ್ ಥ್ಯಾಚರ್ ಅವರು RSSನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ಸಂಘದ ಕಾರ್ಯಕ್ರಮಕ್ಕೆ. ಅಲ್ಲಿ ಬಂದಾಗ ಅವರು ಇದನ್ನು ಹೇಳಿದರು, ನಮ್ಮ ದೇಶ ಸಾಕಷ್ಟು ಸಂಗತಿಗಳಲ್ಲಿ ನಿಮ್ಮಿಂದ ಎಷ್ಟೋ ಮುಂದೆ ಇದೆ, ಆದರೆ ಒಂದು ಸಂಸ್ಕಾರಕ್ಕೆ, ಸಂಸ್ಕೃತಿಗೆ, ಒಳ್ಳೆಯ ಜೀವನ ವಿಧಾನಕ್ಕೆ ಹೋಲಿಸಿದರೆ ನೀವು ನಮಗಿಂತ ಎಷ್ಟೋ ಮುಂದಿದ್ದೀರಿ. ನಿಮ್ಮ ದೇಶದ ಕುಟುಂಬ ಪದ್ಧತಿ ಇಡೀ ಜಗತ್ತು ಅನುಸರಣೆ ಮಾಡುವ ಹಾಗಿದೆ, ದಯವಿಟ್ಟು ಅದನ್ನು ನೀವು ಬಿಟ್ಟು ಕೊಡಬೇಡಿ. ಆ ವಿಷಯದಲ್ಲಿ ನೀವು ನಮ್ಮನ್ನು ಅನುಕರಣೆ ಮಾಡಬೇಡಿ, ಪ್ಲೀಸ್ ಡೋಂಟ್ ಏಪಸ್ ಅಂತ ಹೇಳಿದರು. ಅಂದರೆ ಅವ್ರದ್ದೆಷ್ಟು ಚೆನ್ನಾಗಿಲ್ಲ, ನಮ್ಮದೆಷ್ಟು ಚೆನ್ನಾಗಿದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಜಗತ್ತಿನ ಸಾಕಷ್ಟು ದೇಶಗಳ ಜೀವನ ವಿಧಾನವನ್ನು ನಾವು ಆಲೋಚನೆ ಮಾಡಿದರೆ, ಒಬ್ಬ ಜರ್ಮನಿಯ ಫಿಲಾಸಫರ್ ಒಂದು 10-25 ವರ್ಷದ ಹಿಂದೆ ಭಾರತಕ್ಕೆ ಬಂದಿದ್ದ. ಅವನ ಕೆಲಸ ಇದಾಗಿತ್ತು, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಫ್ಯಾಮಿಲಿ ಸ್ಟ್ರಕ್ಚರ್ ಹೇಗಿದೆ, ಹೌ ಡಸ್ ಇಟ್ ವರ್ಕ್ ಅಂತ ಅಧ್ಯಯನ ಮಾಡೋದು ಅವನ ಕೆಲಸ ಆಗಿತ್ತು.
ಅವನು ಭಾರತಕ್ಕೂ ಬರ್ತಾನೆ. ಭಾರತಕ್ಕೆ ಬಂದಾಗ ತುಂಬ ವಿಸ್ತಾರವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ಒಂದು ಕುಟುಂಬಕ್ಕೆ ಹೋಗ್ತಾನೆ ಅವನು. ಅದು ಅವತ್ತಿನ ಕೂಡು ಕುಟುಂಬ ಅಂದರೆ ಒಂದು 2-3 ತಲೆಮಾರು ಒಟ್ಟಿಗಿರುವಂಥ ಕುಟುಂಬ. 10-35 ಜನ ಒಂದು ಮನೆಯಲ್ಲಿ. ನಾನು ಮದುವೆ ಆದ ಮನೆ ಕೂಡ ಹಾಗೆ ಇತ್ತು ರವೀಂದ್ರರೇ. ಎಷ್ಟು? ಉರಿಮಜಲ್ನಲ್ಲಿ 90? ಹಾಂ, 90ಕ್ಕಿಂತ ಮೇಲೆ. ನಾನು ಮದುವೆ ಆಗಿ ಹೋಗುವಾಗ ನನ್ನ ಮನೆಯಲ್ಲಿ 35 ಜನ ಇದ್ದರು. ನನಗೆ ಶುರುವಿಗೆ ಪುತ್ತೂರ್ದ ಸಂತೆಗೆ ಹೋಗಿದ್ದೇನೆ ಅಂತ ಅನ್ನಿಸುವಷ್ಟು ನನಗೆ ತಲೆ ಬಿಸಿ ಆಗಿದೆ ಅಲ್ಲಿಗೆ. ಅಲ್ಲಿ ನನಗೆ 1 ವರ್ಷ ಬೇಕಾಗಿದೆ ಆ ಮನೆಯವರಲ್ಲಿ ಯಾರು ಅಣ್ಣ, ಯಾರು ತಮ್ಮ, ಚಿಕ್ಕಪ್ಪ, ಯಾರು 1 ವರ್ಷ ಬೇಕಾಗಿದೆ. ಮದುವೆಯ ನಂತರ ಇದಿತ್ತು ಎಂತ ಡಿನ್ನರ್ ಮನೆಯಲ್ಲಿತ್ತು, ಎಂತ ಮಮ್ಮಿ ಸಿಕ್ಕೆ ಅಂತ ಕೇಳ್ತಾರೆ. ಅವತ್ತು ಸಂಜೆ ಕ್ರಿಕೆಟ್, ಮನೆಯವ್ರದ್ದು ಕ್ರಿಕೆಟ್. ಆ ಮನೆಯ ನನ್ನ ಮಾವನ ಅಣ್ಣ ಇದ್ದಾರೆ, ಅವರಿಗೆ ಆಗಲೇ 70 ವರ್ಷ. ಅವರ ಹೆಂಡತಿ ಸಮೇತ ಇವರು ಒಬ್ಬರು ಬೌಲಿಂಗ್, ಒಬ್ಬರು ಬ್ಯಾಟಿಂಗ್. ಆ ಆನಂದ ಇದೆಯಲ್ಲ, ನಾನು ಯಾಕೆ ಇದನ್ನು ಹೇಳ್ತೀನಂತಂದರೆ ಆ ಆನಂದ, ಆ ಸುಖ ಇವತ್ತಿಲ್ಲ, ಸ್ವಲ್ಪ ಬೇರೆ ಬೇರೆ ಆಗಿದೆ. ಆದರೂ ಆ ಸುಖ ನಾವು 2 ಜನ ಇರೋ ಕುಟುಂಬದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಆ ಫಿಲಾಸಫರ್ ಭಾರತಕ್ಕೆ ಬರ್ತಾನೆ, ಬಂದಾಗ ಒಂದು ಕುಟುಂಬದೊಳಗೆ ಹೋಗ್ತಾನೆ, ಒಂದು 35 ಜನ ಮನೇಲಿದ್ದಾರೆ. ಪರಸ್ಪರ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ. ಅಲ್ಲಿ ತಿಂಗಳುಗಟ್ಟಲೆ ಇದು ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿ ಅದರ ಬಗ್ಗೆ ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕದಲ್ಲಿ ಅವನು ಬರೀತಾನೆ, ಭಾರತೀಯ ಕುಟುಂಬ ಅಲ್ಲಿ ಇಷ್ಟು ಜನ ಯಾವುದೇ ಸಮಸ್ಯೆ ಇಲ್ಲದೆ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ, ಸಾಮರಸ್ಯ ಇದನ್ನು ಬದುಕ್ತಾ ಇದ್ದಾರೆ ಅಂತಂದರೆ ಅದರ ಹಿಂದೆ ಒಂದು ಮಾರಲ್ ವ್ಯಾಲ್ಯೂ ಇದೆ, ಒಂದು ಮೌಲ್ಯ ಇದೆ. ಅದು ಯಾವುದು ಅಂತಂದರೆ ಸಮರ್ಪಣೆ, ತ್ಯಾಗ, ಪರರ ಸುಖ ಅಂತ ಬರಿತಾನ ಅವನು ಬರೀತಾ. ಒಬ್ಬ ಮನೆಯ ಯಜಮಾನ, ಅವನು ಬರೆದದ್ದು, ನಾನು ಹೇಳ್ತಾ ಇರೋದು ಅವನು ಹೇಳಿದ್ದದು. ಒಬ್ಬ ಮನೆಯ ಯಜಮಾನ ಅವನು ತನ್ನ ಮನೆಗೆ, ತನ್ನ ಕುಟುಂಬಕ್ಕೆ ಸುಖ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ತನ್ನ ಸ್ವಂತ ಸುಖವನ್ನು ತ್ಯಾಗ ಮಾಡ್ಕೊಳ್ತಾನಂತ. ಒಬ್ಬ ಅಪ್ಪ ತನ್ನ ಮಗನನ್ನು ಮಗಳನ್ನು ಒಳ್ಳೆಯ ಕಾಲೇಜಿಗೆ ಸೇರಿಸಬೇಕು, ಒಳ್ಳೆ ಹಾಸ್ಟೆಲ್ಗೆ ಸೇರಿಸಬೇಕು ಅಂತ ಹೇಳಿ ತಾನು 4 ಊಟ ಮಾಡ್ತಾ ಇದ್ದರೆ ದಿವಸಕ್ಕೆ ಅದನ್ನು 3ಕ್ಕೆ ಇಳಿಸ್ತಾನ. ತಾನು 2 ಶರ್ಟ್ ಹೊಲಿಸ್ಬೇಕು ಅಂತಂದರೆ ಅದನ್ನು ಒಂದೇ ಹೊಲಿಸ್ತಾನೆ. ಯಾಕಂತ ನನ್ನ ಮಕ್ಕಳಿಗೆ ಸುಖ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ. ಅವನು ಮುಂದುವರಿದು ಬರಿತಾನೆ, ಭಾರತೀಯ ಕುಟುಂಬದಲ್ಲಿ ಅಮ್ಮ ಇದ್ದಾಳಲ್ಲ, ತಾಯಿ, ಅವಳು ಶಿ ಈಸ್ ಅನದರ್ ನೇಮ್ ಟು ಸ್ಯಾಕ್ರಿಫೈಸ್ ಅಂತ ಬರೀತಾನೆ. ತ್ಯಾಗಕ್ಕೆ, ಸಮರ್ಪಣೆಗೆ ಇನ್ನೊಂದು ಹೆಸರು ಭಾರತೀಯ ಕುಟುಂಬದ ಅಮ್ಮ. ನಮ್ಮ ಮನೆಯ ಅಮ್ಮ, ಅವಳು ತನ್ನ ಜೀವನದ ಎಲ್ಲ ಸುಖವನ್ನು ತನ್ನ ಕುಟುಂಬಕ್ಕೋಸ್ಕರ ದಾರಿ ಹಿಡಿತಾಳೆ. ಹೇಳಿದ್ರು ರವೀಂದ್ರ ರೇಗಳು ಹೇಗಿದೆ ಮನೆಯ ಪರಿಸ್ಥಿತಿ ಅಂತ. ರಾತ್ರಿ 9 ಗಂಟೆ ಆಗುವಾಗ ಮನೆಗೆ 4-5 ಜನ ಬಂದರು ಅಂತ ತಿಳ್ಕೊಳ್ಳಿ. ಊಟ ಮಾಡಿಸೋದು ಬಿಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಊಟ ಇರೋದು 3 ಜನಕ್ಕೆ, ಬಂದದ 5 ಜನ. ಮನೆಯಲ್ಲಿ ಇರುವಂತಹ ಅನ್ನವನ್ನು ಆ ಬಂದಂತಹ 4 ಜನಕ್ಕೆ ಆ ಮನೆಯ ತಾಯಿ ಬಡಿಸಿ ಕೊನೆಗೆ ತಾನು ಉಪವಾಸವೇ ಮತ್ತು ಸುಖವಾಗಿ ನಿಶ್ಚಿಂತೆಯಿಂದ, ಸುಡು ಮಾಡಿ ಅಲ್ಲ, ನಿಶ್ಚಿಂತೆಯಿಂದ ಮಲಗ್ತಾಳೆ. ಈ ಕಾರಣದಿಂದ ಭಾರತೀಯ ಕುಟುಂಬ ಪರರಿಗೆ ಸುಖ ಸಿಗಲಿ, ನನಗಿಂತ ಹೆಚ್ಚು ಅಂತೇಳಿ ಯೋಚನೆ ಮಾಡುತ್ತಾ ಕುಟುಂಬ ಇದೆಯಲ್ಲ, ಈ ಕಾರಣದಿಂದ ಭಾರತೀಯ ಕುಟುಂಬ ಹೀಗಿದೆ. ಅವನು ಮುಂದುವರಿದು ಬರಿತಾನೆ, ಒಬ್ಬ ಅಣ್ಣ, ಎ ಬ್ರದರ್, ತನ್ನ ತಂಗಿಗೆ ಮದುವೆ ಆಗಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ 35-40 ವರ್ಷಗಳ ಕಾಲ ತಾನು ಮದುವೆ ಆಗದೇನೆ ತನ್ನ ತಂಗಿಗೆ ಮೊದಲು ಸುಖ ಸಿಗಲಿ, ಆಮೇಲೆ ನಾನು ಮದುವೆ ಆಗ್ತೇನೆ ಅಂತ ಹೇಳುವಂಥ ಅಣ್ಣ ಜಗತ್ತಿನ ಯಾವುದಾದ್ರೂ ದೇಶದಲ್ಲಿ ಸಿಕ್ಕಿದ್ರೆ ಅದು ಭಾರತದಲ್ಲಿ ಮಾತ್ರ ಅಂತ ಅವನು ಬರೆದಿದ್ದಾನೆ. ಯಾರು ಹೇಳಿದ್ದಾರೆ ಇದನ್ನು ನಮಗೆ? ಭಾರತದ ಸಂವಿಧಾನದ ಯಾವುದೋ IPC ಸೆಕ್ಷನ್ನಲ್ಲಿ ಬರೆದಿದ್ದಾರೆ ಹೀಗೆ, ತಂಗಿಗೆ ಮದುವೆ ಆಗದ ಅಣ್ಣನಿಗೆ ಮದುವೆ ಆಗುವಾಗಿಲ್ಲ ಅಂತ ಬರೆದಿದ್ದಾರ? ಅಥವಾ ತಂಗಿಗೆ ಮದುವೆ ಆಗದ ಅಣ್ಣ ಏನಾದರೂ ಮದುವೆ ಆದರೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ತಾರಾ? ಹಾಗೇನಾದ್ರೂ ಇದೆಯಾ? ಏನಿಲ್ವಲ್ಲ. ಅಂದರೆ ಭಾರತೀಯ ಕುಟುಂಬ ಇದು ಮೌಲ್ಯದ ಆಧಾರದಲ್ಲಿ ಜೀವನ ಮಾಡುವಂಥ ಕುಟುಂಬ. ನಮಗೆ ಲೀಗಲ್ ಬೈಂಡಿಂಗ್ಸ್ ಕಡಿಮೆ ಕುಟುಂಬಕ್ಕೆ. ಬೇರೆ ಬೇರೆ ಧರ್ಮ, ಮತ, ಸಂಪ್ರದಾಯಗಳಲ್ಲಿ ಇರುವ ಹಾಗೆ ಕಾನೂನಿನ ಆಧಾರದಲ್ಲಿ ನಾವು ಬದುಕುವುದಿಲ್ಲ. ನಾವು ಭಾವನೆಯ ಆಧಾರದಲ್ಲಿ ಮತ್ತು ಮೌಲ್ಯದ ಆಧಾರದಲ್ಲಿ ಬದುಕ್ತೇವೆ. ಈ ಕಾರಣಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ದೇಶದ ಜನ ಭಾರತೀಯ ಕುಟುಂಬದ ಬಗ್ಗೆ ತುಂಬ ಉತ್ಸುಕರಾಗಿದ್ದಾರೆ. ದೇ ಆರ್ ಮೋರ್ ಕ್ಯೂರಿಯಸ್. ನಮ್ಮ ಸಂಘದ ಕಾರ್ಯಕರ್ತರೊಬ್ಬರು ವಿದೇಶಕ್ಕೆ ಹೋಗಿದ್ರು, ಅಮೇರಿಕಕ್ಕೆ ಹೋಗಿದ್ರು. ಅಲ್ಲಿ ಹೋದಾಗ ಅಲ್ಲೊಂದು ಸಂಸ್ಥೆ ಇದೆ, ಅದು ನೀಗ್ರೋಗಳ ಒಂದು ಕ್ಷೇಮಾಭಿವೃದ್ಧಿಯ ಒಂದು ಸಂಸ್ಥೆ, ನೀಗ್ರೋಗಳದ್ದು. ಆ ಸಂಸ್ಥೆಗೆ ಹೋದಾಗ ಅಲ್ಲಿ ಅಧ್ಯಕ್ಷರು ಇವರಿಗೆ ಆ ಸಂಸ್ಥೆ ಹುಟ್ಟು ಹಾಕಿದಂಥ ಪರಿಸ್ಥಿತಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು 400 ವರ್ಷಗಳ ಹಿಂದೆ ಅಮೇರಿಕಾದ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಅಲ್ಲಿ ದೊಡ್ಡ ದೊಡ್ಡ ಕೃಷಿಕರು, ಒಬ್ಬರಿಗೆ 10,000 15,000 ಎಕರೆ ಕೃಷಿ.
ಅವರು ಕೆಲಸ ಮಾಡೋರಲ್ಲ, ಕೆಲಸ ಮಾಡಲಿಕ್ಕೆ ಅವರಿಗೆ ಬೇರೆ ಕಡೆಯಿಂದ ಜನ ಬೇಕು. ಅದಕ್ಕೆ ಅವರು ಆಯ್ಕೆ ಮಾಡಿದ ದೇಶ ಯಾವುದು ಅಂತಂದ್ರೆ ಅದು ಆಫ್ರಿಕಾ. ಆಫ್ರಿಕಾದಲ್ಲಿ ಸಾಕಷ್ಟು ನಿಗ್ರೋಗಳು, ಅವರಿಗೆ ನಾಗರಿಕತೆನೇ ಇಲ್ಲ, ಸರಿ ಬಟ್ಟೆ ಹಾಕ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ, ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಅವರಿಗೆ. ಇಂತಹ ಜನರನ್ನು ಅವ್ರು ತಗೊಂಡು ಬರ್ತಾ ಇದ್ರು. ಹೇಗೆ ತಗೊಂಡು ಬರ್ತಾ ಇದ್ರಂತೆ ಅಂದರೆ, ಅವರು ಅಲ್ಲಿ ಸಿಕ್ಕಿದ್ರು ಹಿಡ್ಕೊಂಡು ಬಂದು ಈ ಹಡಗಿಗೆ ಹಾಕೋದು, ಅಕ್ಷರಶಃ ಬೇಟೆಯಾಡಿ ತಗೊಂಡು ಬರ್ತಾ ಇದ್ರಂತೆ. ಬೇಟೆಯಾಡಿ ಎಲ್ಲರೂ ಹೋಗೋದು, ಸುತ್ತ ನಿಲ್ಲೋದು, ಕೋವಿ ಹಿಡ್ಕೊಳ್ಳೋದು, ಹೋಗಿ ಹತ್ತಿ ಅಂತ ಹೇಳೋದು, ಹೀಗೆ ಬೇಟೆಯಾಡಿ ತಗೊಂಡು ಬರ್ತಾ ಇದ್ರಂತೆ, ಹಡಗಿಗೆ ತುಂಬಿಸಿ ಕರ್ಕೊಂಡು ಬರ್ತಾ ಇದ್ರಂತೆ. ತಗೊಂಡು ಬಂದ ನಂತರ ಅಮೇರಿಕಾದ ಮಾರ್ಕೆಟ್ಗಳಲ್ಲಿ ಅವನು ಕೂರಿಸೋದು. ಹೇಗಿದ್ದ ಪರಿಸ್ಥಿತಿ ಆಲೋಚನೆ ಮಾಡಿ. ಮಾರ್ಕೆಟ್ನಲ್ಲಿ ಸೇಲ್ಗೆ ಗುಂಪು ಗುಂಪಾಗಿ ಸೇಲ್ ಮಾಡೋದು, 20 ಜನ ನಿನಗೆ, 30 ಜನ ನಿನಗೆ ಅಂತೇಳಿ ಸೇಲ್ ಮಾಡೋದು. ಅವ್ರನ್ನ ದೊಡ್ಡ ದೊಡ್ಡ ಕೃಷಿಕರು ಪರ್ಚೇಸ್ ಮಾಡೋದು, ಆಮೇಲೆ ಕೆಲಸ ಕೊಡಿಸೋದು. ಅವರಿಗೆ ಹೊಟ್ಟೆಗೆ ಮಾತ್ರ ಕೊಡೋದು, ತಿನ್ನಲಿಕ್ಕೆ ಬೇರೆ ಏನು ಕೊಡ್ಲಿ, ಇದು ದುಡ್ಡೇನು ಕೊಡ್ಲಿಕ್ಕಿಲ್ಲ. ಈ ರೀತಿ ಚಿತ್ರಹಿಂಸೆಯಿಂದ ಕೆಲಸ ಮಾಡಿಸ್ತಾ ಇದ್ದಂಥ ಒಂದು ಕಾಲ ಇತ್ತು. ಆಮೇಲೆ ಅದಕ್ಕೆಲ್ಲ ಪ್ರತಿರೋಧ ಶುರುವಾಯಿತು. ಈ ರೀತಿ ಜನಗಳನ್ನು ಶಿಪ್ಪಲ್ಲಿ ತೆಗೆದುಕೊಂಡು ಬರೋದ ನಿಂತೋಯ್ತು. ಈಗ ಸಂಖ್ಯೆ ಕಡಿಮೆ ಆಯ್ತಲ್ಲಿ, ಹೊರಗಡೆಯಿಂದ ಬರೋರು ಕಡಿಮೆ ಆಯಿತು. ಆಗ ಅಮೆರಿಕನ್ರು ಬುದ್ಧಿವಂತರು ಅವರೊಂದು ಐಡಿಯಾ ಮಾಡಿದ್ರು, ಏನಂದರೆ ಹುಡುಗಿಯರೆಲ್ಲ ಒಟ್ಟಿಗೆ ಇರ್ಬೋದು ಅಂತ ಒಂದು ಹೊಸ ಕಾನೂನು ತಂದರು. ಅದರ ಪರಿಣಾಮ ಏನಾಯಿತು, ಅವರಿಗೆಲ್ಲರಿಗೂ ಮಕ್ಕಳಾಯಿತು. ದೈಹಿಕ ಸಮಸ್ಯೆ, ಮಕ್ಕಳಾಯ್ತು ಅವರಿಗೆಲ್ಲರೂ. ಮಕ್ಕಳಾದಾಗ ಈ ಅಮೆರಿಕನ್ರು ಎಷ್ಟು ಕ್ರೌರ್ಯವಂತರು ಅಂತಂದರೆ, ಈ ಮಕ್ಕಳಿಗೆ ತಾಯಿ ಎದೆ ಹಾಲನ್ನು ಕೊಡುವಷ್ಟು ಸಮಯ ಮಾತ್ರ ತಾಯಿ ಆ ಮಕ್ಕಳೊಟ್ಟಿಗೆ, ಮತ್ತು ತಾಯಿ ಬೇರೆ ಊರಿಗೆ, ತಂದೆ ಇನ್ನೊಂದು ಊರಿಗೆ. ಈ ಮಗುವಿಗೆ ತಂದೆ ಯಾರು ಅಂತಾನು ಗೊತ್ತಿಲ್ಲ, ತಾಯಿ ಯಾರು ಅಂತಾನು ಗೊತ್ತಿಲ್ಲ. ಈ ತಾಯಿಗೆ ತನ್ನ ಗಂಡ ಯಾರು ಅಂತ ಗೊತ್ತಿಲ್ಲ, ಮಕ್ಕಳು ಯಾರು ಅಂತಾನು ಗೊತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಂಥ ಒಂದು ಕಾಲ ಅಮೆರಿಕಾದಲ್ಲಿತ್ತು. ಆದರೆ ಬರಬರುತ್ತಾ ಅವರಿಗೂ ಕೂಡ ವಿದ್ಯಾಭ್ಯಾಸ ಬಂತು, ಅವರು ಡೆವಲಪ್ ಆದರು, ಮೇಲಕ್ಕೆ ಬಂದರು. ಆಮೇಲೆ ಅವರನ್ನು ಆ ನೀಗ್ರೋಗಳ ಒಂದು ಏನು ಅಭಿವೃದ್ಧಿ, ಕ್ಷೇಮಾಭಿವೃದ್ಧಿ ಸಂಸ್ಥೆಯಲ್ಲಿ ಹುಟ್ಟಿಕೊಂಡಿತ್ತು. ಆ ಸಂಸ್ಥೆಗೆ ನಮ್ಮ ಸಂಘದ ಪ್ರಮುಖರು ಹೋಗಿದ್ದರು. ಅವ್ರು ಹೇಳ್ತಾರೆ, ಅದನ್ನು ಈ ಜೀರ್ಣೋದ್ಧಾರ ಸಂಸ್ಥೆನ ಹುಟ್ಟು ಹಾಕಬೇಕಾದ್ರೆ ಬೇರೆ ಬೇರೆ ದೇಶಕ್ಕೆ ಅಧ್ಯಯನಕ್ಕೆ ಹೋಗಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ. ಆಗ ಎಲ್ಲರೂ ಸೇರಿ ಒಮ್ಮತಕ್ಕೆ ಬಂದದ್ದೇನು ಅಂತಂದರೆ, ನೀವು ಭಾರತಕ್ಕೆ ಹೋಗಿ ಕುಟುಂಬ ಹೇಗಿದೆ ಅಂತ ಅಧ್ಯಯನ ಮಾಡಿ ಆಮೇಲೆ ನಿಗ್ರೋಗಳ ಕುಟುಂಬ ಹೇಗಿರಬೇಕು ಅಂತ ನಾವು ನಿಶ್ಚಯ ಮಾಡೋಣ ಅಂತ ಒಂದು ನಿರ್ಣಯ ಮಾಡಿದ್ವಿ. ಹೀಗಾಗಿ ಭಾರತೀಯ ಕುಟುಂಬ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂಥ ಒಂದು ಕುಟುಂಬ. ನಾನು ಒಂದು ಬಾರಿ ಸ್ಕಾಟ್ಲೆಂಡಿಗೆ ಹೋಗಿದ್ದೆ, ಇಂಗ್ಲೆಂಡಿನ ಒಂದು ಭಾಗ. ಅಲ್ಲಿ ಹೋದಾಗ ಅಲ್ಲೊಬ್ಬ ಗೈಡ್ ಇದ್ದ ನಮ್ಮ ಟೂರ್ ಪ್ಯಾಕೇಜಿನವರೊಟ್ಟಿಗೆ. ಅವನು ಹೇಳ್ತಾನೆ, ನನಗೆ ಬೇರೆ ಬೇರೆ ದೇಶಗಳಿಂದ ಈ ಟೂರಿಸ್ಟ್ಸ್ ಬರ್ತಾರೆ, ಆ ಲಿಸ್ಟನ್ನು ನೋಡಿದಾಗ ನಾನು ಫಸ್ಟ್ ಆಯ್ಕೆ ಮಾಡಿಕೊಳ್ಳೋದು ಇಂಡಿಯನ್ಸ್. ಅದು ಯಾಕೆ ಅಂತ ನಾವು ಕೇಳಿದ್ವಿ. ಆಗ ಅವನು ಹೇಳ್ತಾನೆ, ನಿಮ್ಮ ತುಂಬ ಇಂಡಿಯನ್ಸ್ ಭಾರತೀಯರನ್ನು ನಾನು ಗೈಡ್ ಮಾಡಿದ್ದೇನೆ, ನಿಮ್ಮಿಂದ ನಾನು ಒಂದು ಒಳ್ಳೆಯ ಅಂಶವನ್ನು ಕಲಿತುಕೊಂಡದ್ದು ನಾನು ನಿಮ್ಮ ಕುಟುಂಬ ಪದ್ಧತಿ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ, ನನ್ನ 3 ಜನ ಮಕ್ಕಳು ಮತ್ತು ನನ್ನ ತಂದೆ, ನಾವು ಕಳೆದ 10 ವರ್ಷದಿಂದ ಒಟ್ಟಿಗೆ ಇದ್ದೇವೆ ಅಂತ ಬೈ. 10 ವರ್ಷ ಒಟ್ಟಿಗೆ ಇರುವುದಂದ್ರೆ ಬಹಳ ದೊಡ್ಡ ಸಂಗತಿ ಅವರಿಗೆ. ಅವರಲ್ಲಿ ಹೇಗಿದೆ ನಿಮ್ಗೆ ಗೊತ್ತಲ್ಲ, ನಾವು ಸ್ವಲ್ಪ ಬೆವರಾದಾಗ ಅಂಗಿ ಹೇಗೆ ಚೇಂಜ್ ಮಾಡ್ತಾರೆ ಹಾಗೆ ಅವರು ಹೆಂಡತಿ ಗಂಡನನ್ನು, ಗಂಡ ಹೆಂಡತಿಯನ್ನು ಚೇಂಜ್ ಮಾಡಿಕೊಳ್ತಾರೆ. ಅಲ್ಲಿ ಅಗ್ರಿಮೆಂಟಿನ ಜೀವನ, ಗಂಡ ಹೆಂಡತಿ ಮಧ್ಯೆ ಅಗ್ರಿಮೆಂಟ್. ಆದರೆ ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಸಂಸ್ಕಾರದಿಂದ, ಭಾವನೆಯಿಂದ, ಮೌಲ್ಯಗಳಿಂದ ಜೀವನ. ಹಾಗಾಗಿ ನಮ್ಮ ಮದುವೆಯ ಒಂದು ಸಂದರ್ಭ, ಅದು ನಮಗೆ ಜೀವನದಲ್ಲಿ ಸಿಕ್ಕುವಂಥ ಅತ್ಯಂತ ದೊಡ್ಡ ಒಂದು ಸಂಸ್ಕಾರ. ಈ ಸಂಸ್ಕಾರದ ಅರ್ಥವೇ ನಮ್ಮಲ್ಲಿ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ನೆನಪಿಸುವಂಥ ಒಂದು ಸಂಸ್ಕಾರ. ಹೇಳಿದ್ರು ಅವರು ರವೀಂದ್ರರು, ಜವಾಬ್ದಾರಿ ಮತ್ತು ಕರ್ತವ್ಯ. ಇದನ್ನು ಮರೆತರೆ ನಮ್ಮ ಜೀವನ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮದುವೆ ಕೇವಲ ಗಮ್ಮತ್ತು ಮಾಡ್ಲಿಕ್ಕೆ ಅಷ್ಟೇ ಅಲ್ಲ ಅಂತ. ಅದು ಅಷ್ಟೇ ಆದರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸನೇ ಇಲ್ಲ. ನಮಗೇನು ವ್ಯತ್ಯಾಸ ಇದೆ? ಜಗತ್ತಿನಲ್ಲಿ ಹೇಳ್ತಾರಲ್ಲ, ಮನುಷ್ಯನನ್ನು ವ್ಯಾಖ್ಯೆ ಮಾಡುವುದು ಜಗತ್ತಿನಲ್ಲಿ ಹೇಗೆ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ಹೌದಲ್ವ? ಇದು ಜಗತ್ತಿನಲ್ಲಿ ಹಾಗೆ ಕರೆಯುತ್ತೆ. ಒಬ್ಬ ಪ್ರಾಣಿಗೂ ಮನುಷ್ಯನಿಗೆ ಏನು ವ್ಯತ್ಯಾಸ? ಪ್ರಾಣಿಗೆ ಆಹಾರ, ನಿದ್ರೆ, ಭಯ, ಮೈಥುನ ಇದೆಲ್ಲ ಕಾಮನ್. ಯಾರಿಗಿದೆಯೋ ಹಸಿವಾದಾಗ ತಿನ್ನೋದು, ನಿದ್ರೆ ಬಂದಾಗ ಮಲಗುದು, ಭಯ, ಬೇರೆ ಬೇರೆ ಸಂಗತಿ ಕಂಡಾಗ ಭಯ ಆಗೋದು, ಮೈಥುನ ಸಂತಾನೋತ್ಪತ್ತಿ, ಇದು ಕಾಮನ್ ಆಗಿರುವವರೆಲ್ಲರೂ ಕೂಡ ಸೋಷಿಯಲ್ ಎನಿಮಲ್ಸ್ ವಿದೇಶಿಯರ ಪ್ರಕಾರ. ಆದರೆ ಭಾರತದಲ್ಲಿ ಹಾಗಲ್ಲ. ಭಾರತದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೈ. ನಾವು ಹೀಗೆ ನಡ್ಕೊಂಡು ಹೋಗುವಾಗ ನಮ್ಮ ಕಾಲು ಯಾರಿಗೋ ತಾಗಿದ್ರೆ ಏನು ಮಾಡ್ತೇವೆ ನಾವು? ತೊಂದರೆ ತಾಗಾಡಂತ ಹೋಗ್ತೇವ? ಕಾಲಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆ ನಮಸ್ಕಾರ ಮಾಡಬೇಕು? ನನ್ನ ಕಾಲು ಅವನ ಕಾಲಿಗೆ ತಾಗಿದ್ದು ಅದು ಕೇವಲ ಚರ್ಮವೋ ಅಥವಾ ಎಲುಬೋ ಅಂತ ನಾನು ಆಲೋಚನೆ ಮಾಡಿದರೆ ಯಾಕೆ ನಾನು ನಮಸ್ಕಾರ ಮಾಡಬೇಕು? ನಾನೇನು ಯೋಚನೆ ಮಾಡಿದ್ದೇನೆ? ಅವನಲ್ಲೊಬ್ಬ ದೇವರಿದ್ದಾನೆ, ಅವನೊಳಗಡೆ ಒಬ್ಬ ದೇವರಿದ್ದಾನೆ. ಇಲ್ಲದ್ರೆ ನಾನು ಯಾಕೆ ನಮಸ್ಕಾರ ಮಾಡಬೇಕು? ಈ ಭಾವನೆಯಿಂದ ಬದುಕೋ ಕಾರಣಕ್ಕೋಸ್ಕರನೇ ನಮ್ಮಲ್ಲಿ ಮದುವೆ ಅದೊಂದು ಸಂಸ್ಕಾರ. ನಮ್ಮಲ್ಲಿ ಸುಮ್ಮನೆ ಒಂದು ಗಂಡನ ಒಂದು ಹುಡುಗಿಯನ್ನು ಜಾಯಿಂಟ್ ಮಾಡೋದಷ್ಟೇ ಮದುವೆ ಅಲ್ಲ. ಅದು 2 ಕುಟುಂಬಗಳ ಏನು ಸಮ್ಮಿಲನ. ಹುಡುಗ ಎಲ್ಲಿಯೋ ಇದ್ದಿರಲ್ಲ ನೀವು, ಹುಡುಗಿ ಇನ್ನೆಲ್ಲ ಇದ್ರಲ್ಲ.
ಇನ್ನು ಜೀವನ ಪೂರ್ತಿ ಒಟ್ಟಿಗಿರ್ತೀರಿ. ಇದು ಹೌ ಇಟ್ ಈಸ್ ಪಾಸಿಬಲ್? ಸುಮ್ಮನೆ ತುಂಬ ಪ್ರಾಕ್ಟಿಕಲ್ ಆಗಿ ಸೈಂಟಿಫಿಕ್ ಅಂತೆಲ್ಲ ಹೇಳ್ತಾರಲ್ಲ, ಯೋಚನೆ ಮಾಡಿ. ಒಬ್ಬ ಹುಡುಗಿ ಎಲ್ಲೋ ಇದ್ದಾಳಲ್ಲೋ, ನನಗೆ ಸಕಲೇಶ್ಪುರದಿಂದ ಮದುವೆ ಆಯ್ತು, ಯಾರು ಅಂತಾನೆ ಗೊತ್ತಿರಲಿಲ್ಲ ನನಗೆ. ಎಲ್ಲೋ ಇದ್ರು ಅವರು, ಅವ್ರಕ್ಕೆ ಮದುವೆಗೆ ಮೊದಲು ಯಾರು ಅಂತ ನನಗೆ ಗೊತ್ತಿಲ್ಲ. ಇವಾಗ ಏನಾಯ್ತು? ಇವಾಗ ಅವರೆಲ್ಲ ನನ್ನ ಮನೆಯವರೇ, ನನ್ನ ಮನೆಯವರಲ್ಲ ಅವರ ಮನೆಯವರೇ. ಇದು ಹೇಗೆ ಸಾಧ್ಯ ಇದೆ? ಇದೆಲ್ಲರೂ ಸಾಧ್ಯ ಇದ್ರೆ ಅದು ಭಾರತದಲ್ಲಿ ಮಾತ್ರ ಅನ್ನೋದನ್ನು ಜಗತ್ತಿನ ಬೇರೆ ಬೇರೆ ದೇಶದ ಜನ ಹೇಳ್ತಾರೆ. ಇದು ಸತ್ಯವೂ ಕೂಡ. ಪ್ರಾಯಶಃ ಬರಬರ್ತಾ ತುಂಬ ನಾನು ಉದ್ದಕ್ಕೆ ಹೋಗೋದಿಲ್ಲ. ಬೇರೆ ಬೇರೆ ಪಾಶ್ಚಾತ್ಯ ಮಾಧ್ಯಮಗಳು, ಪಾಶ್ಚಾತ್ಯ ಜೀವನ ಶೈಲಿ, ಇದರ ಪರಿಣಾಮದಿಂದ ನಾವು ದುರ್ಬಲರು ಆಗ್ತಾ ಇದ್ದೇವೆ. ಇಲ್ಲದೆ ಹೋದರೆ ಇಂಥ ಒಂದು ನವದಂಪತಿ ಸಮಾವೇಶ ಅವಶ್ಯಕತೆ ಇರಲಿಲ್ಲ. ಹಿಂದಗತ್ಯ ಇತ್ತ? ರವೀಂದ್ರ ಕಾಲದಲ್ಲಿ ಇತ್ತ ನವದಂಪತಿ ಸಮಾವೇಶ ಇತ್ತ? ಏನಿಲ್ಲಲ್ಲ. ಇವತ್ತು ನಮ್ಮ ಶಿಕ್ಷಣ ಕೊಡುವಂಥ ವಿಧಾನವೂ ಕೂಡ ನಾವು ಸೋತು ಹೋಗಿದೆ ಅಂತ. ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾದ ಯಾವ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಶಿಕ್ಷಣ ತಜ್ಞರೆಲ್ಲ ಮರ್ತೆ ಹೋಗಿದ್ದಾರೆ. ಅವರು ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಅಕ್ಬರ್ನ ಹೆಸರು ಇರಬೇಕಾ, ಟಿಪ್ಪುನದ್ದು ಇರಬೇಕಾ, ಇದನ್ನು ಚರ್ಚೆ ಮಾಡೋದ್ರಲ್ಲಿ ಮುಳುಗಿದ್ದಾರೆ. ಜೀವನಕ್ಕೆ ಬೇಕಾದಂಥ ಶಿಕ್ಷಣ ಹಿಂದೆ ಇತ್ತ? ಒಂದು 25-30 ವರ್ಷದಿಂದ ಡೈವರ್ಸ್ ಇತ್ತ? ಶಾಲೆಗೆ ಹೋಗದವ್ರು ಯಾರು ಡೈವರ್ಸ್ ಮಾಡಿಕೊಳ್ಳಿಲ್ಲ. ಡೈವರ್ಸ್ ಮಾಡಿದೆಲ್ಲವೂ ಕೂಡ ಉದ್ದುದ್ದ ಡಿಗ್ರಿ ಪಡ್ಕೊಂಡವ್ರೆ. ದುರಂತ ಅಲ್ವೇ ಇದು? ಹಿಂದೆ ಇತ್ತ ಡೈವರ್ಸ್ ಅಂತ ಹೇಳುವಂಥದ್ದು? ಒಂದು ಗಂಡನಿಗೆ 2 ಹೆಂಡತಿ ಇದ್ದ ಕಾಲವಿತ್ತು, ಡೈವರ್ಸ್ ಇರಲಿಲ್ಲ, ಅನ್ಯೋನ್ಯವಾಗಿ ಬದುಕ್ತಾ ಇದ್ರು, ಸಮಸ್ಯೆಗಳಿರಲಿಲ್ಲ ಅವಾಗ. ಇವಾಗ ಡಿಗ್ರಿ, ಅದು ನಾನು ಸರಿ ಅಂತ ನಾನು ವಾದ ಮಾಡ್ತಾ ಇರೋದಲ್ಲ. ಆದರೆ ಇವತ್ತು ನಮಗೆ ಶಿಕ್ಷಣ ಹೆಚ್ಚಾದ ಹಾಗೆ, ನಮ್ಮ ಎಕ್ಸ್ಪೋಷರ್ ಜಾಸ್ತಿ ಆದ ಹಾಗೆ ಈ ಸಮಸ್ಯೆಗಳನ್ನು ಬರ್ತಾ ಇದೆಯಲ್ಲ. ಕಾರಣ ನಮಗೆ ಮೌಲ್ಯಗಳನ್ನು ಹೇಳಿಕೊಡುವಂತಹ ಒಂದು ಶಿಕ್ಷಣ ಇವತ್ತು ನಮಗಿಲ್ಲ. ರಾಮಾಯಣದ ಉದಾಹರಣೆ ಓದಬೇಕು ರಾಮಾಯಣ ಅಂತ. ಯಾಕೆ ಓದಬೇಕು ರಾಮಾಯಣ? ರಾಮಾಯಣದ ಒಂದೊಂದು ಉದಾಹರಣೆಗಳಿದೆಯಲ್ಲ, ಒಂದು ಗಂಡ ಹೆಂಡತಿಗೆ ರಾಮ ಮತ್ತು ಸೀತೆಯಷ್ಟು ಶ್ರೇಷ್ಠ ಮಾಡೆಲ್ಗಳು ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಭಾರತದ ದಾಂಪತ್ಯ ಕುಟುಂಬ ಹೀಗೆ ಯಾಕಿದೆ ಅಂತಂದ್ರೆ ಅದಕ್ಕೆ ಶ್ರೀರಾಮನು ಕಾರಣ. ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೊರಟ. ಈ ಕತೆ ನಿಮಗೆಲ್ಲ ಗೊತ್ತಿರ್ಬೋದು, ವಿವರ ನಾನು ಹೇಳೋದಿಲ್ಲ. ಹೊರಡಬೇಕಾದ್ರೆ ಇದು ಕಂಡೀಷನ್ ಇರೋದು ಯಾರಿಗೆ? ರಾಮನಿಗೆ ಹೋಗ್ಲಿಕ್ಕೆ. ಸರಿ, ಸೀತೆ ನಾನು ಬರ್ತೇನೆ ಅಂತ ಹೊರಟ್ಲು. ಯಾಕೆ ಹೋಗಬೇಕು? ಅಗತ್ಯ ಉಂಟು ಹೋಗೋದು. ಕಂಡೀಷನ್ ಇರೋದು ಯಾರ ಮೇಲೆ? ಕಾಡಿಗೆ ಹೋಗ್ಬೇಕು ಅಂದ್ರೆ ರಾಮನಿಗೆ. ಸೀತೆ ಯಾಕೆ ಹೋಗ್ಬೇಕು? ಸೀತೆಯು ಹೊರಟ್ಲು. ಇವತ್ತಿನ ಹೆಂಡತಿ ಅಂದ್ರೆ ಏನು ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅವಳು ಹೊರಟ್ಲು, ನಿನ್ನ ನೆರಳಾಗಿ ನಾನು ಬರ್ತೇನೆ ಅಂತ ಹೊರಟ್ಲು. ಎಲ್ಲರೂ ಸೇರಿ ಹೇಳಿದ್ರು ನೀನು ಹೋಗಬೇಡ ಅದೆಲ್ಲ ಅಂತ ಹೇಳಿದ್ರು. ಆದರೂ ಅವಳಿಗೆ ಒಂದು ಎಕ್ಸ್ಕ್ಯೂಸ್ ಇತ್ತು, ನೀನು ಹೋಗ್ಬೋದು ಅಂತ ಇದು ಕೊಟ್ಟರು. ರಾಮ ಸೀತೆ ಹೊರಟರು. ಒಟ್ಟಿಗೆ ಲಕ್ಷ್ಮಣನ ಹೊರಟನಲ್ಲ. ಲಕ್ಷ್ಮಣ ಯಾಕೆ ಹೋಗಬೇಕು? ಅಣ್ಣ ತಮ್ಮ ಅಣ್ಣ ಅತ್ತಿಗೆ ಹೋಗಿಬಿಟ್ರೆ ಹೋಗ್ಲಿ, ಈ ರಾಜ್ಯದಲ್ಲಿ ನಾನು ಇರ್ಬೋದಲ್ವ, ನಾನು ಗಮ್ಮತ್ತು ಮಾಡ್ಬೋದಲ್ವಾ, ನನಗೊಂದು ಪಾಲು ಹೆಚ್ಚು ಸಿಕ್ಕಿತು ಅಂತ ತಿಳ್ಕೊಳ್ಬೋದು, ಅಣ್ಣನ ಪಾಲು ನನಗೆ ಅಂತ ತಿಳ್ಕೊಳ್ಬೋದು ಇವತ್ತಿನ ಆಲೋಚನಾ ವಿಧಾನ. ಆದರೆ ಅವನು ಹೊರಟ. ಅವನನ್ನು ಅಣ್ಣ ತುಂಬ ಸಮಾಧಾನ ಮಾಡ್ತಾನೆ. ಈ ಪುರಾಣವನ್ನೆಲ್ಲ ಪ್ರಾಯಶಃ ಅವರು ಯಕ್ಷಗಾನದವರು ಚೆನ್ನಾಗಿ ಹೇಳ್ಬೋದು. ಆಗ ರಾಮ ನೀನು ಬರಬೇಡ ಅಂತ ಹೇಳ್ತಾನೆ. ನೀನು ಬರಬೇಡ ನನ್ನೊಟ್ಟಿಗೆ. ಇಲ್ಲ, ಲಕ್ಷ್ಮಣ ಒಪ್ಪುವುದೇ ಇಲ್ಲ. ನಿನ್ನ ನೆರಳಾಗಿ ನಾನು ಬರ್ತೇನೆ, ನೀನು ಎಲ್ಲಿದ್ಯಾ ನಾನು ಅಲ್ಲೇ ಇರುವುದು ಅಂತ ಹೇಳುವಂಥ ವಾದವನ್ನು ಅವನು ಮಾಡ್ತಾನೆ. ಕೊನೆಗೂ ರಾಮ ಸೋಲ್ತಾನೆ. ಒಂದು ಕಂಡೀಷನ್ ಆಗ್ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ನನ್ನ ತಾಯಿ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಬರಬೇಕು. ಅವನಿಗೊಂದು ಡೌಟ್ ಇತ್ತು, ತಾಯಿ ಪರ್ಮಿಷನ್ ಕೊಡ್ಲಿಕ್ಕಿಲ್ಲ ಇವನಿಗೆ, ನಿಕ್ಕದೆ ಅದಕ್ಕೆ ಪ್ರಸಂಗ ಅಂತ ಹೇಳಿ ಯಾರು ಅಂತ ಅವನ ಅಂದಾಜಲ್ಲಿತ್ತು. ಹೋಗ್ತಾನೆ ಸುಮಿತ್ರೆ ಹತ್ರ, ತಾಯಿ ಸುಮಿತ್ರೆ ಹತ್ರ ಹೋಗಿ ಸ್ವಲ್ಪ ಹೆದರಿಕೆಯಿಂದಲೇ ಹೋಗಿ ಕೇಳ್ತಾನೆ, ನಾನು ರಾಮ ಅಣ್ಣ ಮತ್ತು ಅತ್ತಿಗೆ ಕಾಡಿಗೆ ಹೋಗ್ತಾ ಇದ್ದಾರೆ, ನಾನು ಅವರೊಟ್ಟಿಗೆ ಹೋಗುದೇ ಅಂತ ಹೇಳ್ತಾನೆ. ಅವನು ಏನು ನಿಶ್ಚಯ ಮಾಡಿಕೊಂಡೆ ಹೇಳ್ತಾನೆ. ನಾವೆಲ್ಲ ತಿಳ್ಕೊಂಡಾಗೆ ಅವಳ ಅಮ್ಮ ಹೇಳಲಿಲ್ಲ, ಹೋಗಬೇಡ ಅಂತ ಹೇಳಿಲ್ಲ, ಖಂಡಿತ ಹೋಗು ಲಕ್ಷ್ಮಣ ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ, ನೀನು ಇನ್ನು 14 ವರ್ಷ ನಿನ್ನ ಅಣ್ಣ ಮತ್ತು ಅತ್ತಿಗೆ ಜೊತೆ ಇರ್ತೀಯ. ಅವರಿಬ್ಬರ ಒಂದು ಮೈ ಮೇಲೆ ಒಂದು ಗೆರೆ ಬೀಳದ ಹಾಗೆ ನೋಡಿಕೊಳ್ಳೋದು ನಿನ್ನ ಜವಾಬ್ದಾರಿ. ನೀನು 14 ವರ್ಷ ಅವರ ಜೊತೆಗಿರಬೇಕಾದ್ರೆ 2 ವೇದವಾಕ್ಯ ಅವಳು ಹೇಳ್ತಾಳೆ ತಾಯಿ. ನಿನ್ನ ಅಣ್ಣ ರಾಮ ಈ ಕ್ಷಣದಿಂದ ಇನ್ನು 14 ವರ್ಷ ನಿನ್ನ ಜೀವನ ಪೂರ್ತಿ ನಿನ್ನ ಅಣ್ಣ ರಾಮ ನಿನಗೆ ಪ್ರತ್ಯಕ್ಷ ದಶರಥ. ಯಾರು? ನಿನ್ನ ಅಣ್ಣ ಅಲ್ಲವ, ನಿನ್ನ ಅಪ್ಪ ದಶರಥ. ಸುಮಿತ್ರೆ ಹೇಳೋದಿದು. ಮುಂದಿನ ವಾಕ್ಯ ಏನು ಗೊತ್ತಾ? ನಿನ್ನ ಅತ್ತಿಗೆ ಸೀತೆ ಇದ್ದಾಳಲ್ವ, ನಿನ್ನ ಅತ್ತಿಗೆ ಸೀತೆ ಈ ಕ್ಷಣದಿಂದ ನಿನಗೆ ಸುಮಿತ್ರೆ. ಯಾರು? ನಾನು. ಈ ಪಾಠವನ್ನು ನಮ್ಮ ಶಾಲೆ ಯಾವ ಮಕ್ಕಳಿಗೆ ಹೇಳಿದ್ದಾರೆ? ಇದನ್ನು ಸರಿಯಾಗಿ ಹೇಳಿರ್ತಾ ಇದ್ರೆ ಹೌದಾ? 8 ವರ್ಷದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗುದು ಹೌದಾ? ಪರಸ್ತ್ರೀ, ಅವಳನ್ನು ತಾಯಿ ಹಾಗೆ ಕಾಣಬೇಕು ಅನ್ನುವಂಥ ಭಾವನೆಯನ್ನು ಉದ್ದೀಪನಗೊಳಿಸಲಿಕ್ಕೆ ಈ ಪಾಠ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ದಂಪತಿ ಸಮಾವೇಶ ಬೇಕು. ಅಕ್ಷರಶಃ ಪಾಲಿಸ್ತಿಲ್ಲ ಲಕ್ಷ್ಮಣ.
ಅಲ್ಲಿ ಸೀತೆಯನ್ನು ರಾವಣ ತಗೊಂಡು ಹೋಗುವಾಗ ಅವಳು ತನ್ನ ಆಭರಣ ಕೆಳಗೆ ಹಾಕ್ತಾಳೆ. ಆ ಆಭರಣವನ್ನು ಜಟಾಯುವರಿಗೆ ಮುಂದೆ ತಂದು ಕೊಡ್ತಾರೆ. ಇದು ನಿನ್ನ ಸೀತೆಯದ್ದೇ, ಗುರುತಿಸು. ಈ ಕತೆ ನಿಮ್ಗೆ ಗೊತ್ತಿರ್ಬೋದು, ಅದಕ್ಕೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನೀನು ಗುರುತಿಸು ಅಂತ ಹೇಳ್ತಾರೆ. ಆಗ ಲಕ್ಷ್ಮಣ ಆ ಚಿಹ್ನೆ ಎಲ್ಲ ನೋಡಿ ಸ್ವಲ್ಪ ಆಭರಣ ಇದ್ದದ್ದು ಅವ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ ನೂಪುರೆ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ಸುಮಿತ್ರೆ ಏನು ಹೇಳಿದ್ದು? ಈ ಕ್ಷಣದಿಂದ ನಿನ್ನ ಅತ್ತಿಗೆ ಅವಳು ಸುಮಿತ್ರೆ. ಇದನ್ನು ಹೇಳಿದ್ಲಲ್ಲ, ಹಾಗೆ ಪಾಲಿಸಿದವನು. ಅವನು ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೆ, ಕಿವಿಗೆ ಹಾಕಿ ಇದು ಗಂಟ್ಲಿಗೆ ಹಾಕುವ ನೆಕ್ಲೆಸ್ ಉಂಟಲ್ಲ, ಇದ್ಯಾರ್ದು ಅಂತ ನನಗೆ ಗೊತ್ತಿಲ್ಲ. ನಾಹಂ ಜಾನಾಮಿ ಕುಂಡಲೆ, ಕಿವಿಗೆ ಹಾಕುವ ರಿಂಗ್ ಉಂಟಲ್ವಾ, ಇದೆ ಅಂತ ಹೇಳ್ತಾರೆ, ಅದಕ್ಕೆ ಕಿವಿಗೆ ಹಾಕುವ ಓಲೆ, ಇದು ಯಾರ್ದು ಅಂತ ನನಗೆ ಗೊತ್ತಿಲ್ಲ. ನೂಪುರೆ ತ್ವಭಿಜಾನಾಮಿ, ನೂಪುರೆ ಅಂದರೆ ಕಾಲಿಗೆ ಹಾಕುವ ಉಂಗುರ. ನೂಪುರೆ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್, ನನ್ನ ಅತ್ತಿಗೆಯ ಕಾಲಿಗೆ ಪ್ರತಿನಿತ್ಯ ತಾಯಿಗೆ ನಮಸ್ಕಾರ ಮಾಡಿದಾಗ ನಾನು ನಮಸ್ಕಾರ ಮಾಡುವುದರಿಂದಾಗಿ ಈ ಕಾಲುಂಗುರ ಮಾತ್ರ ನನ್ನ ಅತ್ತಿಗೆಯದ್ದೇ ಅಂತ ಅವನು ಹೇಳ್ತಾನೆ. ಈ ಮೌಲ್ಯದ ಪಾಠ ನಮಗೆಲ್ಲರೂ ಸಿಕ್ಕಿದ್ಯಾ? ಇದರ ಪರಿಣಾಮ ಇವತ್ತು ಸಮಾಜ ಹಾಳಾಗಿದೆ ಅಂತ. ಇವತ್ತು ಸೊಸೆಯ ಮೇಲೆ ಮಾವ ಅತ್ಯಾಚಾರ ಮಾಡ್ತಾನಂತೆ. ಎಂಥ ದುರಂತ ಇದು, ಎಲ್ಲಿಗೆ ಹೋಗ್ತಾ ಇದ್ದೇವೆ ನಾವು? ಸೊ ಈ ಮೌಲ್ಯಗಳ ಪ್ರತಿಷ್ಠಾಪನೆಗೋಸ್ಕರನೇ ಈ ಒಂದು ನವದಂಪತಿಗಳ ಸಮಾವೇಶ. ದುರಂತ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ನಾವು ಹಿಂದಿನ ಕೂಡು ಕುಟುಂಬಕ್ಕೆ ಒಂದು ಫಾರ್ಮ್ಯುಲಾ ಇತ್ತು, ಅದು ಜೀವನವೇ ಪುಣ್ಯ ಸಂಪಾದನೆಗೆ. ಆದರೆ ಇವತ್ತಿನ ಜೀವನದ ಫಾರ್ಮುಲಾ ಏನು? ಕುಟುಂಬದ ಜೀವನದ ಫಾರ್ಮುಲಾ ಏನು? ಜೀವನದ ಉದ್ದೇಶವೇ ಅದು ಹಣ ಸಂಪಾದನೆ. ನಮ್ಮ ಸುಖ ಎಲ್ಲಿ ಅಂತ ಹುಡುಕ್ತಾ ನಾವು ಹೋಗಿ ನಿಲ್ಲುವುದೆಲ್ಲಿ ಅಂತಂದ್ರೆ, ನಿನ್ನಲ್ಲಿ ಹಣ ಎಷ್ಟು ಉಂಟು, ಹಣ ಹೆಚ್ಚಿದ್ದವನಲ್ಲಿ ಸುಖ. ಒಂದು ದಿವಸ ನಾನು ಸುಳ್ಯದ ಕಡೆಗೆ ಹೋಗ್ತಾ ಇದ್ದೆ, ಕಾರ್ ಬಿಟ್ಕೊಂಡು. ಸಂಜೆ ಆಗುವಾಗ ಒಂದು 4-4:15 ಗಂಟೆ ಆಗುವಾಗ ಹೋಗ್ತಾ ಇದ್ದೆ. ನನ್ನ ಕಾರಲ್ಲಿ ನನ್ನ ಮಗ ಇದ್ದ, 3 ಮಕ್ಕಳು ನನಗೆ, ಸಣ್ಣವ ಇದ್ದ, ಉಲ್ಲೇಖ ಮಾಡಿದೆ 3 ಜನ ಅಂತ. ಸಣ್ಣವ ನನ್ನ ಕಾರಲ್ಲಿದ್ದ. ಯಾಕೆ ಹೇಳಿದ್ದು ಅಂತ ಗೊತ್ತಾಯ್ತಲ್ಲ. ಆವಾಗ ಅಲ್ಲಿ ಕುಂಬ್ರದ ಹತ್ರ ಒಂದು ಈ ಟೆಲಿಫೋನ್ನ ಟ್ರೆಂಚ್ ತೆಗೆಯೋರು ಕೆಲಸ ಮಾಡ್ತಾ ಇದ್ರು. ಇಷ್ಟಿಷ್ಟು ಸಣ್ಣ ಮಕ್ಕಳು, ಮಣ್ಣಿನೊಳಗೆ ಅವರು ಗುಂಡಿಯಲ್ಲಿ ಕಾಣುವುದಿಲ್ಲ, ಗಂಡ ಹೆಂಡತಿ ಇಬ್ಬರು ಅಗಿತಾ ಇದ್ದಾರೆ. ನೀವು ನೋಡಿರ್ಬೋದು, ಈ ಸೀನನ್ನು ನೋಡಿರ್ಬೋದು ನೀವು. ನಾನು ಕಾರ್ ನಿಲ್ಲಿಸಿ ಮಗನಿಗೆ ತೋರಿಸಿ, ನೋಡು ಮಗ, ನಮಗೆ ಮನೇಲಿ ಏನಾದ್ರು ಕಷ್ಟ ಉಂಟ ನೋಡು, ಅವ್ರು ಕೆಲಸ ಮಾಡೋದು ಅಂತ ತೋರಿಸಿದೆ ನಾನು. ಅವನಿಗೆ ಗೊತ್ತಾಗ್ಲಿ ಸ್ವಲ್ಪ ಅಂತ ಅನ್ನಿಸ್ತು. ಹೋದೆ ನಾನು. ಹೋಗಿ ವಾಪಸ್ ಬರುವಾಗ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಅಲ್ಲೇ ಒಂದು ನಳ್ಳಿ, ನೀರು ಬರುವ ನಳ್ಳಿ, ಅದರ ಕಡೆಗೆ ಒಂದು ಕಲ್ಲು, ಅದರಲ್ಲಿ ಗಂಡ ಕಲ್ಲಿನ ಮೇಲೆ ಕೂತಿದ್ದಾನೆ, ಹೆಂಡತಿ ಅವನ ತಲೆ ತೊಳಿತಾ ಇದ್ದಾಳೆ. ನನ್ನ ಹೆಂಡತಿ ಇರಲಿಲ್ಲ, ಹಾಗೆ ತೋರಿಸ್ಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಸುಖ ಇರೋದು ಹಣದಲ್ಲಷ್ಟೇ ಅಲ್ಲ ಅಂತ. ಇದರಿಂದ ದೊಡ್ಡ ಸುಖ ಈ ಒಂದು ಯಾವುದೋ ಬಟ್ಟೆಗೆ ಹಾಕೋ ಸಾಬೂನು ಹಾಕಿ ತೊಳಿತಾ ಇದ್ದಾಳೆ, ಟ್ಯಾಪಲ್ಲಿ ನೀರು ಬರ್ತಾ ಉಂಟು, ಇವಳು ಸ್ನಾನ ಮಾಡಿಸ್ತಾ ಇದ್ದಾಳೆ. ಎಲ್ಲಿ? ರಸ್ತೆ ಬದಿಯಲ್ಲಿ ಕಲ್ಲಿನಲ್ಲಿ. ಮನೆಯಲ್ಲಿ ಅವರಿಗೆ ಡೇರೆಯಲ್ಲಿರ್ತಾರೆ. ಸುಖ ಎಲ್ಲಿದೆ ಅಂತ ಆಗುತ್ತೆ. ಸುಖವನ್ನು ಹುಡುಕ್ತಾ ಎಲ್ಲೆಲ್ಲೂ ಹೋಗ್ತಾ ಇದ್ದೇವೆ ನಾವು. ಹೇಳಿದ್ರು ಅವರು, ಹಣ ಸಂಪಾದನೆಯ ಸುಖದಿಂದ ಏನೆಲ್ಲ ಅನಾಹುತಗಳಾಗ್ತದೆ. ಒಬ್ಬ ಬಹಳ ಶ್ರೀಮಂತ ಇದ್ದಂತೆ, ತುಂಬ ದುಡ್ಡಿದ್ದವನಲ್ಲಿ. ಅವನಿಗೆ ಅನಿಸ್ತಂತೆ ಒಂದ್ಸಲ, ಇವತ್ತು ನಾನು ಫುಲ್ ಸುಖ ಅನುಭವಿಸು ಅಂತ ಅನಿಸ್ತದೆ, ಕಂಪ್ಲೀಟ್ ಎಂಜಾಯ್ ಅಂತ ಅನಿಸ್ತಂತೆ. ಅವನಿಗೆ ದುಡ್ಡು ಉಂಟಲ್ಲ ಬೇಕಾದಷ್ಟು. ಒಂದು ಹೋಟೆಲ್ ಬುಕ್ ಮಾಡಿದ. ಹೋಟೆಲ್ ಬುಕ್ ಮಾಡಿ ಅಲ್ಲಿ ಹೇಳಿದ, ಅಲ್ಲಿಯ ನಾನಿವತ್ತು ಫುಲ್ ಆರಾಮದಲ್ಲಿರೋದು, ಮಧ್ಯಾಹ್ನ ನನಗೆ ಫಸ್ಟ್ ಕ್ಲಾಸ್ ಊಟ ಕೊಡಬೇಕು, ನನ್ನ ಯಾವ ಜೀವನದ ಆಸೆಯಲ್ಲಿ ತಿನ್ನಬೇಕು ಅಂದುಂಟು ಎಲ್ಲ ಮಾಡಿಕೊಡ್ಬೇಕು ನೀವು ಅಂತ ಲಿಸ್ಟ್ ಕೊಟ್ಟ. ಸರಿ, ರೆಡಿ ಮಾಡಿದರು. ಮಧ್ಯಾಹ್ನ ಆಯಿತು, 12 ಗಂಟೆ 1 ಗಂಟೆ ಆಯಿತು, ಇವನಿಗೆ ಜೋರು ಹಸಿವೆ ಆಯಿತು. ಈಗ ಬಡಿಸಿ ಅಂತ ಹೇಳಿ ಸರಿ ನೆಲದಲ್ಲಿ ಕೂತ್ಕೊಳಿಸಿದ್ರು, ಎಲೆ ಎಲ್ಲ ಹಾಕಿದ್ರು. ಒಂದೊಂದೇ ಬಡಿಸ್ತಾ ಬಂದರು. ಅವನು ಯಾಕೆ ಮಾಡ್ತಾ ಇರೋದು? ಜೀವನದಲ್ಲಿ ಸುಖ ಅನುಭವಿಸಲಿಕ್ಕೆ. ತುಂಬ ದುಡ್ಡಿದೆ, ಚೆನ್ನಾಗಿ ತಿಂತ ಸುಖ ಅನುಭವಿಸಬೇಕು, ಆನಂದವಾಗಿರಬೇಕು ಅಂತೇಳಿ ಅವನ ಯೋಜನೆ ಮಾಡಿದ್ದ. ಇನ್ನೇನು ಎಲ್ಲ ಬಡಿಸಿಯಾಗಿ ಎಲೆಗೆ ಕೈ ಹಾಕಬೇಕು ಅಂತ ಹೇಳುವಾಗ ಹಿಂದಿನಿಂದ ಒಬ್ಬ ಬಂದು ಹೇಳಿದಂತೆ ಕಿವಿಯಲ್ಲಿ, ಅಣ್ಣರಿ ನಮ್ಮ ಮಗಕ್ಕೊಂದು ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿದ. ಏನು ಹೇಳ್ಬೇಕಿವ? ಅಂತಲೇ ಸುಖ ಅನುಭವಿಸಲಿಕ್ಕೆ ಊಟಕ್ಕೆ ಕೂತಿದ್ದೇನೆ, ಊಟ ಮಾಡಿ ಬರ್ತೇನೆ ಅಂತ ಹೇಳ್ತಾನ, ಎದ್ದು ಓಡ್ತಾನ. ಇವಾಗ ಕೂತದ್ದು ಯಾಕೆ? ಸುಖ ಅನುಭವಿಸಲಿಕ್ಕೆ. ಬಿಟ್ಟು ಹೋದ್ ಯಾಕೆ? ಇದಕ್ಕಿಂತ ದೊಡ್ಡ ಸುಖ ತನ್ನ ಮಗನನ್ನು ರಕ್ಷಣೆ ಮಾಡೋದ್ರಲ್ಲಿದೆ ಅವನಿಗೆ. ನಾವು ಹುಡುಕ್ತಾ ಸುಖ ಎಲ್ಲಿ ಹುಡುಕ್ತಾ ಇದ್ದೇವೆ? ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕಲ್ವ ನಾವು? ನಮ್ಮ ಜೀವನದ ಅಲ್ಟಿಮೇಟ್ ಸುಖ ಏನು? ನನ್ನ ಬದುಕು ಅದು ಸಾರ್ಥಕ ಆಗಬೇಕು. ಬದುಕಿದ್ರೆ ಹೀಗೆ ಬದುಕಬೇಕು ಅಂತ 4 ಜನ ನಮ್ಮನ್ನು ತೋರಿಸಿ ಹೇಳಬೇಕು. ಗಂಡ ಹೆಂಡತಿ ಅಂದ್ರೆ ಹಾಗಿರ್ಬೇಕು ಅಂತ ನಮ್ಮ ಬಗ್ಗೆ ಹೇಳಬೇಕು. ಸಮಸ್ಯೆಗಳು ಬರುವುದಿಲ್ವಾ? 100ಕ್ಕೆ 100 ಸಮಸ್ಯೆಗಳು ಬರ್ತದೆ. ಯಾರ್ದಾರು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಯೇ ಬರಲಿಲ್ಲ ಅಂತ ಅಂದರೆ
ಅವರಿಗೆ ಮಂಡೆ ಸರಿ ಇಲ್ಲ ಅಂತ ಅರ್ಥ. ಸಮಸ್ಯೆ ಬರಲೇಬೇಕು. ಎಲ್ಲಿ ಹೆಚ್ಚು ಪ್ರೀತಿ ಇದೆಯಾ ಅಲ್ಲಿ ಹೆಚ್ಚು ಸಮಸ್ಯೆ. ಹಾಗಾದ್ರಿಂದ ಇದು ಅಡ್ಮಿಟೆಡ್, ಇದಕ್ಕೆ ಎಲ್ಲರೂ ಒಪ್ಪಿಕೊಳ್ಬೋದು ಇದನ್ನು. ಎಲ್ಲಿ ಹೆಚ್ಚು ಪ್ರೀತಿ ಇದೆಯಾ ಅಲ್ಲಿ ಹೆಚ್ಚು ಸಮಸ್ಯೆ. ಇದೆಲ್ಲರ ಮಧ್ಯೆ ಇರುವಂಥದ್ದು. ಆದರೆ ಆ ಸಮಸ್ಯೆಗಳನ್ನು ನಿಭಾಯಿಸುವ ಒಂದು ಚಾಕಚಕ್ಯತೆ ಇದೆಯಲ್ಲ, ಇದನ್ನು ಬೆಳೆಸಿಕೊಳ್ಬೇಕಷ್ಟೇ. ಒಂದು ಇತ್ತೀಚೆಗೆಲ್ಲ ಒಂದು ಪುಸ್ತಕದಲ್ಲಿ ಸಣ್ಣ ಕಥೆ ಓದಿದ್ದೆ. ಆ ಕಥೆಯ ತಾತ್ಪರ್ಯ ಹೀಗೆ, ಶಾರ್ಟ್ ಮಾಡಿ ಹೇಳ್ತಾನೆ. ಒಬ್ಬ ರಾಜ ಇದ್ದಂತೆ. ಆ ರಾಜನಿಗೆ ತುಂಬ ಚೆನ್ನಾಗಿ ರಾಜ್ಯಭಾರ ನಡೆಸ್ತಾ ಇದ್ದ. ಮಂತ್ರಿಗೆ ಒಂದು ದಿವಸ ಕರೆದು ಹೇಳ್ತಾನೆ, ನೋಡಪ್ಪ ಚೆನ್ನಾಗಿದೆ ನಮ್ಮದು ರಾಜ್ಯ ಎಲ್ಲ, ನೀನು ನನಗೊಂದು ಪ್ರೇರಣಾದಾಯಿ ವಾಕ್ಯ ಹೇಳಬೇಕು. ಆ ವಾಕ್ಯ ಹೇಗಿರಬೇಕು ಅಂತಂದರೆ ಅದನ್ನು ನೋಡಿದಾಗ ನನಗೆ ಪ್ರೇರಣೆ ಸಿಗಬೇಕು ಕೆಲಸ ಮಾಡಲಿಕ್ಕೆ ಅಂತೇಳಿ ಹೇಳ್ತಾನೆ. ಸರಿ, ಮಂತ್ರಿ ಮಹಾಬುದ್ಧಿವಂತ, ಅವನು ಇವನಿಗೊಂದು ಪ್ರೇರಣಾದಾಯಿ ವಾಕ್ಯ ಹೇಳ್ತಾನೆ. ಆ ವಾಕ್ಯ ಏನು ಅಂತಂದರೆ, ಇದು ಹೀಗೆ ಇರದು ಅಂತ ವಾಕ್ಯ. ಏನು ಹೇಳಿ? ಇದು ಹೀಗೆ ಇರೋದು, ಹೀಗೆ ಇರಲಿಕ್ಕಿಲ್ಲ ಅಂತ. ಇವನಿಗೆ ಇದೆಂತ ಮರೆ, ಇದಕ್ಕೊಂದು ಅರ್ಥ ಉಂಟಾ ಅಂತೇಳಿ. ಆದರೂ ಮಂತ್ರಿ ಹೇಳಿದ್ದಲ್ವ ಅಂತ ಹೇಳಿ ಕೊನೆಗೆ ಆ ಇದು ಹೀಗೆ ಇರೋದು ಅಂತ ಹೇಳುವುದನ್ನು ಒಂದು ಚಿನ್ನದ ಉಂಗುರದಲ್ಲಿ ಕೆತ್ತಿಸ್ತಾನೆ. ಹೀಗೆ ರಾಜ, ಅವನಿಗೆ ಬೇಕಾದ ಚಿನ್ನ ಎಲ್ಲ ಉಂಟು, ತೊಂದರೆ ಇಲ್ಲ, ಬೇಕಾದಷ್ಟಿದೆ. ಈ ಚಿನ್ನದ ಉಂಗುರದಲ್ಲಿ ಇದು ಹೀಗೆ ಇರೋದು ಅಂತ ಕೆತ್ತಿಸ್ತಾನೆ. ಸ್ವಲ್ಪ ಸಮಯ ಹೋದಾಗ ಅವನ ರಾಜ್ಯದ ಮೇಲೆ ಒಬ್ಬ ಶತ್ರು ದಾಳಿ ಮಾಡ್ತಾನೆ. ದಾಳಿ ಮಾಡಿ ಯುದ್ಧ ಆಗ್ತದೆ. ಯುದ್ಧ ಆಗಿ ಅವನು ಭಯಂಕರ ಶಕ್ತಿಶಾಲಿ, ಭಯಂಕರ ಸ್ಟ್ರಾಂಗ್. ಅವನು ಇವನ ಮೇಲೆ ದಾಳಿ ಮಾಡ್ತಾನೆ, ಇವನ ರಾಜ್ಯವನ್ನು ಸೋಲಿಸ್ತಾನೆ, ಈ ರಾಜನನ್ನು ದೇಶಭ್ರಷ್ಟ ಮಾಡ್ತಾನೆ, ಹೊರಗೆ ಓಡಿಸ್ತಾನೆ. ಈಗ ಇವನ ಹಿಂದೆ ಸೈನಿಕರು ಇಲ್ಲ, ಯಾರೂ ಇಲ್ಲ, ಓಡಿದ್ದೇವೆ. ಇವೊಂದು ಕುದುರೆ ಹಿಡ್ಕೊಂಡು ಹೋಗ್ತಾ ಕಾಡಿನ ಮಧ್ಯೆ ಹೋಗ್ತಾನೆ. ಕಾಡಿನಲ್ಲಿ ಹೋಗ್ತಾ ಇರುವಾಗ ಯಾರು ಜನ ಇಲ್ಲ, ಇನ್ನೇನು ಮಾಡಬೇಕು ಗೊತ್ತಾಗೋದಿಲ್ಲ. ಇನ್ನು ನಾನು ಯಾಕೆ ಬದುಕಬೇಕು, ಸತ್ತೇ ಬಿಡೋಣ ಅಂತೇಳಿ ಯೋಚನೆ ಮಾಡಿ ಒಂದು ಹಗ್ಗ ಹುಡುಕ್ತಾನೆ. ಒಂದು ಹಗ್ಗ ಸಿಗ್ತದೆ. ಒಂದು ನೇಣು ಹಾಕೊಳ್ಳುವಂತ ಮರಕ್ಕೆ ಹತ್ತಾನೆ. ಮರಕ್ಕೆ ಹತ್ತಿ ಎರಡನೇ ಕೊಂಬೆಗೆ ಹತ್ತಿ ಮೇಲ್ನದಕ್ಕೆ ಕಟ್ತಾನೆ. ಇನ್ನೇನು ಗಂಟ್ಲಿಗೆ ಕಟ್ಟಬೇಕು ಅಂತ ಹೇಳುವಾಗ ಈ ಉಂಗುರ ಕಾಣ್ತದೆ ಇವನಿಗೆ ಕೈಯಲ್ಲಿದ್ದರೆ. ಏನು ಬರೆದಿರೋದ್ರಲ್ಲಿ? ಇದು ಹೀಗೆ ಇರೋದು ಅಂತ. ಯಾವುದು? ಈ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಉಂಟಲ್ವಾ, ಇದು ಹೀಗೆ ಇರಲಿಕ್ಕಿಲ್ಲ ಅಂತ ಅವನಿಗದು ಜ್ಞಾನೋದಯ ಆಗ್ತದೆ. ಅದೌದಲ್ಲ ಅಂತ ಅನಿಸಿತು. ಬಲ್ಲಲ್ಪನೆ ಕೆಳಗಿಳಿದವ. ಕೆಳಗಿಳಿದು ಈಗ ಆಲೋಚನೆ ನೋಡುವಾಗ ಯಾರೊಬ್ಬ ಕಾಡು ಮನುಷ್ಯ ಕಾಣ್ತಾನೆ. ಅವನು ಕರಿತಾನೆ, ನೀನೆಂತ ಮಾಡೋದು ಮಾರೆ? ನಾನು ಈ ಕಾಡಿನಲ್ಲಿರೋದು. ಅವನು ಕೇಳ್ತಾನೆ, ನಿನ್ನ ಪರಿಸ್ಥಿತಿ ಅಂತ ಅಂತ, ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ಯಾ? ನನ್ನ ಪರಿಸ್ಥಿತಿ ಹೀಗೆ ಮಾರ್ರೆ, ಹೀಗೆ ಮಾರ್ರೆ. ಆಗ ಕಾಡು ಮನುಷ್ಯ ಹೇಳ್ತೀನಿ, ನೀನು ಚಿಂತೆ ಮಾಡಬೇಡ, ನಮ್ಮಲ್ಲಿ ತುಂಬ ಜನ ಇದ್ದೇವೆ, ನಾವೊಂದು ಸೈನ್ಯ ಮಾಡುವ, ನಾವೊಂದು ಹೋರಾಟ ಮಾಡುವ ವಾಪಸ್ ಅಂತ ಹೇಳ್ತಾನೆ. ಖುಷಿ ಆಯ್ತು ಇವನಿಗೆ. ಸರಿ, ಸೇರಿಸ್ತಾನೆ. ಅವರಿಗೆ ತರಬೇತಿಗೆ ರಾಜ ಇವನಿಗೆ ಗೊತ್ತಿದೆ, ಟ್ರೈನಿಂಗ್ ಕೊಡ್ತಾನೆ. ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಸೈನ್ಯ ಕಟ್ತಾನೆ. ಸೈನ್ಯ ಕಟ್ಟಿ ತನ್ನ ರಾಜ್ಯದ ಮೇಲೆ ವಾಪಸ್ ದಾಳಿ ಮಾಡ್ತಾನೆ, ರೀ ಅಟ್ಯಾಕ್. ಅಲ್ಲಿರುವಂಥ ಶತ್ರು ರಾಜನ ಓಡಿಸಿ ಊರು ಬಿಟ್ಟು ಓಡಿಸ್ತಾನೆ. ವಾಪಸ್ ಆಯ್ತಲ್ಲ, ಚೇಂಜ್ ಆಯ್ತಲ್ಲ, ಇದು ಹೀಗೆ ಇರೋದು, ಚೇಂಜ್ ಆಯ್ತಲ್ಲ. ಭಯಂಕರ ಖುಷಿ ಆಗ್ತದೆ ನನಗೆ. ಖುಷಿ ಆದ ನಂತರ ವಾಪಸ್ ಅಲ್ಲಿ ಊರಿನವರೆಲ್ಲ ಸೇರ್ತಾರೆ. ಆಗ ಓಡಿದವರೆಲ್ಲ ವಾಪಸ್ ಬರ್ತಾರೆ. ಅದಾಗೆ ಅಲ್ವಾ, ರಾಜ ಆದ ಕೂಡಲೇ ಎಲ್ಲ ಒಟ್ಟಿಗೆ ಬರ್ತಾರೆ. ನಿಮಗೆ ಅನುಭವ ಇರ್ಬೋದು. ಒಟ್ಟಿಗೆ ಬರ್ತಾರೆ. ಒಟ್ಟಿಗೆ ಬಂದು ಇವನಿಗೆ ವಾಪಸ್ ಕಿರೀಟ ಇಡಬೇಕು. ರಾಜನ ಕಿರೀಟ ಮರುಧಾರಣೆ, ಅದಕ್ಕೊಂದು ದೊಡ್ಡ ಕಾರ್ಯಕ್ರಮ. ಈ ಪುರೋಹಿತರೆಲ್ಲ ಬರ್ತಾರೆ, ಕಿರೀಟ ತಗೊಂಡು ಬರ್ತಾರೆ, ಹೀಗೆ ಇಡ್ತಾರೆ. ಇವನ ಕೈ ಕೊಡ್ತಾರೆ, ಇಟ್ಕೋ ತಲೆಗೆ ಅಂತ. ಹೀಗೆ ತಲೆಗೆ ಇಟ್ಕೊಳ್ತಾನೆ. ತಲೆಗೆ ಇಟ್ಕೊಳ್ಳೋ ಮತ್ತೆ ಕಾಣ್ತೇವೆ ಎಂಥದ್ದು? ಇದು ಹೀಗೆ ಇರೋದು ಅಂತ. ಏನರ್ಥ ಅದರದ್ದು? ಈ ರಾಜ್ಯವು, ಈ ಕಿರೀಟವು ನಿನಗೆ ಶಾಶ್ವತ ಅಲ್ಲ. ಸಿಟ್ಟು ಬರುವುದಿಲ್ಲ ನಮಗೆ, ಒಬ್ಬರಿಗೊಬ್ಬರಿಗೆ ಜಗಳ ಮಾಡಿಕೊಳ್ಳುವುದಿಲ್ವಾ? ಇದನ್ನೊಂದೆಲ್ಲರೂ ಬದಿಯಲ್ಲಿ ಬರೆದಿಟ್ಕೊಳ್ಬೇಕು. ಇದು ಹೀಗೆ ಇರೋದು ಅಲ್ವಾ? ಬಡತನ, ಕಷ್ಟ, ಸುಖ, ಕೋಪ, ಆಕ್ರೋಶ, ಆನಂದ, ಈ ಎಲ್ಲದರ ಸಂದರ್ಭದಲ್ಲಿ ಇದು ನಮಗೆ ಪರ್ಮನೆಂಟ್ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಆಗ ಯಾವ ಗೊಂದಲ ಸಮಸ್ಯೆಗಳು ನಮ್ಮ ಮಧ್ಯೆ ಬರೋದಿಲ್ಲ. ಸಣ್ಣ ಪುಟ್ಟ ಸಂಗತಿಗಳನ್ನು ಬೇಕಾದಷ್ಟು ಹೇಳಿದ್ದಾರೆ ನಮಗೆ. ಒಂದೆರಡು ಮೂರು ಸಂಗತಿಗಳು. ಮೊಬೈಲ್ ಬಳಕೆ ಬಗ್ಗೆ ಯಾರು ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಮೊಬೈಲನ್ನು ಯಾವುದಕ್ಕೆ ಬಳಕೆ ಮಾಡಬೇಕು ಮತ್ತು ಎಷ್ಟು ಬಳಕೆ ಮಾಡಬೇಕು ಇದು ನಮಗೆ ಗೊತ್ತಿರಬೇಕು. ಅಷ್ಟೇ ಸಾಕು. ಮೊಬೈಲ್ ಖಂಡಿತ ಮೋದಿಯವರು ಹೇಳ್ತಾರೆ, ಕಂಡಬಟ್ಟೆ ಮೊಬೈಲ್ ಯೂಸ್ ಮಾಡಿ ಅಂತ. ಆದರೆ ಯಾಕೆ ಅಂತನೂ ಅವ್ರು ಹೇಳ್ತಿದ್ದಾರೆ. ನಮಗೆ ಗೊತ್ತಿರಬೇಕು ಮೊಬೈಲನ್ನು ಯಾಕೆ ಬಳಸ್ತಾ ಇದ್ದೇವೆ ಮತ್ತು ಎಷ್ಟು ಬಳಸ್ತಾ ಇದ್ದೀವಿ, ಇಷ್ಟು ಸಾಕು. ಇಷ್ಟೇ ಗೊತ್ತಿದ್ರೆ ಸಾಕು, ಖಂಡಿತ ಮೊಬೈಲ್ ಬಳಸಬಹುದು. ದಿವಸದಲ್ಲಿ ಒಂದು ಹೊತ್ತಾದರೂ ಒಟ್ಟಿಗೆ ಕೂತು ಊಟ ಮಾಡಬೇಕು. ಪ್ರಾಯಶಃ ಮಾಡ್ತೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮನೆಯಲ್ಲಿ ಒಂದು ಹೊತ್ತಾದರೂ ನೆಲದಲ್ಲಿ ಕೂತು ಮಧ್ಯದಲ್ಲೇ ಪಾತ್ರೆ ಇಟ್ಟು, ಹಿಂದೆಲ್ಲ ಬೇರೆಯವರು ಬಡಿಸ್ಬೇಕಿತ್ತು, ಹೆಂಡತಿ ಬಡಿಸ್ಬೇಕಿತ್ತು, ಬಲಗೈಯಲ್ಲೇ ಅಷ್ಟೆಲ್ಲ ತಲೆಬಿಸಿ ಮಾಡ್ಲಿಕ್ಕೆ ಹೋಗಬೇಡಿ. ನೀವೇ ಬಡಿಸಿಕೊಳ್ಳಿ. ಆದರೆ ಮಧ್ಯೆ ಇಟ್ಟು ಎಲ್ಲರೂ ಒಟ್ಟಿಗೆ ಕೂತು ಹರಟೆ ಹೊಡ್ಕೊಂಡು ಊಟ ಮಾಡಿದರೆ ಒಳ್ಳೆಯದು. ನಮ್ಮ ಮನೆ ಚೆನ್ನಾಗಿರ್ತದೆ. ಹೇಳಿದ್ರು ಬೇರೆ ಕೂಡ, ಮನೆಯಲ್ಲಿ ಹಬ್ಬಗಳ ಆಚರಣೆ ಕನಿಷ್ಠ ನಮ್ಮ ಹತ್ತಿರ ಇರುವ ದೇವಸ್ಥಾನಕ್ಕೆ ವಾರಕ್ಕೆ ಒಂದ್ಸಲ ಹೋಗುವ, ಸಮಯ ಮಾಡಿಕೊಂಡು ಹೋಗುವ. ಸ್ವಲ್ಪ ಹೊರಗಿನ ಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ವರ್ಷದಲ್ಲಿ ಒಂದ್ಸಲ ಹೋಗಲೇಬೇಕು. ಇಬ್ಬರು ಹೋಗಬೇಕು. ಮಕ್ಕಳಿದ್ದರೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ವರ್ಷದಲ್ಲಿ ಒಂದ್ಸಲ ನಾವು ಹೋಗಲೇಬೇಕು.
ಉಳಿದದನ್ನೆಲ್ಲ ಬದಿಗಿಟ್ಟು. ನನ್ನ ಒಬ್ಬ ದೋಸ್ತಿದ್ದಾನೆ, ಅವ ಬ್ಯುಸಿಯೆಸ್ಟ್ ಮ್ಯಾನ್. ನಿನ್ನೆ ಹೇಳಿದ್ರಂತೆ ಯಾರೋ ಅವನಿಗೆ, ನಾವು ಕಾಶಿಗೆ ಹೋಗ್ತಾ ಇದ್ದೇವೆ ಅಂತ. ರಪ್ಪ ಇವನು ರೆಡಿ, ಬ್ಯಾಗ್ ಹಿಡ್ಕೊಂಡು ಹೊರಟಿದ್ದಾನೆ. ಈಗ ಇವತ್ತು ಹೊರಡ್ತಾರೆ, ನನಗೂ ಕರ್ದ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹೊರಟಿದ್ದಾರೆ. ಅಂದರೆ ಹಾಗೆ ಅಂತ ನಾವು ಈ ರೀತಿ ಎಲ್ಲೊಂದು ಕಡೆ ಹೋಗಬೇಕು ಅಂತೇಳಿ ಉಳಿದೆಲ್ಲ ಬಿಟ್ಟು ನಾವು ಹೋಗ್ಬೇಕು. ಯಾಕಂದರೆ ಇದಕ್ಕಿಂತ ಪ್ರಮುಖವಾದದ್ದು ಅದು. ಯಾಕಂದರೆ ಇದು ಜೀವನ, ಅದು ಜೀವನಕ್ಕೆ ಬೇಕಾದಂಥ ಒಂದು ಸವಲತ್ತುಗಳನ್ನು ಕ್ರೋಢೀಕರಿಸುವುದು ಅಷ್ಟೇ. ಆದರೆ ಇದು ಜೀವನ, ಜೀವನಕ್ಕಾಗಿ ನಾವು ಅಷ್ಟನ್ನು ಮಾಡಬೇಕು. ಸಂತಾನದ ಬಗ್ಗೆ ನಾನು ಹೇಳುವುದಿಲ್ಲ, ಎಂತಹ ಸಂತಾನ ಬೇಕು ಮತ್ತು ಎಷ್ಟು ಸಂತಾನ ಬೇಕು, ಎಂತಹ ಮಕ್ಕಳು ಬೇಕು, ಎಷ್ಟು ಮಕ್ಕಳು ಬೇಕು, ಇದು ನಮಗೆ ಗೊತ್ತಿರಬೇಕಷ್ಟೇ. ನಮ್ಮ ಮಧ್ಯೆ ಈಗೋ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಮನೆಗೆ ಯಾರೋ ಬಂದರು, ಚಾ ಕೊಡ ಹೇಳಬೇಕು ಅಂತ ಇಲ್ಲ ಅಂತ. ನಾವು ಹೋಗಿ ಚಾ ಮಾಡ್ಬೋದು, ಚಾ ಕುಡ್ದಾಯ್ತು ಲೋಟದೆಪ್ಪ ಹೇಳ್ತೇವೆ ನಾವು ತುಂಬ ಸಲ. ನಾವು ಹೋಗಿ, ಈಗ ಬದಲಾಗಿದೆ, ತುಂಬ ಬದಲಾಗಿದೆ. ನಾನು ಒಂದು ಬೆಂಗಳೂರಿನ ನನ್ನೊಬ್ಬರ ಸಂಬಂಧಿಕರ ಮನೆಗೆ ಹೋಗಿದ್ದೆ. ಅವರು ಟೈಮ್ ಟೇಬಲ್ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಯಾರು ಅಡುಗೆ ಮಾಡೋದು, ಪಾತ್ರೆ ಯಾರು ತೊಳೆಯೋದು, ಇಬ್ಬರು ಅವರು ಸಾಫ್ಟ್ವೇರ್ಗಳು, ಇಬ್ಬರು ಸಾಫ್ಟ್ವೇರ್. ಹಾಗೆ ಮಾಡ್ಕೊಳ್ಳೋದು ಸಾಧ್ಯವೇ ಇಲ್ಲ, ಅವ್ರು ಒಟ್ಟಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಡೈವರ್ಸೇ. ಯಾವ ದಿವಸ ಆದಿತ್ಯವಾರ ಬೆಳಿಗ್ಗೆ ಅವ್ರು ಹೋಟೆಲಿಗೆ, ಸೀದಾ ಹೋಟೆಲ್ಗೆ ಹೋಗ್ತಾರೆ. ಸರಿಯೋ ತಪ್ಪ ನೀವು ಚರ್ಚೆ ಮಾಡ್ಕೊಳ್ಳಿ. ಅಂದರೆ ಆ ರೀತಿ ಒಂದು ಒಪ್ಪಂದ ಇದೆ ಅವರೊಳಗೆ. ಹೀಗೆ ಅಲ್ಲಿ ಈಗೋ ಪ್ರಶ್ನೆ ಇಲ್ಲ. 3 ಅಕ್ಷರದ ಒಂದು ಉಂಟಲ್ಲ, ಈಗೋ ಇದಿಲ್ಲ. ದೊಡ್ಡದಾಗ್ಲಿಕ್ಕಿಲ್ಲ, ನಾವು ಸಣ್ಣದಾಗ್ಲಿಕ್ಕಿಲ್ಲ. ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಬೇಕು ನಾವು. ನಮ್ಮ ಮನೆಗೆ ಬೇಕಾದಂಥ ಫಿಸಿಕಲ್ ಅಸೆಟ್ಸ್, ಭೌತಿಕ ಸವಲತ್ತುಗಳು, ಅದು ಸೋಫಾ ಇರ್ಬೋದು, ಟಿ ವಿ ಇರ್ಬೋದು, ಡೈನಿಂಗ್ ಟೇಬಲ್ ಇರ್ಬೋದು, ನಮಗೆಷ್ಟು ಬೇಕು ಅಷ್ಟನ್ನು ಮಾತ್ರ. ಆಪೆದಾಯ 1.5 ಲಕ್ಷ ರೂಪಾಯಿದ ಟಿ ವಿ ಕೊಣತ್ತೆ, ಯಾನು 2 ಲಕ್ಷದ ಕೊಂಡ್ರೆ. ಹಾಗೆ ಕಾಂಪಿಟಿಷನ್ ಬೇಡ. ತಂದ ಮೇಲೆ ಶುರು ಆಗೋದು ಆ ಸಮಸ್ಯೆ ಇಲ್ಲ. ಟಿ ವಿ ತಂದ ಮೇಲೆ ಸಾಕ ಡಿಶ್ ಹಾಕಬೇಕು. ಡಿಶ್ ಆಯ್ ಒಯ್ನು ಕೊಣತಾನೆ, ಆಯ್ ಟಾಟಾ ಸ್ಕೈ, ಯಾರು ಏರ್ಟೆಲ್ ಕೊಂಡ್ರೋಡು. ಇದು ಸಮಸ್ಯೆಗಳಿಗೆ. ಅಂದರೆ ಆ ರೀತಿ ಅನ್ಹೆಲ್ದಿ ಕಾಂಪಿಟಿಷನ್ ದಯವಿಟ್ಟು ಬೇಡಲೇ ಬೇಡ. ನಮಗೇನು ಬೇಕೋ ಅಷ್ಟೇ. ನಿಮಗೆಲ್ಲರಿಗೂ ನೆಲದಲ್ಲೇ ಕೂತ್ಕೊಳ್ಳಿಕ್ಕೆ ಹೆಚ್ಚು ಆರಾಮ ಅಂತ ಅನಿಸಿದರೆ ಸೋಫಾ ಬೇಡ ಮನೆಯಲ್ಲಿ. ಊಟ ಮಾಡಲಿಕ್ಕೆ ನೆಲದಲ್ಲೇ ಕೂತ್ಕೊಳ್ಳಿಕ್ಕೆ ಹೆಚ್ಚು ಸುಖವಂತ ನೀವು ಚರ್ಚೆ ಮಾಡಿ. ಡೈನಿಂಗ್ ಟೇಬಲ್ ಯಾಕೆ ನೀವು ತಗೊಳ್ಬೇಡಿ ಅಂತ ನಾನು ಇದರಲ್ಲಿ ಹೇಳ್ತಾ ಇರೋದಲ್ಲ. ಯಾರೋ ವಯಸ್ಸಾದವರಿಗೆ ಮೇಲೆ ಕೂತ್ಕೊಳ್ಳಿಕ್ಕೆ ಡೈನಿಂಗ್ ಟೇಬಲ್ ಅವಶ್ಯಕತೆ ಉಂಟಿದ್ರೆ ಅಷ್ಟೇ ಮಾಡಿಸಿ. 2 ಜನಕ್ಕೆ ಕೂತ್ಕೊಳ್ಳಿಕ್ಕೆ ಆಗುವಂಥದ್ದು ಇಷ್ಟು ದೊಡ್ಡದು ಯಾಕೆ? ಉಳಿದವ್ರಿಗೆ ನೆಲದಲ್ಲಿ ಕೂತ್ಕೊಳ್ಬೋದಲ್ಲ. ಅಂದರೆ ನಾನು ಹೇಳ್ತಿರೋದು ಒಂದೊಂದು ಎಕ್ಸಾಂಪಲ್ ಬಗ್ಗೆ ಅಲ್ಲ. ಈ ರೀತಿ ಸಣ್ಣ ಸಣ್ಣ ವಸ್ತುಗಳನ್ನು ಖರೀದಿ ಮಾಡುವಾಗ, ಫಿಸಿಕಲ್ ಅಸೆಟ್ಸ್ ನಾವು ತೆಗೆದುಕೊಂಡು ಬರುವಾಗ ಅದರ ಬಗ್ಗೆ ಯೋಚನೆ ಮಾಡಿ ತರಬೇಕು. ಇಲ್ಲದಿದ್ದರೆ ಮತ್ತೊಂದು ಉದಾಹರಣೆ ಇದೆ, ಹೇಳಿದ್ರೆ ಉದ್ದಾಗ್ತದೆ, ನಾನು ಹೇಳುವುದಿಲ್ಲ. ಎಲ್ಲ ಈ ಉಪದೇಶ ತುಂಬ ಕೊಡೋದು ಹೆಣ್ಣು ಮಕ್ಕಳಿಗೆ ಅಲ್ವಾ, ಹೆಂಗಸರಿಗೆ ತುಂಬ ಉಪದೇಶ ನಿಜವಾಗಿ ಬೇಕಾಗ್ತದೆ ಅದು. ಯಾಕಂದ್ರೆ ಕುಟುಂಬದ ತಾಯಿ ಬೇರೆ ಯಾರು ಅಂದ್ರೆ ಅವಳೇ, ಮನೆಗೆ ಬಂದವಳು. ಅವಳು ಇಷ್ಟು ಪುಸ್ತಕ ಉಂಟಲ್ಲ ಕುಟುಂಬದ ಬಗ್ಗೆ ಬರೆದು, ಎಲ್ಲರೂ ಹೆಣ್ಣುಮಕ್ಕಳ ಬಗ್ಗೆ ಬರೆದು, ಉಪದೇಶ ಎಲ್ಲ ಅವರಿಗೆ. ಆದರೆ ಉಪದೇಶ ಅವರಿಗೆ ಬೇಕಾಗ್ತದೆ. ಯಾಕೆ ಬೇಕಾಗ್ತದೆ ಅಂತಂದರೆ, ತಾನು ಹುಟ್ಟಿ 20-25 ವರ್ಷವೋ ತನ್ನ ಅಣ್ಣ ತಮ್ಮಂದರೊಟ್ಟಿಗೆ, ತನ್ನ ಶಾಲೆಯ ಸಹಪಾಠಿಗಳೊಟ್ಟಿಗೆ, ತನ್ನ ತಂದೆ ತಾಯಿಯೊಟ್ಟಿಗೆ, ತನ್ನ ವಾತಾವರಣದಲ್ಲಿ, ಹೇಳಿದ್ರಲ್ಲ ಈ ದೇವಸ್ಥಾನದಲ್ಲಿ ಓಡಾಡ್ತಾ ಇದ್ದೆ ನಾನು, ಈ ಎಲ್ಲ ವಾತಾವರಣ ಇದನ್ನೆಲ್ಲವನ್ನು ಬಿಟ್ಟು ಟೋಟಲಿ ನ್ಯೂ ಫೇಸ್. ಅಲ್ಲಿ ಗಂಡ ಈಗ ಸ್ವಲ್ಪ ಗೊತ್ತಿದೆ ನಮಗೆ, ಫೇಸ್ಬುಕ್ಕಲ್ಲಿ ಎಲ್ಲರೂ ಪರಿಚಯ ಆಗಿರ್ತದೆ. ಅಲ್ಲಿ ಮಾವ ಯಾರು ಅಂತ ಗೊತ್ತಿಲ್ಲ, ನಾದಿನಿ ಅಂದರೆ ಹೇಗೆ ಅಂತ ಗೊತ್ತಿಲ್ಲ, ಭಾವ ಹೇಗೆ ಅಂತ ಗೊತ್ತಿಲ್ಲ, ಅಲ್ಲಿ ಆರ್ಥಿಕ ಪರಿಸ್ಥಿತಿ ಗೊತ್ತಿಲ್ಲ, ಅವರ ಊಟಕ್ಕೆ ಯಾವ ರುಚಿ ಗೊತ್ತಿಲ್ಲ, ಟೋಟಲಿ ನ್ಯೂ. ಇದನ್ನು ಎದುರಿಸಬೇಕಾದ್ರೆ ಅವಳು ಸಾಕಷ್ಟು ಮಾನಸಿಕವಾದ ಸಿದ್ಧತೆ ಮಾಡಬೇಕಾಗ್ತದೆ. ಇದಕ್ಕಾಗಿ ಅವಳಿಗೆ ಹೆಚ್ಚಿನ ಉಪದೇಶ ಬೇಕು, 2 ಮಾತಿಲ್ಲ ಅದರಲ್ಲಿ, ಖಂಡಿತವಾಗಲೂ ಬೇಕು. ಆದರೆ ಗಂಡನೂ ಯೋಚನೆ ಮಾಡಬೇಕಾದ ಒಂದು ಅಂಶ ಇದೆ. ಯಾವುದೇ ಸಂದರ್ಭದಲ್ಲಿ ಹೆಂಡತಿಯ ಯಾವುದೇ ವಿಷಯಗಳಿಗೆ ಪ್ರತಿಕ್ರಿಯಿಸುವಾಗ ಒಂದು ನೆನಪಿಟ್ಟುಕೊಳ್ಬೇಕಾದ ಏನು ಅಂತಂದರೆ, ನಾನು ಅವಳ ಜಾಗದಲ್ಲಿದ್ದರೆ ಏನು ಮಾಡ್ತಾ ಇದ್ದೆ, ಇದನ್ನು ನೆನಪು ಮಾಡಿಕೊಳ್ಬೇಕು. ಸುಮ್ಮನೆ ಒಂದು ಆಲೋಚನೆ ಮಾಡಿ. ಹೆಂಡತಿ ನಮ್ಮ ಮನೆಗೆ ಬಂದ ಹಾಗೆ, ಹಿಂದಿನವ್ರು ಯಾರೋ ಒಂದು ಫಾರ್ಮುಲಾ ಮಾಡಿದ್ವಿ, ಕಂಡನಿ ಆಡೆ ಪೋಪಣೆ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮನ್ನು ಮದುವೆ ಮಾಡಿ ಹುಡುಗಿಯ ಮನೆಗೆ ಕೊಡುದು, ನಿಮ್ಮನ್ನಂದ್ರೆ ನಮ್ಮನ್ನೆಲ್ಲ ಸೇರ್ಕೊಂಡು ಕಲ್ಪನೆ ಮಾಡ್ಕೊಳ್ಳಿ. ಇಸ್ ಇಟ್ ಪಾಸಿಬಲ್? ಅವರ ಸಮರ್ಪಣೆಯಲ್ಲಿ ಅರ್ಥನ ಮಾಡ್ಕೊಳ್ಬೇಕು ನಾವು ಅಂತ. ಆಗ ನಾವು ಸಣ್ಣದಾಗ್ತೇವೆ, ನಮ್ಮ ಅಹಂಕಾರ ಆಗ ಕುಗ್ಗುತ್ತದೆ. ಇದಕ್ಕೆ ನಾನು ಹೇಳಿ, ಸುಮ್ಮನೆ ಮನೇಲಿ ಹೋಗಿ ಇವತ್ತೊಂದು ಚರ್ಚೆ ಮಾಡಿ. ನೀವು ಅವರ ಮನೆಗೆ ಮದುವೆ ಆಗಿ ಹೋಗಿರ್ತಿದ್ರೆ ಏನಿರ್ತಿತ್ತು ಪರಿಸ್ಥಿತಿ, ಒಂದೊಂದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಆವಾಗ ನಮ್ಮ ತಲೆಯಲ್ಲಿ ಅಡರಿದ್ದುಂಟಲ್ಲ ಸ್ವಲ್ಪ ಕೆಳಗೆ ಬರ್ತದೆ. ಹೀಗಾಗಿ ಸಾಕಷ್ಟು ಸಂಗತಿಗಳಿದ್ದಾವೆ. ಜೀವನಕ್ಕೆ ಒಂದು ಉದ್ದೇಶ, ಬದುಕಿಗೊಂದು ದಾರಿ ಮತ್ತು ಬದುಕಿಗೊಂದು ದಿಕ್ಕು. ಬದುಕಿಗೊಂದು ದಾರಿ ಯಾವುದು? ನಮ್ಮ ಉದ್ಯೋಗ, ನಮ್ಮ ವ್ಯವಹಾರ, ಇದು ಬದುಕಿಗೊಂದು ದಾರಿ. ಆದರೆ ಬದುಕಿಗೊಂದು ದಿಕ್ಕು,
ನಮ್ಮ ಜೀವನದ ಕೊನೇ ಹಂತಕ್ಕೆ ಬಂದಾಗ ನಾವು ಸಾಗಿ ಬಂದಂಥ 35, 40, 50 ವರ್ಷದ ದಾಂಪತ್ಯ ಜೀವನ ಉಂಟಲ್ವಾ, ಇದು ಸಾರ್ಥಕ ಆಯಿತು ಅಂತ ನಮಗೆ ಅನ್ನಿಸ್ಬೇಕು. ವೇಸ್ಟ್ ಮಾಡಿದ್ನಲ್ಲ ಅಂತ ಆಗ ನಮಗೆ ಅನ್ನಿಸ್ಬಾರ್ದು. ಆ ರೀತಿಯ ಬದುಕನ್ನು ಬದುಕಬೇಕು. ಇದು ಮಾತ್ರ ಭಾರತೀಯ ಜೀವನ ಮೌಲ್ಯದ ಒಂದು ಶ್ರೇಷ್ಠ ಸಂದೇಶ. ಇದನ್ನು ಜೀವನ ಪೂರ್ತಿ ಅಳವಡಿಸೋಣ. ಮುಂದಿನ ಭಾರತೀಯ ಸಮಾಜದ ಭವಿಷ್ಯ ಇದು ಯಾರ ಕೈಯಲ್ಲಿದೆ ಅಂದರೆ ನಮ್ಮೆಲ್ಲರ ಕೈನಲ್ಲಿದೆ. ನಾವು ಹಾಗೆ ಬದುಕಬೇಕು. ನಾನು ಒಂದು ಜಾಲ್ಸೂರ್ನತ್ತ ಒಂದು ಶಾಲೆಯ ಪಾಲಕರ ಸಭೆಗೆ ನಾನು ಹೋಗಿದ್ದೆ, ಪೇರೆಂಟ್ಸ್ ಮೀಟಿಂಗಿಗೆ. ನಾವು ಹೇಗೆ ತೊಡಗಿಸಿಕೊಳ್ಬೇಕು ಅಂತ ಹೇಳೋದಕ್ಕೆ ಅಲ್ಲಿ ಹೋದಾಗ ತುಂಬ ಪೇರೆಂಟ್ಸ್ ಅಲ್ಲಿ ಅಬ್ಜೆಕ್ಷನ್ ಮಾಡಿದ್ರು. ಏನಂತಂದರೆ, ಈ ಶಾಲೆಯಲ್ಲಿ ಉಳಿದದೆಲ್ಲ ಹೇಳಿಕೊಡ್ತಾರೆ, ಸಂಗೀತ ಕ್ಲಾಸ್ ಇಲ್ಲ ಅಂತ. ಸಂಗೀತ ಕ್ಲಾಸ್ ಈಗೆಲ್ಲ ಮಕ್ಕಳಿಗೆ ಬೇಕಾಗ್ತದೆ, ಸಂಗೀತ ಕ್ಲಾಸ್ ಇಲ್ಲ ಅಂತ. ನಾನು ಹೆಡ್ ಮಾಸ್ಟರ್ ಹತ್ರ ಕೇಳಿದೆ, ಯಾಕೆ ಸಂಗೀತ ಕ್ಲಾಸ್ ಮಾಡ್ತಾ ಇಲ್ಲ? ಇಲ್ಲ ಸರ್, ಊರಲ್ಲಿ ಯಾರೂ ಇಲ್ಲ ಮಾಡುವವರು. ನಾನು ತಕ್ಷಣ ಉತ್ತರ ಕೊಟ್ಟೆ, ಏನು ಮಾಡೋಣ, ಸಂಗೀತ ಕ್ಲಾಸ್ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿದೆ, ಇಲ್ಲಿ ಯಾರಲ್ಲೂ ಸಂಗೀತ ಹೇಳಿಕೊಡುವಂಥ ವ್ಯಕ್ತಿಗಳು ಸಿಕ್ಕಿಲ್ಲ, ಸಿಕ್ಕಿದಾಗ ಮಾಡ್ತೇವೆ ಅಂತ. ತಕ್ಷಣ ಒಬ್ಬ ಪೇರೆಂಟ್ ಎದ್ದು ನಿಂತ್ಕೊಂಡ್ರು, ಸರ್ ನಾನು ಮದುವೆಯಾಗಿ ಇತ್ತೀಚೆಗಷ್ಟೇ ಇಲ್ಲಿಗೆ ಬಂದಿದ್ದೇನೆ, ನನಗೆ ಸಂಗೀತ ನಾನು ಹೇಳಿಕೊಡ್ತೇನೆ. ಈ ಭಾವ ನಮ್ಮೆಲ್ಲರಲ್ಲೂ ಇರಬೇಕು ಅಂತ. ಯಕ್ಷಗಾನದವರಿದ್ದೇವೆ, ಸಂಗೀತದವರಿದ್ದೇವೆ, ಇನ್ಯಾವುದೋ ಇದ್ದೇವೆ. ಅದನ್ನು ಸಮಾಜಕ್ಕೆ ಉಪಯೋಗ ಆಗುವಾಗ ಹೇಗೆ ಉಪಯೋಗ ಮಾಡಬೇಕು? ಇದು ನಮ್ಮಲ್ಲಿ ಇಟ್ಕೊಂಡ್ರೆ ಏನು ಉಪಯೋಗ ಇಲ್ಲ ಅಲ್ವಾ? ಕತ್ತಿ ಆಗಾಗ ಕೂಟ್ತಾ ಇದ್ರೆ ಮಾತ್ರ ಉಪಯೋಗ ಆಗೋದು, ಇಲ್ಲ ಹಾಗೆ ಇಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ನಮ್ಮಲ್ಲಿರುವ ಪ್ರತಿಭೆ, ನಮ್ಮಲ್ಲಿರುವ ಸಾಮರ್ಥ್ಯ, ನಮ್ಮಲ್ಲಿರುವಂಥ ಏನು ತಾಕತ್ತು, ನಮ್ಮಲ್ಲಿರುವಂಥ ಸ್ವಭಾವ, ಇದನ್ನು ಸಮಾಜಕ್ಕೆ ಉಪಯೋಗ ಆಗುವ ಹಾಗೆ ಹೇಗೆ ನಾವು ಬಳಸಿಕೊಳ್ಬೇಕು, ನಮ್ಮಲ್ಲಿ ಅದು ಇಲ್ಲದೇ ಇದ್ದರೆ ಅದನ್ನು ಹೇಗೆ ಬೆಳೆಸಿಕೊಳ್ಬೇಕು. ಇರುವುದನ್ನು ಬಳಸಿಕೊಳ್ಳುವುದು, ಇಲ್ಲದನ್ನು ಬೆಳೆಸಿಕೊಳ್ಳುವುದು, ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇಲ್ಲದೆ ಹೋದರೆ, ಈಗ ನಾರಾಯಣರಿದ್ದಾರೆ, ಅವ್ರಿಗೇನಿದೆ ಎಲ್ಲ ಮಾಡಬೇಕು ಅಂತ ಹೇಳಿ? ಅಗತ್ಯ ಉಂಟಾ ಇದನ್ನೆಲ್ಲ ಮಾಡಬೇಕು? ಅವ್ರಿಗೇನು ಸಿಗ್ತದೆ? ಸಂಬಳ ಕೊಡ್ತಾರಾ? ಸನ್ಮಾನ ಮಾಡ್ತಾರಾ? ಜಿಲ್ಲಾ ಪ್ರಶಸ್ತಿ ಸಿಗ್ತದ? ಏನಿಲ್ಲ. ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅನ್ನೋಂಥ ಒಂದು ಭಾವನೆ ಮಾತ್ರ, ಅದು ಬಿಟ್ಟರೆ ಬೇರೇನಿಲ್ಲ. ಸೊ ಈ ಭಾವನೆಯ ರಾಯಭಾರಿಗಳು ಯಾರಾಗಬೇಕಂದ್ರೆ ಇಲ್ಲಿ ಕುಳಿತವರಾಗಬೇಕು. ನಾವು ಮಾಡಬೇಕಿದ್ದಾನೆ, ನಾವು ಪಡ್ಕೊಂಡಿದ್ದೇವೆ, ಇನ್ನೊಂದು ಜನಕ್ಕೆ ಹಂಚೋಣ. ಇಲ್ಲ ಇಂಥದ್ದೇ ಕಾರ್ಯಕ್ರಮ ನನ್ನ ಊರಲ್ಲಿ ಮಾಡಬೇಕಂದ್ರೆ ಮಾಡೋಣ. ಇನ್ನೊಂದು ಯಾವುದೋ ಊರಿನಲ್ಲಿದ್ದೇವೆ, ನಾವು ಬೆಂಗಳೂರಿನಲ್ಲಿದ್ದೇವೆ, ಒಂದು 50 ದಂಪತಿಗಳು ನಾವು ಸೇರಿಸ್ತೇವೆ, ನೀವು ಬನ್ನಿ ಅಂತ ಕರೆಯೋಣ. ಕಳೆದ 50-60 ವರ್ಷಗಳಿಂದ ಡಾಕ್ಟ್ರು ಮತ್ತು ಅತ್ತಿಗೆ ಇಬ್ಬರು ಡಾಕ್ಟರ್ಗಳವರು ದುಡ್ಡು ಮಾಡಿ ರೆಸ್ಟ್ ಮಾಡ್ಬೋದಾಗಿತ್ತು. ಅವ್ರ ಎದುರಲ್ಲಿ ಹೇಳಿದ್ರೆ ಬೈತಾರ, ನನಗೆ ಗೊತ್ತಿಲ್ಲ. ಆದ್ರೆ ಹೇಗಿದೆ ಜೀವನ? ಒಂದು ಆದರ್ಶ ಜೀವನ, ಬೇರೆಯವರು ಅನುಕರಿಸಬಹುದಾದ ಜೀವನ ಯಾವುದು? ನಾವು ಹಾಗೆ ಆಗಬೇಕು ಅಂತ ಹೇಳುವಂತ ಒಂದು ಆದರ್ಶ ನಮ್ಮ ಕಣ್ಣ ಮುಂದೆ ಯಾರಿದ್ದಾರೆ? ಇದನ್ನು ಗುರುತು ಮಾಡಿಕೊಳ್ಬೇಕು. ನಮಗೆ ಆದರ್ಶ ಯಾರು? ಯಾವುದು ಫಿಲ್ಮ್ ಆಕ್ಟರೋ, ಇನ್ಯಾವುದು ಕ್ರಿಕೆಟ್ ಪ್ಲೇಯರೋ ನಮಗೆ ಆದರ್ಶನೋ, ಅಥವಾ ಸಮಾಜಕ್ಕಾಗಿ ನಿರಂತರ ಚಿಂತನೆ ಮಾಡುವಂತ, ಸಮರ್ಪಣಾ ಭಾವದಿಂದ ಕೆಲಸ ಮಾಡುವಂತ ಇವರು ನಮಗೆ ಆದರ್ಶನೋ? ಇದನ್ನು ನಾವು ಜಡ್ಜ್ ಮಾಡಿಕೊಳ್ಬೇಕು. ಇದನ್ನು ಯಾರು ನಿಮಗೆ ಸಹಾಯಕ್ಕೆ ಬೇಕಾಗಿ ನೀವಿಬ್ಬರು ಸಾಕು, ಇದನ್ನು ಮಾತಾಡಿಕೊಳ್ಬೇಕು. ನಮ್ಮ ಮಾತುಕತೆಯ ಭಾಗ ಇದಾಗಬೇಕು. ಬೇರೆ ಬೇರೆ ಸಂಗತಿ ಮಾತಾಡ್ತೇವೆ ನಾವು, ಸೀರೆ ಅಲ್ಲ ಸೀರೆ ಇನ್ನು ಹೋಯ್ತಲ್ಲತ್ತ ಮಂಜಲಿತನ ಭಾರಿ ಸೂಪರ್ ಸೀರೆ, ಇದೆಲ್ಲ ಮಾತಾಡುವ, ಬೇಡ ಅಂತ ಹೇಳೋದಿಲ್ಲ. ಆದರೆ ಇದನ್ನೂ ಮಾತಾಡುವ ಅಂತ ನಾನು ಹೇಳುದು. ಸಮಾಜಕ್ಕೆ ಉಪಯೋಗ ಆಗುವಾಗ ನಾವು ಹೇಗೆ ಬದುಕಬೇಕು ಇದನ್ನೂ ಮಾತಾಡುವ ಅಂತ. ನಮ್ಮ ಮಾತುಕತೆಯ ಒಂದು ಫ್ರೀಕ್ವೆನ್ಸಿ ಉಂಟಲ್ಲ, ಇದನ್ನು ಬದಲಾವಣೆ ಮಾಡಬೇಕು. ಖಂಡಿತವಾಗ್ಲೂ ಈ ದೇಶ ಒಳ್ಳೆಯದಾಗ್ತದೆ, ಜಗತ್ತಿನ ಸರ್ವಶ್ರೇಷ್ಠ ದೇಶ ಆಗ್ತದೆ. ಯಾವಾಗ ಅಂತಂದರೆ ಈ ಯೋಚನೆಯನ್ನು ನಾವು ಪ್ರಾರಂಭ ಮಾಡಿದಾಗ ಮತ್ತು ಇದನ್ನು ಬೆಳೆಸಿದಾಗ ಇದಾಗಲಿ ಅಂತೇಳಿ ಎಲ್ಲರ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ, ಆ ದೇವರಲ್ಲಿ ನಿಮಗೆಲ್ಲರಿಗೂ ಅಂಥ ಬುದ್ಧಿಯನ್ನೇ ಕೊಡಲಿ ಅಂತ ವಿನಂತಿ ಮಾಡ್ತಾ ವಿರಮಿಸ್ತೇನೆ. ನಮಸ್ಕಾರ. ಶ್ರೀಮತಿ ಕಮಲಾ ಪ್ರಭಾಕರ್ ಭಟ್ ಇವರಿಗೂ ಕೂಡ ಫಲಪುಷ್ಪವನ್ನು ಕೊಟ್ಟು ಗೌರವಿಸಬೇಕು ವಿನಂತಿ. ಹಾಗೆ ಶ್ರೀಯುತ ರವೀಂದ್ರ ಪುತ್ರ ಇವರಿಗೆ ಫಲಪುಷ್ಪವನ್ನು ಕೊಟ್ಟು ಗೌರವಿಸಬೇಕಾಗಿ ಅಧ್ಯಕ್ಷರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೀನಿ.
Thank you.